ಪಾರ್ವತಿ ಗುರವೇ ನಮಃ. ದಕ್ಷಿಣಾಮೂರ್ತಿ ದೇವಾನಾಂ ಸಕಲ ಕಾರ್ಯ ವಿಜಯೀ ಭವ. ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿ ಕೊಂಡಾಡುವೆ. ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ. ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ. ಧರಣಿಯನು ಬತ್ತೀರ್ದ ಮಾಶೇಷ ಗರಿದೋ. ಹರನ ಸುಕುಮಾರ ಸಕಲಾಗಮಗೆ ಸಾಕಾರ. ಧರೆಯೊಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿ ಕೊಂಡಾಡುವೆ. ಇಂದಿರೆಗೆ ತಲೆವಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದಿಗೆ ಶಕ್ರಾದ್ಯಮರರಿಂಗಿರಗಿ. ನಾಂದಿಯೊಳು ವರವ್ಯಾಸ ಮುನಿ ಪದದ್ವಂದ್ವ ಕಾನತನಾಗಿ. ನಾಂದಿಯೊಳು ವರವ್ಯಾಸ ಮುನಿ ಪದದ್ವಂದ್ವ ಕಾನತನಾಗಿ. ಕವಿಗಳ ಸಂದಣಿಗೆ ಬಲ ಬಂದು ಬೇಳುವೆ ನೀ ಕಥಾಮೃತವ. ನಾಂದಿಯೊಳು ವರವ್ಯಾಸ ಮುನಿ ಪದದ್ವಂದ್ವ ಕಾನತನಾಗಿ. ಕವಿಗಳ ಸಂದಣಿಗೆ ಬಲ ಬಂದು ಬೇಳುವೆ ನೀ ಕಥಾಮೃತವೋ. ತೈ ತೈ ತದ್ದಿನ ತದ್ದಿನ ತೈ ತದ್ದಿನ ಇರುವಂತಹ ಸ್ಥಳ ಮಧುರೆಗೆ ಯಾರಂತ ಕೇಳಿದ್ದೀರಿ? ಉಗ್ರಸೇನ ಭೂಪತಿಗಳು ಅಂತ ಕೇಳಿದ್ದೇವೆ. ನಾವೇ ಸರಿ. ಓಲಗ ಕೊಟ್ಟಂತ ವಿಶೇಷ ಸ್ವಾಮಿ, ಎಂದಿನಂತೆ ಓಲಗವನ್ನು ಇತ್ತಿದ್ದಾಯಿತು. ವಿಶೇಷ ಏನಾದ್ರೂ ಹೇಳುವವರಿದ್ರೆ ಈಗ ಬರ್ಲಿ. ತರುಣಿ ಮಾಣಿ ರುಚಿ ಮಾತೆಯೋ
ತರುಣಿಮಣಿ ರುಚಿಮತಿಯು ಕಾಂತನ ಪದಕಿರಗಲು ಹರುಷದಿಂದ ರುಚಿಮತಿ ಬಾರೆ ಬಾ ಸ್ಮರರಂತೆ ಬಾರೆ ಬಾ ಸ್ಮರರಂತೆ ಬಾರೆ ಬಾ ರುಚಿಮತಿ ನಾರಿಮಣಿ ಪಣಿವೇಣಿ ಮಾನಿನಿ ರುಚಿಮತಿ ನಾರಿಮಣಿ ಪಣಿವೇಣಿ 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 ಮಾನಿನಿ ನಾರಿಮಣಿ ಪಣಿವೇಣಿ ಮಾನಿನಿ ಭೂರಿ ಸಂತೋಷ ವದನ ಕಮಲದಿ ಭೂರಿ ಸಂತೋಷ ಭೂರಿ ಸಂತೋಷ ವದನ ಕಮಲದಿ ಕಾರಣವನಿ ಅರುಹಲಿ ನೀರಜಾಕ್ಷಿ ಭೂರಿ ವದನ ಕಮಲದಿ ಕಾರಣವನಿ ಅರುಯಲೆ ನೀರಜಾಕ್ಷಿ ಓ ಶ್ರೇಯೋಸ್ತು. ರುಚಿಮತಿ ಪ್ರಭುವೇ, ಒಲಗ ಕೊಟ್ಟ ಕಾಲ ಯಾರಾದರೂ ದೂರಿಕೊಳ್ಳುವವರಿದ್ರೆ ಈಗ ಬರಲಿ. ಯಾಕಂದ್ರೆ ಹೊಳೆಯ ತನಕ ಓಟ, ದೊರೆಯ ತನಕ ದೂರು, ಹಾಗೊಂದು ಮಾತು ಉಂಟು. ದೊರೆ ಓಲಗ ಕೊಟ್ಟಾಗ ತಮ್ಮ ಬದುಕಿನಲ್ಲಿ ಆಗಬಹುದಾದಂತಹ ದುಃಖವನ್ನು, ದುಮ್ಮಾನವನ್ನು, ದುಗುಡವನ್ನು, ಕಷ್ಟವನ್ನು, ನಷ್ಟವನ್ನು ಹೇಳಿ ಪರಿಹಾರವನ್ನು ಕಂಡುಕೊಳ್ಳುವುದು ಪ್ರಜೆಗಳಿಗೆ ಕರ್ತವ್ಯ. ಪ್ರಜೆಗಳು ತಮ್ಮ ಸಮಸ್ಯೆಯನ್ನು ನಿಮ್ಮಲ್ಲಿ ಹೇಳಿಕೊಳ್ಳುವುದು, ಆ ಅವಕಾಶವನ್ನು ಅರಸರಾದವ ಕೊಡಲೇಬೇಕು. ಆ ಸಮಸ್ಯೆಯನ್ನು ನೀವು ಪರಿಹರಿಸು. ಆ ಸಮಸ್ಯೆಯ ಪರಿಹಾರಕ್ಕಾಗಿ ಆದೇಶವನ್ನಿದ್ರೆ ಪ್ರಜೆಗಳು ಒಬ್ಬರೂ ಎದ್ದು ಬರಲಿಲ್ಲ. ಇದ್ದಕ್ಕಿದ್ದ ಹಾಗೆ ನೀನು ಯಾವ ಸೂಚನೆಯನ್ನ ಕೊಡದೆ ಮುಂದಾಗಿ ಬಂದಿದ್ದಿ. ಪ್ರಜೆಯಾಗಿ ಸಮಸ್ಯೆಯನ್ನು ಹೇಳಿಕೊಳ್ಳುವುದಕ್ಕೆ ನಾನು ಬಂದದ್ದಲ್ಲ, ಸತಿಯಾಗಿ ಮನದ ಭಾವನೆಯನ್ನು ಬಿಚ್ಚಿಡುವುದಕ್ಕೆ ಬಂದಿದ್ದೇನೆ. ನಿನ್ನ ಮುಖವನ್ನು ನೋಡಿದಾಗಲೇ ನನಗೆ ಅರ್ಥ ಆಗ್ತದೆ. ಏನು? ಭೂರಿ ಸಂತಸ, ಹೃದಯಕ್ಕೆ ಹಿಡಿದ ಕನ್ನಡಿ ಮುಖ ಅಂತ ಹೇಳುವುದು. ಪುಸ್ತಕವನ್ನು ಮುನ್ನುಡಿಯನ್ನು ಓದಿದಾಗ ಪುಸ್ತಕದ ಒಳಗೆ ಏನುಂಟು ಅದನ್ನು ತಿಳಿಯುವುದಕ್ಕಾಗ್ತದಂತೆ. ಮನೆಯ ಹೆಬ್ಬಾಗಿಲನ್ನು ನೋಡಿದಾಗ ಮನೆಯ ಒಳಗಿದ್ದವರು ಹೇಗೆ ತಿಳಿಯುವುದಕ್ಕಾಗ್ತದಂತೆ. ಹೆಣ್ಣಿನ ಮುಂಜರಗನ್ನು ನೋಡಿದಾಗ ಆಕೆಯ ಶೀಲ ಸಂಸ್ಕಾರ ಏನು ತಿಳಿಯುವುದಕ್ಕಾಗ್ತದಂತೆ. ಹಾಗೆಯೇ ಮನಸ್ಸಿನ ಆಳದಲ್ಲಿ ಹುದುಗಿರಬಹುದಾದಂತಹ ಸಂತೋಷವೋ ದುಃಖವೋ ಸಿಟ್ಟೋ ಏನೋ ಯಾವ ಭಾವವೇ ಇರಲಿ ಮುಖ ನೋಡಿದಾಗ ಗೊತ್ತಾಗ್ತದೆ. ಮುಖ ಕೈಗನ್ನಡಿ ಅಲ್ವಾ? ಭೂರಿ ಸಂತಸವನ್ನು ಕಾಡ್ತಾ ಇದ್ದೇನೆ. ಕಾರಣ ಏನು ಎಂದು ಮಾತ್ರ ಗೊತ್ತಾಗ್ಲಿಲ್ಲ. ಇಲ್ಲಿಯವರೆಗೆ ನೀವು ನಾನಿದ್ದಲ್ಲಿಗೆ ಬರ್ತಾ ಇದ್ದದ್ದು. ಹೌದು. ಆದ್ರೆ ಇಂದು ನಾನು ನೀವಿದ್ದಲ್ಲಿಗೆ ಬರುವುದಕ್ಕೆ ಕಾರಣವಿದೆ. ಏನು ಕಾರಣ? ರಮಣ ಕೇಳು ವಸಂತ ಕಾಲವೋ
ವಸಂತ ಕಾಲವು ರಮಣ ಕೇಳು ವಸಂತ ಕಾಲ ವಸಂತ ಕಾಲವು ಗಮಿಸಿ ಉಪವನ ಚರಿಸಿ ಮುದದಲ್ಲಿ ನಾವು ಗಮಿಸಿ ಉಪವನ ಚರಿಸಿ ಮುದದಲ್ಲಿ ರಮಿಸುವಾಸೆಯು ಮೂಡಿ ಬಂದಿದೆ ರಮಿಸುವಾಸೆಯು ಮೂಡಿ ಬಂದಿದೆ ನಮಿಪೆ ಏಳಿರಿ ಹೋಗುವ ಏಳಿರಿ ಹೋಗುವ ರಮಣ ಕೇಳು ವಸಂತ ಕಾಲವು ಗಮಿಸಿ ಉಪವನ ಚರಿಸಿ ಮುದದಲ್ಲಿ ರಮಿಸುವಾಸೆಯು ಮೂಡಿ ಬಂದಿದೆ ನಮಿಪೆ ಏಳಿರಿ ಹೋಗುವ ನಮಿಪೆ ನಿಮಗೆ ನಮಿಪೆ ಏಳಿರಿ ಹೋಗುವ ನಮಿಪೆ ಏಳಿರಿ ಹೋಗುವ ವಿಮಲ ಚರಿತ ರಮಣ ಕೇಳೋ ಒಂದು 10 ವರ್ಷ ಹಿಂದೆ ಹೋದೆ ನಾನು ಮದುವೆಯಾದ ಹೊಸರಲ್ಲಿ ನೀನು ಇದೇ ರೀತಿಯಲ್ಲಿ ಇದ್ದೇ ಮಾಡ್ತಿದ್ದೆ. ಇಷ್ಟು ವರ್ಷ ಕಳೆದ್ರೂ ಅದು ಹೋಗ್ಲಿಕ್ಕೆ ನೀವು ಬಿಡ್ಲಿಲ್ಲ. ಮತ್ತೆ ಅದನ್ನೇ ನೆನಪಿಸ್ತಾ ಇದ್ದೀನಿ. ನಾನು ಮಾತ್ರ ಕುಣಿಯುವುದಲ್ಲ, ಸ್ವಲ್ಪ ನೀವು ನನ್ನ ಜೊತೆಲಿ ಕುಣಿಬೇಕು ಅಂತ ಆಸೆ ನನಗೀಗ. ಇದು ಸ್ವಲ್ಪ ಕಷ್ಟದ ವಿಷಯ. ಗಂಡ ತಾನಾಗಿ ಕುಣಿಯುವುದು ಬೇರೆ, ಹೆಂಡತಿ ಗಂಡನನ್ನು ಕುಣಿಸುವುದು ಬೇರೆ. ಹಾಗಾದ್ರೆ ಹೆಂಡತಿ ಯಾವಾಗಲೂ ಗಂಡನನ್ನು ಕುಣಿಸುವುದೇ. ಯಾಕೆಂದ್ರೆ ಅನೇಕರು ವಿಮರ್ಶೆ ಮಾಡ್ತಾರೆ, ವಿಡಂಬನೆ ಮಾಡ್ತಾರೆ. ಗಂಡ ಹೆಂಡತಿ ಹೇಗಿರಬೇಕು? ಆಕಸ್ಮಿಕವಾಗಿ ಇಬ್ಬರು ಸ್ನೇಹಿತೆಯರು ಒಟ್ಟಾದ್ರಂತೆ. ಕೆಲವು ಕಾಲ ಆಗಿತ್ತು. ನಿನಗೆ ಮದುವೆ ಆಯ್ತಾ? ನನಗೆ ಮದುವೆ ಆಯ್ತು. ಹೌದಾ? ನಿನ್ನ ಗಂಡ ಏನ್ ಮಾಡ್ತಾ ಇದ್ದಾರೆ? ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅಂತ ಹೇಳಿದ್ರಂತೆ. ಮದುವೆ ಆದದ್ದೇ ತಪ್ಪಾಯ್ತು ಅಂತ. ಹಾಗಾದ್ರೆ ನಿಮಗೀಗ ಹಾಗೆ ಆಯ್ತು? ಹಾಗಲ್ಲ, ಅನೇಕ ಹೆಣ್ಣು ಮಕ್ಕಳು ಸ್ಪರ್ಧೆಯಲ್ಲಿ ಭಾಗವಹಿಸುವುದಿಲ್ಲ. ಕ್ರೀಡೆಯಲ್ಲಿ ಭಾಗವಹಿಸದೇ ಇರುವಂತಹ ವ್ಯಕ್ತಿಗಳು ಎಷ್ಟು? ಪ್ರತಿಶತ 10. ಹಾಗಾದ್ರೆ ಮತ್ತೆ 90 ನಾರಿಯರು ಏನ್ ಮಾಡ್ತಾರೆ? ಪ್ರಶ್ನೆ ಕೇಳಿದಾಗ ಬಂದ ಉತ್ತರ ಯಾವುದು? ಅವರು ಆಟೋಟಗಳಲ್ಲಿ ಭಾಗವಹಿಸುವುದಿಲ್ಲ, ಮದುವೆ ಆಗಿ ಗಂಡನನ್ನ ಆಟ ಆಡಿಸ್ತಾ ಇದ್ದಾರೆ ಅಂತ. ಹಾಗೆ ಇದು ನಾನು ಆಟ ಆಡಿಸುವುದಲ್ಲ, ನಾವಿಬ್ರು ಜೊತೆಯಾಗಿ ಆಟ ಆಡಬೇಕು. ಅಲ್ಲ, ನಿನ್ನ ಮಟ್ಟಿಗೆ ಹೇಳಿದ್ದೆ ಅಲ್ಲ. ಆದ್ರೆ ನೀನು ಈಗ ಆಟ ಆಡ್ತಾ ಇದ್ದಿ, ಜೊತೆಯಲ್ಲಿ ನಾನು ಬರಬೇಕು ಅಂತ ಹೇಳುದು. ಹಾಗೆ ಹೇಳುದಿದ್ರೆ ಜೀವನವೇ ಒಂದು ಆಟ. ಹೌದು, ಆ ಆಟದಲ್ಲಿ ನಾವಿರುವರು ಕುಣಿಲೇಬೇಕು. ಹೌದಪ್ಪ, ಜೀವನ ಸಾಗಬೇಕಲ್ಲ. ಒಬ್ರು ಹೆಚ್ಚು ಒಬ್ರು ಕಡಿಮೆ.
ಆದ್ರೆ ದೊರೆ, ಹಾ. ನೀವು ರಾಜಕೀಯ, ಅರಮನೆ, ಹಾ. ಪ್ರಜೆಗಳು ಈ ನಾಡಿನ ಒಳಗೆ ಯೋಚಿಸ್ತಾ ಇದ್ದೀರಿ ಬಿಟ್ರೆ ಅದು ನಮ್ಮ ಕರ್ತವ್ಯ ಅಲ್ವಾ? ಆದ್ರೆ ಹೊರಗಡೆ ಏನಾಗುತ್ತಾ ಇದೆ ಅಂತ ಗಮನಿಸುವುದೇ ಇಲ್ವಲ್ಲ? ಹೊರಗಡೆ ಹೌದು. ಏನಾಗಿದೆ? ಒಮ್ಮೆ ನನ್ನನ್ನು ನೋಡಿದ್ರ? ಏನನ್ನು ನೋಡಿದೆ? ನನಗೆ ಗೊತ್ತು ಬಯಕೆ. ಅಪ್ಪ ದೇವರು ದೊಡ್ಡವ. ಏನು? ನಾನು ಅದನ್ನೇ ನೀನು ಯಾವಾಗ ಹೇಳ್ತಿ ಅಂತ ಕಾಯ್ತಾ ಇದ್ದೆ. ಯಾವುದು? ಮದುವೆಯಾಗಿ ಕೆಲವು ವರ್ಷ ಆದ್ರೂ ಇನ್ನೂ ನಮಗೆ ಸಂತಾನ ಭಾಗ್ಯ ಲಭ್ಯ ಆಗಲಿಲ್ಲ. ಇವತ್ತು ನೇರ ನಿನ್ನ ಸಂತೋಷಕ್ಕೂ ಅದು ಕಾರಣ. ಆ ಬಯಕೆ ಅಲ್ಲ, ಅಷ್ಟು ಮುಂದೆ ಹೋಗಬೇಡಿ. ಮತ್ತೆ ತಿರುಗಾಡ್ಬೇಕು ಅಂತ ಬಯಕೆ ಅಂತ. ಓ, ತಿರುಗಾಡುವ ಬಯಕೆ. ಹೌದು. ಎಲ್ಲಿಗೆ, ಯಾವಾಗ, ಏನು ಅಂತ ಉಂಟಾ? ಸ್ವಲ್ಪ ಹೊರಗಡೆ ನೋಡಿ ಅಂತ ಹೇಳಿದ್ದೆ, ಅದಕ್ಕೆ ನಾನು. ಹೊರಗಡೆ ಏನುಂಟು? ಇದು ಯಾವ ಕಾಲ? ಇದು ನಾನು ಓಲಗ ಕೊಟ್ಟ ಕಾಲ ಅಲ್ವಾ? ವಾತಾವರಣದಲ್ಲಿ ಯಾವ ಕಾಲ? ಇದು ವಸಂತ ಕಾಲ. ಓಹೋ, ವಸಂತ ಕಾಲ. ಹೌದು ಹೌದು. ವಸಂತ ಕಾಲದಲ್ಲಿ ವಾತಾವರಣವೆಲ್ಲ ನವನವೀನವಾಗಿರ್ತದಂತೆ. ಬಳ್ಳಿಯಲ್ಲಿ ಅರಳಿದಂತ ಹೂವು ದೇವರ ಮುಡಿಯನ್ನು ಏರುವುದಕ್ಕೆ, ಹೌದು, ಅಂದ್ರೆ ಸಾರ್ಥಕತೆಯನ್ನು ಪಡೆಯುವುದಕ್ಕೆ ಕಾತರದಿಂದ ಕಾಯುತ್ತದೆ. ಬಳ್ಳಿ ಚಿಗುರುತ್ತದೆ, ಕೋಗಿಲೆ ಕೂಗುತ್ತದೆ, ಪ್ರತಿಯೊಂದು ಜೊತೆ ಜೊತೆಯಾಗಿ ವಿಹರಿಸ್ತದೆ. ಹೌದು. ಇದು ಮಧುಮಾಸ ತಾನೆ. ಇದು ಪ್ರಕೃತಿಯ ನಿಯಮ. ನನಗೂ ಕೂಡ ಹಾಗೆ ಹಾ. ಈ ವಸಂತ ಕಾಲದಲ್ಲಿ ನಾವಿರುವರು ವನವಿಹಾರವನ್ನು ಕೈಗೊಳ್ಳಬೇಕು ಅಂತ ಆಸೆ. ಹಾಗಂತ ವಸಂತ ಕಾಲ ಎಷ್ಟೋ ಕಳೆದು ಹೋಗಿದೆ ಮದುವೆಯಾದ ಬಳಿಕ. ಹೌದು. ಎಂದಿನ ಹಾಗೆ ಇಂದಲ್ಲ. ಯಾಕೆ ಗೊತ್ತಾ? ಈ ವಸಂತ ಕಾಲದಲ್ಲಿ ನಾವಿರುವರು ಜೊತೆಯಾಗಿ ರಮಿಸಬೇಕು. ರಮಿಸುವ ಆಸೆಯು ಮೂಡಿ ಬಂದಿದೆ. ನಮಿಸಿಕೊಳ್ತಾ ಇದ್ದೇನೆ. ಹೇಳಿರಿ, ಹೋಗುವ. ಎಲ್ಲಿಗೆ? ಉಪವನಕ್ಕೆ, ವಿಹಾರಕ್ಕೆ. ಶರಜಮುಖಿ ಲೇಸಾಯ್ತು ಶರಜಮುಖಿ ಲೇಸಾಯ್ತು ಶರಜಮುಖಿ 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 ಲೇಸಾಯ್ತು ಲೇಸಾಯ್ತು ಸಖಿಯರ ವರಸಮೂಗವ ಕೂಡಿ ಪೋಪುದು ನೀನು ಸಖಿಯರ ವರಸಮೂಗವ ಕೂಡಿ ಪೋಪುದು ಕೂಡಿ ಸಖಿಯರ ಕೂಡಿ ಸಖಿಯರ ವರಸಮೂಗವ ಕೂಡಿ ಪೋಪುದೋ ಬರೆನು ನಿನ್ನೋಡ ನಿಂದು ನಾ ಬರೆನು ನಿನ್ನೊಡ ನಿಂದು ನೀ ಬೇಸರಿಸದೈದು ಓದೆಂದನು ನೀ ಬೇಸರಿಸದೈದುವುದೆಂದನು ಹರುಷದಿಂದ ಬರೆನು ನಿನ್ನೋಡ ನಿಂದು ನೀ ಬೇಸರಿಸದೈದುವುದೆಂದನು ಹರುಷದಿಂದ ಸಾರಥಿಗೆ ಹೇಳಿ ರಥ ಸಿದ್ಧ ಮಾಡ್ಲಿಕ್ಕೆ ಹೇಳಿ. ತಡಿಯೇ ತಡಿಯೇ, ದಾಸಿಯರೆಲ್ಲ ಸಿದ್ಧರಾಗಿದ್ದಾರೆ. ಅವಸರ ಮಾಡಬೇಡ. ಮತ್ತೆ ಕಾಲ ನೀನು ಹೊರಗಡೆ ತೋರಿಸ್ತಿ. ಹೌದು, ವಸಂತ ಕಾಲ. ಒಳಗಡೆ ಯಾವ ಕಾಲ? ಯಾವುದು? ಇದು ಒಳಗೂ ಅದೇ. ನಾನು ಓಲಗ ಕೊಟ್ಟ ಕಾಲ. ಏನಾಯ್ತು? ಓಲಗ ಕೊಟ್ಟ ಕಾಲದಲ್ಲಿ ಅನೇಕ ಪ್ರಜೆಗಳು ತಮ್ಮ ದೂರನ್ನು ದೂರಿಕೊಳ್ಳುವುದಕ್ಕಾಗಿ ಬರ್ತಾರೆ. ಹೌದು. ಪರಿಹರಿಸಬೇಕಾದವರು ಯಾರು? ನೀವು. ನಾನೇ ಅಲ್ವ? ಅವರಿಗೆಲ್ಲ ನಾಳೆ ಬರ್ಲಿಕ್ಕೆ ಹೇಳಿ. ಈಗ ಓಲಗ ಕೊಡುವ ಮೊದಲೇ ನೀನು ಬಂದು ಹೇಳಿದ್ರೆ ಆ ಸೂಚನೆ ಕೊಡಬಹುದಿತ್ತು. ಈಗ ಓಲಗ ಕೊಟ್ಟಾಗಿದೆ, ಎಲ್ಲರೂ ಬಂದಿದ್ದಾರೆ, ದೂರಿಕೊಳ್ಳುವ ಸಿದ್ಧತೆಯಲ್ಲಿಯೂ ಇರಬಹುದು. ಇಂತಹ ಸಂದರ್ಭದಲ್ಲಿ ಹೆಂಡತಿಯೇ ಹೇಳಿದ್ದು ಅಂತ
ನಿನ್ನೊಟ್ಟಿಗೆ ನಾನು ವಿಹಾರಕ್ಕಾಗಿ ಗಮಿಸಿದೆ ಅಂತಾದ್ರೆ ನಾಳೆ ಅಪವಾದಕ್ಕೆ ತುತ್ತಾಗಬೇಕಾಗ್ತದೆ. ಏನು? ಅರಸನಿಗೆ ಯಾವುದು ಪ್ರಧಾನ? ರಾಜಕೀಯ ಪ್ರಧಾನ, ಸಮಷ್ಟಿ ಪ್ರಧಾನ, ವೈಯಕ್ತಿಕವಾದಂಥ ವ್ಯಕ್ತಿ ಪ್ರಧಾನವನ್ನು ಮಾಡಿಕೊಳ್ಳಿಕ್ಕೆ ಇಲ್ಲ. ಅದು ಆಮೇಲೆ ಮೊದಲು ಇದಕ್ಕೆ ಆದ್ಯತೆಯನ್ನು ಕೊಡಬೇಕಿತ್ತು. ಗೃಹಸ್ಥ ಅಥವಾ ಸಮಸ್ಯೆ ಹೇಳಿಕೊಳ್ಳುವುದಕ್ಕೆ ಇಲ್ಲಿಗೆ ಬಂದ್ರೆ ಅವನಿಗೆ ಗೊತ್ತಾಗ್ತದೆ ಹೆಂಡತಿ ಸಮಸ್ಯೆ ಏನು ಅಂತ. ಮನೆಯಲ್ಲಿ ಕಾಟ ಕೊಟ್ಟ ಹೆಂಡತಿ ಗೊತ್ತಾಗ್ತದೆ. ಆದ್ರೆ ಪರಿಹಾರ ಕೊಡುವುದಕ್ಕೆ ಅವಕಾಶ ಇತ್ತು, ಯಾಕಿಷ್ಟು ಅವಸರ ಮಾಡಿದ ಅಂತ ಆಕ್ಷೇಪ ಮಾಡ್ಲಿಕ್ಕಿಲ್ವ? ಅದು ಸಮಸ್ಯೆ ಆಗ್ತದೆ. ಓಲಗ ಮುಗಿಯುವ ತನಕ ಕಾಯ್ಬೇಕು. ಸಮಷ್ಟಿ ಧರ್ಮ ಹೇಳುವುದು ಹಾಗೆ. ನೀನು ಅದೇ ಹೊತ್ತಿಗೆ ಒಂದು ನಿನ್ನ ಅಪೇಕ್ಷೆ. ನನಗಾಗುದಿಲ್ಲ, ನನಗೂ ಹೋಗಬೇಕು. ನೀವು ಸುಮ್ಮನೆ ನೀವು ಯಾವಾಗ ಕೇಳಿದ್ರು ಈಗ ನನಗೆ ಆ ಸಮಸ್ಯೆ ಈ ಸಮಸ್ಯೆ ಅಂತ. ಹೆಂಗಸರಲ್ಲಿಗೆ ಹೋಗ್ಲಿಕ್ಕೂ ಇಲ್ಲ. ನಾನು ಸೀರೆ ತಂದು ಕೊಡಿ, ಆಭರಣ ತಂದು ಕೊಡಿ ಅಂತ ಹೇಳಿದ್ನ. ಒಂದು ತಿರುಗಾಟ ಮಾಡುವ ಅಂತ ಹೇಳಿದ್ರೆ ನೀವಾಗ ಸೀರೆ ಆಭರಣದ ಕೊರತೆ ನಾನು ಮಾಡಿದ್ರಲ್ವ? ಉಂಟು ಅಂತ ಹೇಳಿದ್ದ ನಾನು. ಅಲ್ಲ, ಒಂದು ಕೊರತೆ ಇಲ್ಲ, ನೀವು ಕೊಡು ಅಂತ ಹೇಳುವಲ್ಲ. ಮತ್ತೆ ಈಗ ಒಂದು ತಿರುಗಾಟ ಮಾಡುವ ಅಂತ ಹೇಳಿದ್ರೆ ಇದೇ ವಿಷಯವನ್ನು ನಿನ್ನೆ ನೀನು ಹೇಳಿದ್ರೆ ನನಗೆ ಹೂ ಹಾಕೋದು ಸುಲಭ ಆಗ್ತಾ ಇತ್ತು. ಈ ಹೊತ್ತಿನ ಓಲಗವನ್ನು ಮುಂದೂಡಬಹುದಿತ್ತು. ಈ ಆಸೆಗಳೆಲ್ಲ ಕ್ಷಣದಲ್ಲಿ ಹುಟ್ಟಿಕೊಳ್ಳುವುದು, ಮೊದಲೇ ಪೂರ್ವ ನಿಯೋಜಿತ ಅಲ್ಲ. ಆದ್ರಿಂದ ನಿನ್ನ ಆಸೆ ಎನ್ನುವುದು ನನಗೆ ಪೂರಕವಾಗಿಲ್ಲ, ಮಾರಕಾಗಿದೆ ಅಂತ ಹೇಳುವುದು. ನಾನೇನು ಮಾಡುದು ಈಗ? ನೀನು ಹೋಗು, ನೀನು ಹೋಗು. ನಾನು ಒಬ್ಬಳೇ ಹೋಗುದಾ? ಒಬ್ಬಳೇ ಹೋಗೋದು ಬೇಡ. ಮತ್ತೆ ನೀನು ಬೇಸರ ಮಾಡಬೇಡ, ಸುಮ್ಮನಿರಿ. ನೀನು ಹೋಗು ಅಂದ ಕ್ಷಣ ನಾನು ಒಬ್ಬಳು ಹೋಗುದಾ ಅಂದ್ರೆ ನೀವು ಬರುವುದಿಲ್ವೋ? ಈ ಮಕ್ಕಳಿಗೆ ಹೊಡೆದ ಮೇಲೆ ನೋವಾಯ್ತು ಅಂತ ಕೇಳಿದಾಗ ಆಯ್ತು, ನೀವು ಬೇಸರ ಮಾಡ್ಬೇಡಿ. ಹೇಳುವುದೆಲ್ಲ ಹೇಳಿದ್ದೀರಿ, ಮತ್ತೆ ಬೇಸರ ಮಾಡಬೇಡಿ ಅಂತೆ. ನಿನಗೆ ತಿರುಗಾಟದ ಬಯಕೆ ಉಂಟು ಅಂತ ಆಯ್ತು. ಈ ಕಾಲದಲ್ಲಿ ಸಖಿ ಸಮೂಹ ಇದೆ, ಅವರನ್ನು ಕೂಡಿಕೊಂಡು ಹೋಗು. ಈ ಸಖಿಯರನ್ನೆಲ್ಲ ಕೂಡಿಕೊಂಡು ಹೋದ್ರೆ ನೀವು ಬಂದಾಗ ಆಗ್ತದಾ? ಅದಾಗುದಿಲ್ಲ. ನನಗೆ ನೀವೇ ಬರಬೇಕು ಅಂತ. ನಾನು ಬರ್ತೇನೆ, ನಾನು ಬರುವುದಿಲ್ಲ ಅಂತ ಹೇಳಲೇ ಇಲ್ಲ. ಮತ್ತೆ ಈಗ ಬರುವುದಿಲ್ಲ ಅಂತ ಹೇಳಿದೆ ಅಷ್ಟೇ. ಯಾವಾಗ ಬರ್ತೀರಿ? ಓಲಗವನ್ನು ಮುಗಿಸ್ತೇನೆ, ನೀನು ಸಖಿಯರೊಟ್ಟಿಗೆ ಮುಂದಾಗಿ ಹೋಗು. ಸಾಯಂಕಾಲ ಆಗುವುದರೊಳಗೆ ನಾನು ಬಂದು ನಿನ್ನನ್ನು ಸೇರಿಕೊಳ್ತೇನೆ. ನಿಮಗಾಗಿ ನಾನು ಲತಾ ಮಂಟಪದಲ್ಲಿ ಕಾಯ್ತಾ ಇರ್ತೇನೆ. ಖಂಡಿತ. ಮತ್ತೆ ಪ್ರಜೆಗಳಲ್ಲಿ ಹೆಚ್ಚು ವಿಮರ್ಶೆ ಮಾಡಬೇಡಿ, ಗೊತ್ತು? ಇಲ್ಲ, ಬೇಗ 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 ಪರಿಹಾರ ಕೊಟ್ಟು ಕಳಿಸಿ. ಆಯ್ತಾಯ್ತು, ಬೇಕು ಬೇಕಾದನ್ನೆಲ್ಲ ಕೊಟ್ಟು ಕಳಿಸಿ. ಅವ್ರು ಕೇಳದೇ ಇದ್ರು ಕೊಡ್ತೇನೆ. ಹೆಂಡತಿ ಕಾಯ್ತಾ ಇದ್ದಾಳೆ ಅಂತ ನೀವು ನೆನಪಿರ್ಲಿ ನಿಮಗೆ. ಹೆಂಡತಿ ಕೇಳಿದ್ದನ್ನು ಕೊಡುವುದಕ್ಕಾಗಲಿಲ್ಲ, ಆದ್ರಿಂದ ಪ್ರಜೆಗಳು ಕೇಳದೇ ಇದ್ರು ಕೊಡ್ತೇನೆ. ಅಂದ್ರೆ ಬೇಗ ಹೋಗ್ಬೇಕಲ್ಲ. ಕೇಳಿದ್ದನ್ನು ಕೊಡುವ ಯೋಚನೆಯಲ್ಲಿ ಅವರಿಗೆಲ್ಲ ಕೊಡಿ ಅಂತ. ಆಯ್ತು, ಆಗಲಿ ದೊರೆ, ನಿಮ್ಮ ನಿರೀಕ್ಷೆಯಲ್ಲಿ ನಾನು ಹೋಗಿ. ಗೆಳತಿಯರು ನಿಮ್ಮನ್ನು ಕರೆಯುವುದಕ್ಕೂ ಬಲವಾದ ಕಾರಣವೇ. ವನವಿಹಾರ ಕೈಗೊಳ್ಳಬೇಕೆನ್ನುವ ಆಸೆ. ಬರುವುದಕ್ಕೆ ಮನಸ್ಸಿದೆಯೇನೆ ನಿನಗೆ? ಪ್ರತ್ಯೇಕವಾಗಿ ಕೇಳುವಂತಹ ಅವಶ್ಯಕತೆ ಇಲ್ಲಮ್ಮ. ಬರುವುದೇ ಇಲ್ವಾ? ನೀವು ಕರೆದಾಗ ನಿಮ್ಮ ಜೊತೆಯಲ್ಲಿ ಇರುವಳಲ್ವ ನಾನು. ನೀನು ನನ್ನನ್ನು ಕೇಳುವುದೇ ಬೇಡ. ಬರುವುದೇ ಇಲ್ಲ. ಹಾಗಲ್ಲ, ನಿಮ್ಮ ಜೊತೆ ಬರುವುದಕ್ಕೆ ತುಳಿಗಾಲದಲ್ಲಿ ಕಾಯ್ತಾ ಇದ್ದು. ಹಾಗಾದ್ರೆ ತಡ ಯಾಕೆ? ಆದಷ್ಟು ಬೇಗ ಉಪಮನ ತಾದಿ ತಾತೈ ತಾದಿ ತಾತೈ ಸುಧತಿಯರೆಲ್ಲರೂ ಮಿಂದು ಮಡಿಯ ನುಟ್ಟು, ಸುಧತಿಯರೆಲ್ಲರೂ ಮಿಂದು ಮಡಿಯ ನುಟ್ಟು, ಮಿಂದು ಮಡಿಯ ನುಟ್ಟು ಮುದದಿ ಸಲಿಲದ ತಡಿಯೊಳಗೆ, ಮಿಂದು ಮಡಿಯ ನುಟ್ಟು ಮುದದಿ ಸಲಿಲದ ತಡಿಯೊಳಗೆ. ವಿಧ ವಿಧ ಪುಷ್ಪ ಫಲಂಗಳ ಕೊಯ್ಯುತ್ತ, ವಿಧ ವಿಧ ಪುಷ್ಪ ಫಲಂಗಳ ಕೊಯ್ಯುತ್ತ, ಪುಷ್ಪ ಕೊಯ್ಯುತ್ತ ಫಲ ಕೊಯ್ಯುತ್ತ, ಅಧಿಕ ಸಂಪ್ರೀತಿಯೋ ಇರಲೋ
ಜಲಕ್ರೀಡೆ ಮುಗಿಯುತ್ತೆ. ಹಾ. ಇಲ್ಲ ಮತ್ತೆ ನಿನ್ನ ತಲೆ ಸರಿ ಇಲ್ಲ ನೋಡು. ಯಾಕಮ್ಮ ಬರುವಾಗ ನೀವು ಹೀಗೆ ಹೇಳಿದ್ರೆ ನಾನು ಬರುದೇ ಇಲ್ಲ ಇತ್ತು. ನಾನು ಹೇಳಿದ್ದೇನೆ ಹಾ. ಜಲಕ್ರೀಡೆ ಆಡುವಾಗ ಸ್ವಲ್ಪ ನಿಧಾನ ಆಡುವಂತ. ಹಾ. ತಲೆಯೆಲ್ಲ ಹೀಗೆ ಕುಣಿಸಿದ್ರೆ ತಲೆ ಸರಿ ಇರ್ತದ. ಓ, ಕೇಶರಾಶಿ ಹರಡಿಕೊಂಡಿದೆ. ಎಲ್ಲ ಅಸ್ತವ್ಯಸ್ತವಾಗಿದೆ. ಹಾ, ತಲೆ ಬರಿದಾಗಿದೆ. ಹೌದೌದು. ಹೆಣ್ಣಿನ ಶೃಂಗಾರ ಪರಿಪೂರ್ಣತೆಯನ್ನು ಕಾಣಬೇಕು ಅಂತಿದ್ರೆ ಹಾ. ಅವಳ ಮುಡಿಗೆ ಏನ್ ಬೇಕೆ? ಹೂವು ಬೇಕು. ಹೂವನಾರು ಸುತ್ತ ಮುಂದೆ ಸಾಗ್ಬೇಕು. ಹೌದು. ನಿನಗೆ ಯಾವ್ದಾದಿತ್ತು? ನನಗೆ ಮಲ್ಲಿಗೆ. ನಿನಗೆ ನನಗೆ ಸಂಪಿಗೆ. ಸಂಪಿಗೆ ಮೆಲ್ಲಗೆ ಕೊಯ್ಯಿ. ಮೆಲ್ಲಗೆ ಆ ಕಡೆ ಈ ಕಡೆ ಕೆಳಗೆ ಯಾರಾದ್ರೂ ಇದ್ದಾರೆ ನೋಡು, ಆಯ್ತಾ? ಹೂವ ಕೊಯ್ಯುತ್ತ ಬಂದರು ನಾರಿಯರೆಲ್ಲ, ಹೂವ ಕೊಯ್ಯುತ್ತ ಬಂದರು ನಾರಿಯರೆಲ್ಲ, ಹೂವ ಕೊಯ್ಯುತ್ತ ಬಂದರು. ಬಿಳಿಯ ಮಲ್ಲಿಗೆ, ಜಾಜಿ, ಹಳದಿ, ಸೇವಂತಿಗೆ, ತಿಳಿ ನೀರಿ ಶಂಕವ, ಎಳೆಗೆಂಪು ಕಣಗಿಲೆ, ಹೂವ ಕೊಯ್ಯುತ್ತ ಬಂದರು ನಾರಿಯರು, ಹೂವ ಕೊಯ್ಯುತ್ತ ಬಂದರು. ಅರರೆ ಭಾಗ್ಯವಿದೇನ ನಂಬಿ, ಅರರೆ ಅರರೆ ಅಮ್ಮಮ್ಮ, ಅರರೆ ಭಾಗ್ಯವಿದೇನೆಂಬರು ತರುಣಿ ಓರ್ವಳು ಗೋಂಬಳು ಅವಳು ತರಲು ನಾ ಪಡೆವೆ ಇಚ್ಛೆಯ ಒರೆಯಲಿ ಅಂತೂ. ಇದು ಭಾಗ್ಯ ಭಾಗ್ಯವಯ್ಯ. ಸ್ವಾಮಿ, ನಾನು ಯಾರು, ಎಲ್ಲಿಂದ ಬಂದವ ಎನ್ನುವುದಾಗಿ ಯೋಚಿಸುತ್ತಾ ನನ್ನ ಹಸುವನ್ನು ದೂರಗರಿಸುವುದಕ್ಕಾಗಿ ಸಂಚರಿಸುತ್ತಾ ಇದ್ದವ ನಾನು. ನಮ್ಮ ಎದುರಾಗಿ ಬಂದವರು ನಾರದ ಮುನಿಗಳು. ಅವರೇ ಸೂಚಿಸಿದ್ದಾರೆ, ನಾನು ಈ ಭೂಲೋಕದವನಲ್ಲವೇ ಅಲ್ಲಂತೆ, ಗಂಧರ್ವ ಲೋಕದ ದುರ್ಮಿಳ ಗಂಧರ್ವ ಎನ್ನುವುದಾಗಿ. ಶಾಪಗ್ರಸ್ತನಾದಂತಹ ನಾನು ಈ ಭೂಲೋಕದಲ್ಲಿ ಈ ರೀತಿ ಬದುಕುತ್ತಾ ಇದ್ದವ ನಾನು. ಇದಕ್ಕೆಲ್ಲ ಪರಿಹಾರ ಏನು ಎಂದಾಗಿ ಕೇಳಿದಾಗ ಅವರೇ ಸೂಚಿಸಿದಂತಹ ಮಾತು, ಒಳ್ಳೆಯ ಕುಲದಲ್ಲಿ ಪ್ರತಿವೃತ್ತಿಯಾದಂತಹ ಹೆಣ್ಣನ್ನು ಕೂಡಿ ನಾನು ಕುಡಿದ ನಂತರ ಮತ್ತೆ ಗಂಧರ್ವ ಲೋಕಕ್ಕೆ ಸೇರಬಹುದೆನ್ನುವುದಾಗಿ ಆಡಿದ್ದಾರೆ. ಹಾಗಾದ್ರೆ ಎಲ್ಲಿದ್ದಾಳ ಆ ಹೆಣ್ಣು? ಓಹೋ, ಆ ಕಡೆಯಲ್ಲಿ ನೋಡ್ತಾ ಇದ್ದೇನೆ. ಸಖಿಯರ ಮಧ್ಯದಲ್ಲಿ ಒಬ್ಬಳು ಚಂದದ ಹೆಣ್ಣು, ಅವಳೇ ಪತಿವ್ರತೆ ಆಗಿರಬಹುದೇ? ಏನೇ ಆಗಲಿ, ಹೋಗಿ ಅವಳನ್ನು ಕೂಡ್ತೇನೆ. ಯಾರ ಸತಿವಳೆಂಬುದರಿಯಲು ಯಾರ ಸತಿವಳೆಂಬುದರಿಯಲು ಘೋರ ರೂಪವ ಮರೆಸಿ ವಿಪ್ರಕಾರದಿಂದಲೇ ಅವಳ ಕೈಗೆ ವಿಚಾರ ಅವಳು ಯಾರು ಎನ್ನುವುದಾಗಿ ತಿಳಿದುಕೊಳ್ಳಬೇಕಂತಾದ್ರೆ ಹೋಗಿ ಅವನಳು ಹುಡುಗ. ಆಹಾ, ಈ ವೇಷದಲ್ಲಿ ನಾನು ಹೋಗಿದೆ ಹೌದಾದ್ರೆ ಅವಳು ಎದೆ ಹೊಡೆದು ಸತ್ತು ಹೋದ್ರು ಹೋಯ್ತು ಸ್ವಾಮಿ, ಹೇಳಲಿಕ್ಕಾಗುದಿಲ್ಲ. ಈ ವೇಷ ಅಲ್ಲ, ಯಾವ ವೇಷದಿಂದಲೂ ನಿರೀಕ್ಷಣೆ. ಯಾರಮ್ಮ ಬಂದವಳು, ಯಾರಮ್ಮ ಬಂದವಳು, ನೀ ಯಾರಮ್ಮ ಬಂದವಳು, ಕಾಣದು ಕಣ್ಣು ಕಾಣದು ಕಣ್ಣು, ನಾರಿಮಣಿ ಬಾಯೇಳು, ಕಾಣದು ಕಣ್ಣು ಎನಗೆ ಕಾಣದು ಕಣ್ಣು, ನಾರಿಮಣಿಯೇ ಬಾಯೇಳು, ನಾರಿಮಣಿಯೇ ಬಾಯೇಳು. ಈ ರೀತಿ ಓರ್ವಳೆ ವನದೊಳೇಕಿಗೆ ಬಾಲೆ, ಈ
ಬಂದಿಗುವುದೇನೋ ಯಾರ ವಲ್ಲಭೆಯೋ ನೀನು ಬಂದಿಗುವುದೇನೋ ಈ ರೀತಿಯೋರ್ವಳೆ ವನದೋಳಿಗೆಗೆ ಬಾಲೆ ಯಾರ ವಲ್ಲಭೆಯೋ ನೀನು ಬಂದಿಗುವುದೇನು ಯಾರಮ್ಮ ಬಂದವಳು ಕಾಣದು ಕಣ್ಣು ನಾರಿ ಮಣಿಯೇ ಬಾಯೇಳು ನೀನ್ಯಾರು ಬಾಯೇಳು ಬಾಯೇಳು ಯಾರಮ್ಮ ಬಂದವಳು ಸುಧಾರಿಸಿಕೊಳ್ಳಿ, ಸಾವರಿಸಿಕೊಳ್ಳಿ, ಸಾವರಿಸಿಕೊಳ್ಳಿ. ಹೊರಗಾಕಿ, ಹೊರಗಾಕಿ, ಹೊರಗಾಕಿ. ಏನು? ಏನು ಬ್ರಾಹ್ಮಣರೇ, ಅಲ್ಲ, ದಾರಿಯಲ್ಲದ ದಾರಿಯಲ್ಲಿ ನೀವು ಬರ್ತಾ ಇದ್ದೀರಿ. ದಾರಿಯಲ್ಲಿ ಬರುವಾಗ ಹಾ, ಯಾರೋ ತಾಗಿದಾಗ ಆಯ್ತು, ಹಾ. ನಾನು ಬಿದ್ದೆ. ನಾನು ಹೂವನ್ನರಿಸುತ್ತೆ ಈ ಕಡೆಗೆ ಬಂದೆ. ಎದ್ದು ಸರಿ ನನಗೆ ಕಾಣುವುದಿಲ್ಲ. ಹಾ. ಎದ್ದು ನೋಡುವ ಗೊತ್ತಾಯ್ತು. ಹಾ. ಸ್ವರ ಕೇಳಿದೆ. ಹಾ. ಓ ಅಮ್ಮ. ಸುಮ್ಮನಿರಿ. ಏನು? ಕಣ್ಣು ಕಾಣುವುದಿಲ್ಲ ಅಂತ ಹೇಳ್ತೀರಿ, ಹೌದು. ಯಾರಮ್ಮ ಬಂದವಳು ಅಂತ ನೀವೇ ಕೇಳ್ತೀರಿ. ಹೌದು. ಕಣ್ಣು ಕಾಣದೇ ಇದ್ರೆ ಬಂದದ್ದು ಹೆಣ್ಣ ಗಂಡ ಅಂತ ಸ್ವರದಲ್ಲಿ ಹೇಗೆ ಗೊತ್ತಾಗ್ತದೆ ನಿಮ್ಗೆ? ನನಗೆ ಕಣ್ಣು ಕಾಣುವುದಿಲ್ಲ ಅಂತ ಹೇಳಿದೆ, ಹಾ. ಕಿವಿ ಕೇಳುವುದಿಲ್ಲ ಅಂತ ಹೇಳಿದ್ನ. ಆ, ನಿನ್ನ ಕಾಲಲ್ಲಿರುವಂತ ಗಜ್ಜೆಯ ಶಬ್ದ, ಹಾ. ಕೈಲಿರುವಂತ ಬಳೆಯ ಶಬ್ದ, ಹಾ. ಇದನ್ನು ಕೇಳಿ ನೀ ಹೆಣ್ಣಂತ ಗೊತ್ತಾಗಿಯೇ ಯಾರಮ್ಮ ಅಂತ ಹೇಳಿದ್ನ. ಆಗ್ಬೋದು ಬ್ರಾಹ್ಮಣರೇ, ನಿಮ್ಗೆ ಕಣ್ಣು ಕಾಣದಿದ್ರು ಈ ಪ್ರಾಯದಲ್ಲಿ ಕಿವಿ ಕಿವಿ ಚುರುಕ್ಬಿಟ್ರು ಏನ್ ತೊಂದ್ರೆ ಇಲ್ಲ. ತೊಂದ್ರೆ ಇಲ್ಲ. ಹೌದು ಹೌದು ಬ್ರಾಹ್ಮಣರೇ, ಓಹ್, ನಾನಿನ್ನೂ ಯಾರಿಗೂ ಅಮ್ಮ ಆಗ್ಲಿಲ್ಲ. ಹೌದಾ? ಹೌದು. ನನಗೂ ಆಶ್ಚರ್ಯ ಆಯ್ತು. ಏನು? ಹೀಗೆ ದಾರಿಯಲ್ಲಿ ಬರುವಾಗ ಹಾ. ಈ ವನದಲ್ಲಿ ಒಬ್ಬಳೇ ಸಂಚಾರ ಮಾಡುತ್ತಾ ಇದ್ದೆ ನೀನು. ಹೌದು. ಹಾಗಾಗಿ ಕೇಳುವುದಮ್ಮ, ಏನು? ಯಾರಮ್ಮ ಬಂದವಳು? ಹಾ. ಒಬ್ಬಳೇ ಬಂದೆಯೋ? ಕಾಣದು ಕಣ್ಣು. ಕಾಣದು ಕಣ್ಣು. ಸುಳ್ಳು ಸುಳ್ಳು ಹೇಳ್ತೀರಿ ನೀವು. ಏನು? ನನಗೆ ಕಾಣ್ತದೆ ನಿಮ್ ಕಣ್ಣು. ಹಾ, ಅದು ಹಾಗೆ. ನನ್ನ ಕಣ್ಣು ಹಾಗೆ ಹಾ. ನನಗೆ ಕಾಣ್ತದೆ. ಮತ್ತೆ ಕಣ್ಣು ಕಾಣುದಿಲ್ಲ ಅಂತ. ದರ್ಪಣ ಹಿಡ್ಕೊಂಡಾಗ ಮಾತ್ರ. ಮತ್ತೆ ಕಣ್ಣು ದೃಷ್ಟಿ ಸರಿ ಇಲ್ಲ ಅಂತ ಹೇಳಿದ್ದು. ಓ ಹಾಗೆ. ಹಾ, ದೂರ ದೃಷ್ಟಿ ಸರಿ ಇಲ್ಲ. ಹತ್ರ ಸಜಾಣ ಕಾಣ್ತದೆ, ಅದಿಲ್ಲ. ದೂರ ಹೋಗಿ, ದೂರ ಹೋಗಿ. ಹಾಗಾಗಿ ಕೇಳುವುದು, ಹಾ. ಬಂದವಳು ಯಾರು? ಹಾ. ಯಾರ ಹೆಂಡತಿ? ಅಲ್ಲ, ಸುಮ್ಮನೆ ಸುಳ್ಳು ಹೇಳ್ತೀರಿ. ಈಗ ಸುಳ್ಳು ಹೇಳ್ತೀರಿ, ಸಿಕ್ಕಿ ಬಿದ್ರಿ. ಯಾಕೆ? ಕಣ್ಣು ಕಾಣುವುದಿಲ್ಲ ಅಂತ ಹೇಳ್ತೀರಿ. ಹೌದು ನನ್ನ ಕಣ್ಣು ದರ್ಪಣದಲ್ಲಿ ನನಗೆ ಕಾಣ್ತದೆ ಅಂತ ಹೇಳ್ತೀರಿ. ಹೌದು. ಕೊರಳಲ್ಲಿ ಮಂಗಲ ಸೂತ್ರ ಉಂಟು ಅಂತ ಹೇಗೆ ಹೇಳಿದ್ರಿ? ಕಣ್ಣು ಕಾಣದೇ ಇದ್ದವರು. ನಾನು ಸರಿ ಕಾಣುವುದಿಲ್ಲ ಅಂತ ಹೇಳಿದ್ದು, ಕಾಣುವುದೇ ಇಲ್ಲ ಅಂತ ಹೇಳಿದ್ದ. ಹಾಗಾದ್ರೆ ಹತ್ರ ಜಾಸ್ತಿ ಉಂಟು. ಹಾಗೆ ಹಾಗೆ ಹಾಗಾಗಿ ಕೇಳುವುದು, ಹಾ. ಯಾರ ವಲ್ಲಭೆಯು ನೀನು? ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಏನು? ಹಾ. ಎಲ್ಲವನ್ನು ಹೇಳ್ತೇನಮ್ಮ. ಬ್ರಾಹ್ಮಣರೇ, ಓ. ನಮನ ಪಾದಕ್ಕೆ ವಿಪ್ರನೇ ನಮನ, ನಮನ ಪಾದಕ್ಕೆ ವಿಪ್ರನೇ ನಮನ ಪಾದಕ್ಕೆ, ನಮನ ಪಾದಕ್ಕೆ ವಿಪ್ರನೇ, ಪಾದಕ್ಕೆ ವಿಪ್ರನೇ ರುಚಿಮತಿ ಮಧುರಾರಮಣನ ಸತಿಯು ನಾನೇ. ರುಚಿಮತಿ ರುಚಿಮತಿ ಮಧುರಾರಮಣನ ಸತಿಯು ನಾನೇ. ಪಾದಕ್ಕೆ ನಮನ ವಿಪ್ರನೇ. ಸುಮವನ ಕೆನ್ನಯ ಸಖಿಯರೊಂದಿಗೆ ಬಂದೆ. ಸುಮವನ ಕೆನ್ನಯ ಸಖಿಯರೊಂದಿಗೆ ಬಂದೆ. ರಮಿಸುತ್ತಾ ಕಡೆ ಈಗರು ಹೂ ಕೊಯ್ವರು. ಅವರು ರಮಿಸುತ್ತಾ ಕಡೆ ಈಗರು ಹೂ ಕೊಯ್ವರು, ಹೂ ಕೊಯ್ವರು, ಹೂ ಕೊಯ್ವರು, ಹೂ ಕೊಯ್ವರು, ಹೂ
ಕೊಯ್ವರೋ ಸುಮವನಗೆನ್ನೆಯ ಸಖಿಯರೊಂದಿಗೆ ಬಂದೆ ರಮಿಸುತ್ತ ಕಡೆಗಿಗರು ಕೊಯ್ವರು ಸುಮವನಗೆನ್ನೆಯ ಸಖಿಯರೊಂದಿಗೆ ಬಂದೆ ರಮಿಸುತ್ತ ಕಡೆಗಿಗರು ಕೊಯ್ವರು ರಮಿಸುತ್ತ ಕಡೆಗಿಗರೋ ನಮನ ಪಾದಕ್ಕೆ ವಿಪ್ರನಿ ರುಚಿಮತಿ ಮಧುರ ರಮಣನ ಸತಿಯು ನಾನೇ ರುಚಿಮತಿ ಮಧುರ ರಮಣನ ಸತಿಯು ನಾನೇ ನಮನ ಪಾದಕ್ಕೆ ವಿಪ್ರನೇ ನಮಸ್ಕರಿಸಿಕೊಳ್ತಾ ಇದ್ದೆ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ನೀವೇನು ಮುಟ್ಟಿ ಆಶೀರ್ವಾದ ಮಾಡುದು? ಸರಿ ಕಾಣುದಿಲ್ಲಲ್ಲ, ಹಾಗಾಗಿ ಮುಟ್ಟಿ ಆಶೀರ್ವಾದ ಮಾಡಿ. ಹಾಗಾದ್ರೆ ನನಗೂ ಬೇಸರ ಇಲ್ಲ, ಮತ್ತೊಮ್ಮೆ ಆಶೀರ್ವಾದ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಏನಾಯ್ತು? ನಿಮ್ಮನ್ನು ಕಂಡಾಗ ಮನಸ್ಸಿಗೆ ಸಂತೋಷವಾಯಿತು. ಒಳ್ಳೇದು ಒಳ್ಳೇದು. ನಿಮ್ಮ ಕುರಿತಾದ ವಿಶೇಷವಾದ ಗೌರವ ಭಕ್ತಿ ನನಗೆ. ಅದಕ್ಕಾಗಿ ನಾ ಹೀಗೆ ಬಂದದ್ದು. ಅಂದ್ರೆ ಅಲ್ಲಲ್ಲ ಈ ದಾರಿಯಲ್ಲಿ ಈ ದಾರಿಯಲ್ಲಿ ಬಂದ ಹೌದು ಹೌದು. ಜಗತ್ತು ದೈವಾಧೀನ, ಹಾ, ಹಾ. ದೈವ ಮಂತ್ರಾಧೀನ, ಹಾ. ಮಂತ್ರ ಬ್ರಾಹ್ಮಣರಾಧೀನ. ಬ್ರಾಹ್ಮಣೋ ಮಮ ದೇವತಾ. ಭೂಲೋಕದಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದ್ರೆ ಹಾ. ಒಂದು ಸರಸರ 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 ಸರ ಹರಿದಾಡುವ ಸರಿಸ್ರಪ ಸರ್ಪ. ಸರ್ಪ, ಹಾ. ಇನ್ನೊಂದು ಹಾ. ಪಟ 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 ಮಾತನಾಡುವ ಬ್ರಾಹ್ಮಣ. ನೀವು ಹಾಗೆ ನನ್ನ ಪಾಲಿಗೆ ದೇವರು ಅಂತ ನಾನು ಗ್ರಹಿಸಿ ಆಗ್ಲಿ ಆಗ್ಲಿ. ಪರಿಚಯವನ್ನು ಕೇಳಿದ್ರಲ್ಲ, ಹೌದು. ಹೇಳಿಕೊಳ್ಳುವುದಕ್ಕೂ ನನಗೆ ಹೆಮ್ಮೆ ಇದೆ. ಹೌದಾ? ಹೌದು. ಯಾರು ನೀನು? ನೀವು ಮಧುರೆ ಕೇಳಿದ್ರ? ಕೇಳಿದೆ. ಅಲ್ಲಿಯ ಒಡೆಯ, ಹಾ. ಅಲ್ಲಿಯ ಭೂಪತಿ, ಹಾ. ಉಗ್ರಸೇನ, ಕೇಳಿದೆ. ಅವರ ಮುಂದಿನ ಹೆಂಡತಿ ನಾನು. ನೀನು ಮಹಾರಾಜರ ಹೆಂಡತಿಯ? ಮಹಾರಾಣಿ ನಾನು. ಮಹಾರಾಣಿ? ಹೌದು. ಹೆಸರೇನು? ರುಚಿಮತಿ. ರುಚಿ ಮತಿ. ಅಷ್ಟು ಎಳೆಯುವುದು ಯಾಕೆ? ರುಚಿ ಮತಿ. ರುಚಿ ಅಂತ ಹೇಳುವಾಗ ಬಾಯಲ್ಲಿ ಸುರಿಸೋದು ಯಾಕೆ ನೀವು? ಅಲ್ಲ, ಹೆಸರು ಚಂದ ಉಂಟು ಅಂತ. ರುಚಿಮತಿ ಅಂತ. ರುಚಿಮತಿ ಹೌದು, ಹಾ. ಮತಿಯೂ ರುಚಿ ಹೌದು. ಶುಚಿಮತಿಯೂ ಹೌದು. ಆಗ್ಲಿ ಆಗ್ಲಿ. ಬ್ರಾಹ್ಮಣರಿಗೆ ಓ. ಮನದ ಬೇಸರವನ್ನು ಕಳೆಯಲು ಸುದ ಹಾ. ಸಖಿಯ ವ್ರಾತವನ್ನು ಕೂಡಿಕೊಂಡು ಹಾ. ಉಪವನದಲ್ಲಿ ವಿಹಾರಾರ್ಥಿಯಾಗಿ ನಿಂದೆ. ಓಹೋ. ನಿಮ್ಮನ್ನು ಕಂಡೆ. ಹಾ. ನೀವ್ಯಾರು? ಹಾ. ಯಾಕಿಲ್ಲಿಗೆ ಬಂದಿದ್ದೀರಿ? ಹಾ. ಯಾವುದು ನನಗೆ ಅರ್ಥವಾಗ್ಲಿಲ್ಲ ಅಂತ. ನೀನು ಅವನ ಹೆಂಡತಿಯ? ಹೌದು. ಆದ್ರೆ ಹೀಗೋರು ಸರಿ. ಇಂತೋರ್ವಲ್ಪುದಲ್ಲ ಅಂತ ಎತ್ತದಿನ್ನತ್ತ ಇಂತೋರ್ವ ಬಪ್ಪುದಲ್ಲ ಬರುವಾಗ ನಿನ್ನ ಕಾಂತನ ಮರೆವು ಸಲ್ಲ ಬರುವಾಗ ನಿನ್ನ ಕಾಂತನ ಮರೆವು ಸಲ್ಲ ಸಂತಸವಾಯಿತು ಪುತ್ರ ಸೌಭಾಗ್ಯ ಸಂತಸವಾಯಿತು ಎನಗೆ ಸಂತಸವಾಯಿತು ಪುತ್ರ ಸೌಭಾಗ್ಯ ವಸಂತ ಕಾಲದೋ ಆಗಲಿ
ಶುಭವಾಗಲಿ 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 ವಸಂತ ಕಾಲದು ಆಗಲಿ ಶುಭವಾಗಲಿ ನಿಮ್ಗೆ ಕಣ್ಣು ಕಾಣದಿದ್ರು ಕೈಕಾಲು ಗಟ್ಟಿ ಉಂಟು. ಕೈಕಾಲು ಗಟ್ಟಿ ಉಂಟು, ಅದೇನು ತೊಂದರೆ ಇಲ್ಲ. ಪ್ರಾಯದ ಕಾಲದಲ್ಲಿ ಏನ್ ತಿಂತಿದ್ರು ಏನೋ. ಹಾಗಲ್ಲ ಅದು. ನಿನ್ನ ಮಾತನ್ನು ಕೇಳಿ ಸಂತೋಷ ಆಯ್ತು ನನಗೆ. ಮಹಾರಾಜನ ಹೆಂಡತಿ ಅಂತ ಹೇಳಿದೆಲ್ಲ. ಹೌದು. ಉಗ್ರಸೇನ ಭೂಪತಿಗಳ ಧರ್ಮಪತ್ನಿ. ಸಖಿಯರನ್ನು ಕೂಡಿಕೊಂಡು ವನವಿಹಾರಕ್ಕೆ ಬಂದೆ. ಸಖಿಯರು ಕೂಡ್ಕೊಂಡು ಬಂದಿದ್ಯಾ? ಮತ್ತೆ ಅದೇ ತಪ್ಪು ಅಂತ ಹೇಳು. ಬರುವುದು ಬಂದಿದ್ಯಾ ನೀನು? ಈ ಕಾಲದಲ್ಲಿ ಹೀಗೆ ಬರುವುದು ಸರಿಯಾ? ಮತ್ತೆ ಇದು ಯಾವ ಕಾಲ ಹೇಳು? ಇದು ವಸಂತ ಕಾಲ. ವಸಂತ ಕಾಲ ಹೌದಾ? ಈ ವಸಂತ ಕಾಲದಲ್ಲಿ ಮನುಷ್ಯರ ಕತೆ ಬಿಡಮ್ಮ. ಮತ್ತೆ ಸಾಮಾನ್ಯ ಪ್ರಾಣಿ ಪಕ್ಷಿಗಳು ಸಹ ಒಂದು ಗಂಡು ಒಂದು ಹೆಣ್ಣು ಜೊತೆಯಾಗಿ ತಿರುಗಾಟ ಮಾಡ್ತವೆ. ಯಾಕೆ? ಎಲ್ಲ ಜೋಡಿ ಜೋಡಿಯಾಗಿವೆ. ಇದು ಕಾಲವೇ ಅಂತದ್ದು. ಹಾಗಿರುತ್ತಾ ಮದುವೆಯಾದ ನೀನು ನಿನ್ನ ಗಂಡನನ್ನು ಬಿಟ್ಟು ಈ ಕಾಲದಲ್ಲಿ ಒಬ್ಬಳೇ ಬಂದಿದ್ದೀಯಲ್ಲ, ಅದು ತಪ್ಪು ಅಂತ ಹೇಳುವುದು. ಹಾಗೆ ಹೇಳುವ ನೀವು ಒಬ್ಬರೇ ಬಂದದ್ದು, ನೀವು ನಿಮ್ಮ ಹೆಂಡತಿಯನ್ನು ಕರ್ಕೊಂಡು ಬರ್ಲಿಲ್ಲ? ಬರ್ತಿದ್ದೆ, ಅವಳು ಇಲ್ಲಲ್ಲ ಈಗ. ಎಲ್ಲಿ ಹೋಗಿದ್ದಾರೆ? ಅಲ್ಲೇ ಇದ್ದಾಳೆ ಅವಳು. ನೀವು ಹೋಗ್ಬೇಕಿತ್ತು ಅಲ್ಲಿಗೆ. ನಾವು ಹೋದ್ರೆ ಮತ್ತೆ ಬರುವುದಿಲ್ಲಲ್ಲ. ಹಾಗಾದ್ರೆ ಎಲ್ಲಿದ್ದಾರೆ ಅವರು? ಅವಳು ಸತ್ತು ಹೋಗಿದ್ದಾಳೆ. ಹಾಗಾದ್ರೆ ನೀವು ಹೋಗುದು ಬೇಡ. ಅವಳು ಜೀವಂತ ಇದ್ದಿದ್ರೆ ನಾ ಬಿಡ್ತಿದ್ನ, ಕರ್ಕೊಂಡೇ ಬರ್ತಿದ್ದೆ. ಹೌದಾ? ಆದ್ರೆ ಏನ್ ಮಾಡುವ? ನೀವು ಪ್ರಾಯದ ಕಾಲದಲ್ಲಿ ತಿರುಗಾಟ ಮಾಡಿ ಹೆಚ್ಚಾಗಿ ಅವ್ರು ಬೇಗ ಹೋದದ್ದು. ಎಂತ ಆಯ್ತೋ ಏನು ಅಂತ ಅವಳು ಹೋದ್ಲು. ಆದ್ರೆ ನೀನು ಹಾಗಲ್ಲ. ಗಂಡ ಇರುತ್ತಾ ಒಬ್ಬಳೆ ಬರುವುದಲ್ಲ, ಗಂಡನ್ನು ಕೂಡಿಕೊಂಡು ಇಂಥ ಕಾಲದಲ್ಲಿ ವಿಹಾರ ಮಾಡಿ ಒಂದಾದ್ರೆ ನಿನಗೆ ಪುತ್ರ ಸೌಭಾಗ್ಯವು. ಇದು ಸತ್ಯವೇ? ಸತ್ಯ. ಲೇಸು ನೀವ್ ಆಡಿದುದು ಲೇಸು ನೀವ್ ಆಡಿದುದು ಲೇಸು ನೀವ್ ಆಡಿದುದು ವನ ಕೇಳಿಗ ಮಹಿಷತ ಇಲ್ಲದುದು ವನ ಕೇಳಿಗ ಮಹಿಷತ ಇಲ್ಲದುದು ಏಸನಾಡಲು ಶೂನ್ಯ ಹೃದಯ ಕಾತರಿಪುದು ಏಸನಾಡಲು ಶೂನ್ಯ ಹೃದಯ ಕಾತರಿಪುದು ಹೃದಯ ಕಾತರಿಪುದು ಮೋಸ ಮೋಸ ಮೋಸವಾದುದು ಎಂದಳು ನಲಿದಾಡುತ್ತವಳು ನಲಿದಾಡುತ್ತವಳು ಮೋಸವಾದುದು ಎಂದಳೋ ಏಸನಾಡಲು ಶೂನ್ಯ ಹೃದಯ ಕಾತರಿಬಹುದು ಮೋಸವಾದುದು ಎಂದಳು ನಲಿದಾಡುತ್ತವಳು ಕೇಳಿಗ ಮಹೀಷತ
ಮಿಷತ ಇಲ್ಲದುದು ಲೇಸೋ ನೀವು ಆಡಿದುದು ನೂರಕ್ಕೆ ನೂರು ಸತ್ಯ. ಅಲ್ಲೇ ಇದು ನೀವಾಡಿದ್ದಲ್ಲ, ಮತ್ತೆ ನಿಮ್ಮ ಬಾಯಲ್ಲಿ ಆ ದೇವರೇ ಆಡಿಸಿದ್ದು. ಆಗ್ಲಿ ಹಾಗಂತ ಈ ವಿಚಾರ ನನಗೆ ತಿಳಿದಿಲ್ಲವೇ? ಮತ್ತೆ ಯಾಕೆ ಬಿಟ್ಟು ಬಂದೆ? ನಾನು ಕೂಡ ತಿಳಿದೇ ಇದ್ದೇನೆ. ಆದ್ರೂ ಬಿಟ್ಟು ಬಂದ್ಯಾ? ಹೇಳಿದ್ದೇನೆ ವಿಚಾರವನ್ನು. ಹಾ ನನ್ನವರಿಗೆ ನಾನು ವ್ಯಕ್ತಪಡಿಸಿಕೊಂಡಾಗ ಹಾ ವಿಹರಿಸಬೇಕು, ಜೊತೆಯಾಗಿ ಸಾಗೋಣ ಬನ್ನಿ ಅಂತ ಹೇಳಿದಾಗ ಅದು ಇಂಥ ಕಾಲದಲ್ಲಿ ಹೇಳಬೇಕಿತ್ತು. ಹೇಳಿದೆ. ಏನಾಯ್ತು? ಆದ್ರೆ ನನ್ನವರಿಗೆ ನಾನೊಬ್ಬಳ ಹೆಂಡತಿ ಅಲ್ಲವಲ್ಲ. ಹಾ ಅದು ಮಾತುಂಟು. ಭೂಪತಿ ರಾಜ ಬಹುಪತ್ನಿ ವಲ್ಲಭ ಮಾತುಂಟು. ಹಾಗೆ ಹೇಳಿದಲ್ಲ, ಅದಲ್ವಾ? ಆ ಪತ್ನಿಯರು ಉಪಪತ್ನಿಯರು ಹೇಳಿದ್ದಲ್ಲ. ಮತ್ತೆ ಭೂಕಾಂತ ಹಾ 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 ಭೂಮಿಗೆ ಒಡೆಯರಿದ್ದಾರೆ. ಹೌದು. ನನ್ನ ಸಮಸ್ಯೆಯೊಂದೇ ಅಲ್ಲಪ್ಪ, ಪ್ರಜೆಗಳ ಸಮಸ್ಯೆಯನ್ನು ಪರಿಹರಿಸಬೇಕಾದವರ ಆದ್ಯ ಕರ್ತವ್ಯ. ರಾಜಕೀಯ ಒತ್ತಡ, ರಾಜಕೀಯ ಕಾರ್ಯಕಲಾಪವನ್ನು ಮುಗಿಸಿ ಹಾ ಬಂದು ಸೇರ್ತೇನೆ ರುಚಿಮತಿ ಹಾ ಎನ್ನುವುದನ್ನು ನನ್ನವರು ಆಡಿದ್ದಾರೆ. ಅಂದ್ರು ಅವ ಇಲ್ಲಿ ಬರ್ತೆ ಅಂತ ಹೇಳಿದ್ದಾನ. ಹೆಚ್ಚೇನು ಹಾ. ನಾನು ಅವರ ನಿರೀಕ್ಷೆಯಲ್ಲಿ ಇದ್ದೆ. ಹಾ, ಹಾ. ಈ ಹೊತ್ತಿಗೆ ಅವರು ಬರಬೇಕಿತ್ತು. ಹಾ. ಬಂದದ್ದೇ ಹೌದು ಅಂತಾದ್ರೆ ಹಾ. ಜೊತೆಯಾಗಿ ರವಿಸೂದ್ರ ಮೂಲಕವಾಗಿ ಹಾ, ಹಾ. ಜೀವನದಲ್ಲಿ ಧನ್ಯತೆಯನ್ನು ಹಾ. ಹೆತ್ತನದ ಸಾರ್ಥಕತೆಯನ್ನು ಅನುಭವಿಸಬೇಕು ಎನ್ನುವ ಹಾಗೆ ಹಾ. ಚಾತಕದ ಪಕ್ಷಿಯೊಂದು ಮಳೆಯ ನಿರೀಕ್ಷೆಯಲ್ಲಿ ಕಾತರದಿಂದ ಕಾಯುತ್ತದಲ್ಲ, ನನ್ನವರ ನಿರೀಕ್ಷೆಯಲ್ಲೇ ನಾನಿದ್ದೇನೆ. ಬರಬೇಕಿತ್ತು. ಬರ್ತಾನೆ ಅವ. ನೀವು ಹೇಳಿದ್ರಲ್ಲ, ಹೌದು. ಪತಿಯನ್ನೊಡಗೂಡಿದ್ರೆ ಪುತ್ರ ಸಂತತಿ ಆಗುತ್ತದೆ. ನಾನು ನಿನಗೆ ಆಶೀರ್ವಾದ ಮಾಡಿದ್ದ. ಮತ್ತೊಮ್ಮೆ ಆಶೀರ್ವಾದ ಮಾಡಿ. ನಾನು ನನ್ನ ಮುಟ್ಟಿ ಆಶೀರ್ವಾದ ಮಾಡ್ತಾ ಇದ್ದ. ಅಲ್ಲ, ಆಶೀರ್ವಾದ ಮಾಡ್ತಾ ಇದ್ದ. ನಿನಗೆ ಸಂತಾನ ಆಗ್ತದೆ. ಬ್ರಾಹ್ಮಣ ನಾಡಿನ ಮಾತು ಯಾವ ಕಾರಣಕ್ಕೂ ಹುಸಿ ಆಗುದಿಲ್ಲ. ಯಾವ ಕಾರಣಕ್ಕೂ ಆಗುದಿಲ್ಲ. ಮತ್ತೊಮ್ಮೆ ಆಶೀರ್ವಾದ ಮಾಡಿ. ಆಗ್ತದೆ. ಮತ್ತೊಮ್ಮೆ ಆಶೀರ್ವಾದ ಬರ್ತಾನೆ ಬರಬೇಕಿತ್ತು ಇಷ್ಟೊತ್ತಿಗೆ. ತಿಳಿದನ ಮುನಿ ವಿಪ್ರ ಕಾಮನ ಸೆಳವಿನಲಿ ಮೈ ಮರೆತ ಸುದತಿಯ ಚಲನದಲ್ಲಿ ಇದೇ ಸರಿ ಸಮಯ. ತಿಳಿದನ ಮುನಿ ವಿಪ್ರ ಕಾಮನ ಸೆಳವಿನಲಿ ಮೈ ಮರೆತ ಸುದತಿಯ ಚಲನದಲ್ಲಿ ಖಳ ಉಗ್ರಸೇನನ ರೂಪವನ್ನು ಧರಿಸಿ ಸುಲಭದಲ್ಲಿ ವಂಚಿಸಲು ಬಂದ ಗೆಳತಿಯರ ನಾಕ್ಷಣದಿ ಮಧುರೆಗೆ ಕಳುಗಿದ ಹರುಷದಿ ಕಾಂತಿ ರುಚಿಮತಿಗೆ ಎಂದ ನವಸರದಿ ಬಾರಿ ಬಾಪ ನಾರಾಣಿ ದಿಕ್ಕುತ್ತಾರೆ ಕೃತದಿನ್ನ ದಿಕ್ಕುತ್ತಕ್ಕೈ ಅದಿನ್ನ ದಿನ್ನತ್ತ
ಮಾರನ ಹತಿಯನ ಸೈರಿಸದಾದೇನು ಮಾರನ ಹತಿಯನ ಸೈರಿಸದಾದೇನು ಸೇರಿದೆ ವಾನದಿನ ಮೀರಿದೆ ವಿರಗದಿ ಸೇರಿದೆ ವಾನದಿನ ಮೀರಿದೆ ವಿರಗದಿ ಮೀರಿದೆ ವಿರಗದಿ ಬಾರೆ ಬಾ ಮದನ ರಾಣಿ ಪನ್ನಗವೇಣಿ ವಾರಿ ಜಂಬಗಿ ಕಲ್ಯಾಣಿ ಬಂದೇಯ ಭಾಗ್ಯನಿದೆ ಕೃದಿತ್ತೋದು ಗಿಡದ ಕದೋದಿನ ಗದಿಗುದ ಬಂದೆಯ ಭಾಗ್ಯನಿದೆ ಬಂದೆಯ 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 ಭಾಗ್ಯನಿದೆ ಬಯಸಿದ ಹೃದಯ ಮಂದಿರ ತೆರವಾಗಿದೆ ಬಯಸಿದ ಹೃದಯ ಮಂದಿರ ಹೃದಯ ಮಂದಿರ ಹೃದಯ ಮಂದಿರ ಹೃದಯ ಮಂದಿರ ತೆರವಾಗಿದೆ ಬಯಸಿದ ಹೃದಯ ಮಂದಿರ ತೆರವಾಗಿದೆ 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 ಮಂದ ಮಾರುತನು ಸೌಗಂಧ ಬೀರುತ್ತಲಿಯ ಮಂದ ಮಾರುತನು ಸೌಗಂಧ 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 ಬೀರುತ್ತಲಿಯ ನಂದವಾಯಿತು ನಾವು ಒಂದಾಗಿ ರಮಿಸುವ ಆನಂದ ಆನಂದ ಆಯಿತು ನಾವು ಒಂದಾಗಿ ರಮಿಸುವ ಮಂದ ಮಾರುತ ಸೌಗಂಧ ಬಿರುತಲಿಯ ನಂದವಾಯಿತು ನಾವು ಒಂದಾಗಿ ರಮಿಸುವ ಆನಂದ ಆಯಿತು ಆನಂದ ಆನಂದ ಆನಂದವಾಗಿತು ನಾವು ಒಂದಾಗಿ ರಮಿಸುವ ಒಂದಾಗಿ ರಮಿಸುವ ಬಂದೆಯ ಭಾಗ್ಯನಿದೆ ಬಯಸಿದ ಹೃದಯ ಮಂದಿರ ತೆರವಾಗಿದೆ ತೆರವಾಗಿದೆ ತೆರವಾಗಿದೆ
ಮಂದ ಮಾರುತನು ಸೌಗಂಧ ಬೀರುತ್ತಲಿಯ ಸೌಗಂಧ ಬೀರುತ್ತಲಿಯ ಆನಂದ ಆಗಿದ್ದು ನಾವು ಒಂದಾಗಿ ನಮಿಸುವ ಆನಂದ ಆನಂದ ಆನಂದವಾಯಿತು ನಾವು ಒಂದಾಗಿ ನಮಿಸುವ ಬಂದೆಯ ಭಾಗ್ಯನಿದೆ ಬಯಸಿದ ಹೃದಯ ಮಂದಿರ ತೆರವಾಗಿದೆ 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 ಆ ಆ ಬಯಸಿದ ಹೃದಯ ಮಂದಿರ ತೆರವಾಗಿದೆ ನಿಮಗಾಗಿ ಕಾತರದಿಂದ ಕಾಯುತ್ತಾ ಇದ್ದವಳು ಬಂದೆಯ ಭಾಗ್ಯನಿದೆ. ಹೌದೌದು, ನಿಮಗಾಗಿ ಎನ್ನ ಹೃದಯ ಮಂದಿರ ತೆರವಾಗಿ ನಿಂತಿದೆ. ನಾನು ಪ್ರತಿಷ್ಠಾಪನೆ ಆಗುವುದಕ್ಕೆ ಬಂದು ನಿಂತಿದ್ದೇನೆ. ನೀವು ಪ್ರತಿಷ್ಠಾಪನೆ ಆಗುವುದೇ ತಡ, ಮತ್ತೆ ಪೂಜೆ ಪ್ರಾರಂಭವೇ. ಆದರೆ ಮಂದ ಮಾರುತ ಹಾಯಾಗಿ ಬೀಸ್ತಾ ಇದ್ದಾನೆ. ಎಂತ ಪರಿಮಳ! ಹೌದು, ಸುಗಂಧವನ್ನೇ ಹೊತ್ತು ತಂದಿದ್ದಾನೆ. ಏನು ತನುಗಂಧ! ಆ ಸುಗಂಧವನ್ನು ಆಸ್ವಾದಿಸಿದಾಗ ದೇಹಕ್ಕೇನೋ ಹೊಸ ಅನುಭವ. ಹೌದೌದು, ಏನೋ ಬೇಕು ಬೇಕು ಅಂತ ಅನಿಸುದು. ಬೇಕು ಬೇಕು ಅಂತ ಅನಿಸ್ತಾ ಉಂಟು. ಅದಕ್ಕೆ ನಾನು ಕಾಯ್ತಾ ಇದ್ದೇನೆ. ನನಗದು ಗೊತ್ತಾಯ್ತು. ನನಗೆ ಬೇಕಾದದ್ದು ಇಲ್ಲಿಯವರೆಗೆ ಬರ್ಲಿಲ್ವಲ್ಲ, ಬಂದೇ ಬಿಟ್ಟೆ. ಇನ್ಯಾಕೆ ತಡ? ಈ ಮಂದ ಮಾರುತನಿಗೆ ನಮ್ಮ ತನುವನ್ನೊಟ್ಟಿ ಹಾಯಾಗಿ ಸುಖಿಸೋಣ ದೊರೆ. ಬನ್ನಿ, ಒಮ್ಮೆ ಇಲ್ಲಿಯ ವನವನ್ನು ನೋಡಿದ್ರೆ ನೋಡೋಣ. ಬನ್ನಿ. ಕಾಂತಬಾ ವಸಂತ ಕಾಲ ಎಂತು ತೋರ್ಪುದು ಕಾಂತಬಾ ವಸಂತ ಕಾಲ ಎಂತು ತೋರ್ಪುದು ವಸಂತ ಕಾಲ ಕಾಂತ ಬಾ 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 ಕಾಂತ ಬಾ ವಸಂತ ಕಾಲ ಎಂದು ತೋರ್ಪುದು ವಸಂತ ಕಾಲ ಎಂದು ತೋರ್ಪುದು ವಸಂತ ಕಾಲ ಎಂದು
ತೋರ್ಪುದು ಎಂದು ವರ್ಣಿಸುವೆನು ನಾ ಕಾಂತೆ ಸೊಬಗನು ಎಂದು ವರ್ಣಿಸುವೆನು ನಾ ಎಂದು ವರ್ಣಿಸುವೆನು ನಾ ಎಂದು ವರ್ಣಿಸುವೆನು ನಾ ಕಾಂತೆ ಸೊಬಗನು ಎಂದು ವರ್ಣಿಸುವೆನು ನಾ ಕಾಂತೆ ಸೊಬಗನು ಕಾಂತ ಭಾವ ಸಂತ ಕಾಲ ಎಂದು ತೋರ್ಪುದು ಎಂದು ವರ್ಣಿಸುವೆನು ನಾ ಕಾಂತೆ ಸೊಬಗನು ಎಂದು ವರ್ಣಿಸುವೆನು ನಾ ಕಾಂತೆ ಸೊಬಗನು ತೈತ ದಿನಾಂ ತದಿನಾಂ ತೈತ ದಿನಾಂ ತದಿನಾಂ ತೈತ ದಿನಾಂ ತದಿನಾಂ ತೈತ ದಿನಾಧೀಂ ತದಿಂ ತದಿಂ ತೈ ತೈತ ದಿನಾಂ ತದಿನಾಂ ತೈತ ದಿನಾಂ ತದಿನಾಂ ತೈತ ದಿನಾಂ ತದಿನಾಂ ತೈತ ದಿನಾಧೀಂ ತದಿಂ ತದಿಂ ತೈ ಅದಿತ್ತೋಂ ತಂ ತೋಂ ತಂ ದಿತ್ತೋಂ ತಂ ತೋಂ ತಂ ದಿತ್ತೋಂ ತಂ ತೋಂ ತಂ ದಿತ್ತೋಂ ತಂ ದೀಂ ತದಿಂ ತದಿಂ ತೈ ಅದಿತ್ತೋಂ ತಂ ತೋಂ ತಂ ದಿತ್ತೋಂ ತಂ ತೋಂ ತಂ ದಿತ್ತೋಂ ತಂ ತೋಂ ತಂ ದಿತ್ತೋಂ ತದೀಂ ತದಿಂ ತದಿಂ ತೈ ದೀಗಡ್ದರ್ಗಡ್ಗೆ ತಾಗಡ್ದರ್ಗಡ್ಗೆ ದೀಗಡ್ದರ್ಗಡ್ಗೆ ತಾಗಡ್ದರ್ಗಡ್ಗೆ ದೀಗಡ್ದರ್ಗಡ್ಗೆ ತಾಗಡ್ದರ್ಗಡ್ಗೆ ದೀಗಡ್ದರ್ಗಡ್ಗೆ ದೀಂ ತದಿಂ ತದಿಂ ತೈ ದೀಗಡ್ದರ್ಗಡ್ಗೆ ತಾಗಡ್ದರ್ಗಡ್ಗೆ ದೀಗಡ್ದರ್ಗಡ್ಗೆ ತಾಗಡ್ದರ್ಗಡ್ಗೆ ದೀಗಡ್ದರ್ಗಡ್ಗೆ ತಾಗಡ್ದರ್ಗಡ್ಗೆ ದೀಗಡ್ದರ್ಗಡ್ಗೆ ದೀಂ ತದಿಂ ತದಿಂ ತೈ ತೈ ತಗಡ್ಗೆ ದೀಂ ದಿನ ತೈ ತಗಡ್ಗೆ ಧಾಂ ತೈ ತಗಡ್ಗೆ ದಿದ್ದೀಂ ದೀಂ ತಗಡ್ಗೆ ದಿದ್ದೀಂ ದೀಂ ತಗಡ್ಗೆ ದೀಂ ತಗಡ್ಗೆ ದೀಂ ತಗಡ್ಗೆ ದೀಂ ರಿತ್ತೋಂ ತಂ ತತ್ತೋಂ ತಂ ದಿತ್ತೋಂ ತಂ ತತ್ತೋಂ ತಂ ಪುರದಂಗಳಿಗೆ ಬರೆಕೊಂಡು ಸಗಿನಿಹವ ಪುರದಂಗಳಿಗೆ ಬರೆಕೊಂಡು ತನ್ನಂಗನೆಯ ಬಗೆಗಾಗಿ ಕಂಪಿಸಿಗೆ ಬಾರಿಲ್ಲಿ ಸಖಿಯನ್ನೇನು ಬಾರಿಲ್ಲಿ ಸಖಿಯನ್ನೇನು ರುಚಿಮತಿಯ ಸೇರಿ ಹೋಗಿಲ್ಲವೇನು ರುಚಿಮತಿಯ ಸೇರಿ ಹೋಗಿಲ್ಲವೇನು ವಾರಿಜಾಂಬಕಿಯವನದಿ ವಾರಿಜಾಂಬಕಿಯವನದಿ ಬಿಟ್ಟೇಗೆ ಸಾರಿ ಬಂದಿರಿ ಶೀಘ್ರದೇ ಏ ಸಖಿಯರೇ ಹೀಗೆ ಬನ್ನಿ ಮುಸ್ಸಂಜೆಯ ಹೊತ್ತು ನಾನೇ ಬರಬೇಕು ಅಂತ ಯೋಚನೆ ಮಾಡಿ ಸನ್ನದ್ಧನಾದಂತಹ ಸಂದರ್ಭ ಇದ್ದಕ್ಕಿದ್ದ ಹಾಗೆ ನೀವು ಮಾತ್ರ ಬಂದಿದ್ದೀರಿ. ನನ್ನ ಸತಿ ರುಚಿಮತಿ ಎಲ್ಲಿಯೂ ಕಾಣಿಸುತ್ತಾ ಇಲ್ಲ. ಅವಳೊಬ್ಬಳನ್ನೇ ಕಾಡಿನಲ್ಲಿ ಬಿಟ್ಟು ಬಂದ್ರ ಯಾಕೆ
ಗಡ 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 ನಡುಗುತ್ತಾ ನಿಂತಿದ್ದೀರಿ. ಹೇಳಿ, ಸತ್ಯ ಹೇಳಿದರೆ ಸರಿ. ನನ್ನ ಆಕೆ ಯಾಕೆ ಬರಲಿಲ್ಲ? ಅವಳೇ ನಿಮ್ಮನ್ನು ಕಳುಹಿಕೊಟ್ಲ? ನೀವೇ ಅವಳನ್ನು ಒಬ್ಬರನ್ನೇ ಬಿಟ್ಟು ಬಂದರು? ಸತ್ಯ ಹೇಳದೆ ಇದ್ರೆ ಏನ ನಿಂಬೇನು ಭೂಪ ಮತಿ ಭ್ರಮಣೆಯೋ ನಮ್ಮ ಜ್ಞಾನ ಕುಂಠಿತವಾಗಿದೆ. ನೀನು ಪವನದಿ ನಮ್ಮೆಲ್ಲರ ಕಳುಹುತ್ತ, ನೀನು ಪವನದಿ ನಮ್ಮೆಲ್ಲರ ಕಳುಹುತ್ತ ಮಾನಿನಿಯಳನ್ನು ಸೇರ್ದೆ. ಸತ್ಯ ಹೇಳು, ಸಿಟ್ಟಾಗುವುದಿಲ್ಲ. ನಿಮ್ಮ ಮಡದಿಯ ಜೊತೆಯಲ್ಲಿ ನಾವು ಉಪವನಕ್ಕೆ ಹೋದವರು ಸತ್ಯ. ಉಪವನದಲ್ಲಿ ನಾವು ವಿಹರಿಸುತ್ತಿರುವಂತಹ ಸಂದರ್ಭದಲ್ಲಿ ನೀವು ಅಲ್ಲಿವರೆಗಾಗಿ ಬಂದ್ರಿ. ನಾನು ಹೌದು, ಬಂದದ್ದಷ್ಟೇ ಅಲ್ಲ, ನನಗೆ ಕೈ ಸನ್ನೆ ಮಾಡಿದ್ರಿ ಹೋಗುವಂತ. ಮುಚ್ಚು ಬಾಯ ಪಡನಾರಿ, ಮುಚ್ಚು ಬಾಯ ಸಡೆಯಾಡಿ ಕಡಿವೆ ನಾನಿನ್ನ ತಲೆಯ, ಸಡೆಯಾಡಿ ಕಡಿವೆ ನಾನಿನ್ನ ತಲೆಯ. ಮಡದಿಯನುಗಳು ಇಬ್ಬರದಿ ನಾನಿದ್ದೆ ನಡೆದಂತೆಗೆ ಕ್ಷಣಯ. ಏನು ಮಾಡಿದೆ? ಕೈ ಸನ್ನೆ ಮಾಡಿ. ಕಣ್ಣು ಸನ್ನೆ, ಕೈ ಸನ್ನೆ. ನಿಮ್ಮಂತ ಯಾಕಷ್ಟಿದ ದಾಸರಿಗೆ ಕೈ ಸನ್ನೆ ಕಣ್ಣು ಸನ್ನೆ ಮಾಡುವಷ್ಟು ಕ್ಷುಲ್ಲಕ ಸಂಸ್ಕಾರವಂತನೋ ನಾನು? ಹಾಗಾದರೆ ಇಲ್ಲಿ ಬಂದು ಸುಳ್ಳನ್ನೇ ಹೇಳ್ತಾ ಇದ್ದೀರಿ. ಸತ್ಯ ಹೇಳಿದರೆ ಬದುಕುತ್ತೀರಿ, ಸುಳ್ಳನ್ನು ಹೇಳಿದ್ರೆ ಕಡಿದು ಮುಗಿಸ್ತೇನೆ. ದೊರೆಯ ಸುಳ್ಳಲ್ಲವೋ ಮೋಸವೋ ಮಾಡವೋ ಅರಿಯವು ಉಪವನದಿ. ಅರಸಿಯ ಜೊತೆ ನೀವು ಭ್ರಮಿಸುತ್ತಿರ್ಬೋದು ಕಂಡು, ಅರಸಿಯ ಜೊತೆ ನೀವು ಭ್ರಮಿಸುತ್ತಿರ್ಬೋದು ಕಂಡು ಹೊರಗೆ ಬಂದೇವೋ ಸತ್ಯ. ನಾವು ಹೇಳ್ತಿರುವಂತಹ ಮಾತು ಸತ್ಯ. ಇಲ್ಲಿ ಬಂದು ನೋಡ್ತಾ ಇದ್ರೆ ಇದು ಮಾಯೆಯೋ ಮಾಟವೋ ಸತ್ಯವೋ ಸುಳ್ಳ ಒಂದು ಅರ್ಥ ಆಗುವುದಿಲ್ಲ. ಅಂದ್ರೆ ಅಲ್ಲಿವರೆಗಾಗಿ ಬಂದದ್ದು ಸತ್ಯ, ಕನಸಲ್ಲಿ ಕೈಸನ್ನೆ ಮಾಡಿದ್ದು ಸತ್ಯ, ನಮ್ಮನ್ನ ಕಳುಹಿ ಕೊಟ್ಟದ್ದು ಸತ್ಯ. ಅಲ್ಲಿಂದ ಬಂದು ಇಲ್ಲಿ ನೋಡಿದ್ರೆ ನಮಗಿಂತ ಮೊದಲು ನೀವೇ ಇದ್ದೀರಿ. ಹಾಗಾದ್ರೆ ಅಲ್ಲಿದ್ದದ್ದು ಯಾರು? ನಾವು ಸತ್ಯವನ್ನು ಹೇಳ್ತೀವಿ. ಅರರಿಸೋಜಿಗ ನಿಮ್ಮ ನುಡಿ ಕೇಳಿ, ಅರರಿಸೋಜಿಗ ನಿಮ್ಮ ನುಡಿ ಕೇಳಿ, ಸತ್ಯವನ್ ಅರಿಯಬೇಕೀಗ ತಾಯೆನುತ. ಬಸವಳಿದ ಕಾಂತೆ ಬೆಂಡಾದ ಮೈ ಕಲೆಯ ಮೊಲೆ, ಬಸವಳಿದ ಕಾಂತೆ ಬೆಂಡಾದ ಮೈ ಕಲೆಯ ಮೊಲೆ, ನಸು ಮಾಡಿದದರ ಕಾಮಿನಿಯೋ ಮುಸುಕಿದ ಮತ್ತಿಳಿಯೇ, ಮುಸುಕಿದ ಮತ್ತಿಳಿಯ ಕಣ್ತೆರೆದು ನೋಡಿ ಕಂಪಿಸಿ ಬಿತ್ತಳವನಿಯಲಿ. ನನ್ನವರ ಜೊತೆಯಾಗುವುದು ನಾನೇನು ಹೊಸತಲ್ಲ. ನನ್ನವರ ಜೊತೆಯಾದೆ ಅಂತಾದ್ರೆ ಅದು ಸುರತ ಕ್ರೀಡೆಯಾಗಿರ್ತಾ ಇತ್ತು. ಈ ದಿನ ವ್ಯಾಘ್ರಮೈಥುನದ ಅನುಭವ, ವಿಪರೀತವಾದಂಥ ತಲೆನೋವು, ದೇಹಕ್ಕೆ ಯಾಕೋ ಆಯಾಸ,
ಕಳಚಿಕೊಂಡಿದೆ. ಹಾಗಾದ್ರೆ ಏನಾಯ್ತು? ನಂದವರು ಎಲ್ಲಿದ್ದಾರೆ? ನನಗೆ ಹೀಗೆ ಒನಿದೆ ಚೇತನಗೊಂಡು ಒನಿದೆ ಚೇತನಗೊಂಡು ತನುಜನಾಕೃತಿ ಕಂಡು ಒನಿದೆ ಚೇತನಗೊಂಡು ತನುಜನಾಕೃತಿ ಕಂಡು ಇನಿಯನವುದೇ 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 ಶ್ರೀಮದಾಂತನಿ ಪಾಪಿ ಯಾರು ನೀವು ಶ್ರೀಮದಾಂತ ಶ್ರೀಮದಾಂತ ಶ್ರೀಮದಾಂತನಿ ಪಾಪಿ ಯಾರು ನೀವು ವಂಚಿಸಿದ ನೀ ಮೃತ್ಯುಗೆರೆ ಬಾರಿ ಕೋಮಲೆಯ ಮರ್ತನಲ್ಲಿ ಹಸಿದು ಹೆಪ್ಪಲಿಯಾದೆ ಬಾ ಮುಕ್ಕು ತಡಬೇಕು. ಯಾಕೆ ರೀತಿಯಾಗಿ ಮಾಡಿದಿ? ಹಸಿದ ವ್ಯಾಘ್ರವನ್ನು ಹಸುವಿನ ಮೇಲೆ ಹಾಕುವ ಹಾಗೆ ನನ್ನ ಶೀಲವನ್ನು ಕಳೆದೆಯಾ? ಪತಿವ್ರತೆಯಾದಂತ ನಾನು ಪತಿತೆ ಆಗುವ ಹಾಗೆ ಮಾಡಿದ್ಯಾ? ಯಾಕೆ ನಿಂತಿದ್ದೀಯಾ? ಬಾ ನನ್ನನ್ನು ಮಕ್ಕು. ನಗುದೆಂದ ದಾನವನ್ನು ಸುಗುಣೆ ಕೋಪಿಸಲಿಗೆ ಅಗಣಿತ ಪದಾಕ್ರಮಿಯು ಜನಿಪ ಜಗದೊಳವ ಮಾಮಲ್ಲ ಲೋಕ ಮೂರಿಣೆಯಿಲ್ಲ ನಗದರನೆ ಹುಟ್ಟಿ ಬರಲಳಿವೋ ನನ್ನನ್ನು ತಿನ್ನು ಮಕ್ಕು. ಯಾಕೆ ಭಯ ಪಡ್ತಾ ಇದೆಯಾ? ಯಾಕೆ ದುಃಖ ಎದುರಿಸ್ತಾ ಇದ್ದೀಯಾ? ಯೋಚನೆ ಮಾಡಬೇಕಂತ ಅವಶ್ಯಕತೆ ಇಲ್ಲವೇ ಇಲ್ಲ. ನಿನ್ನನ್ನು ಕೂಡಿದ ಕಾರಣ ನಿನಗೊಬ್ಬ ಮಗ ಜನಿಸ್ತಾನೆ. ವೀರಾದಿ ವೀರ, ಶೂರಾದಿ ಶೂರ, ಮೂರು ಲೋಕ ಜಯಿಸುವಂತಹ ಕೊಟ್ಟು ಹುಟ್ಟುತ್ತಾನೆ. ಯೋಚನೆ ಮಾಡಬೇಡ. ನೊಂದ ಕಾಮಿನಿ ಅತ್ತ ದಡಿಗದ ನವ ಇತ್ತ ನೊಂದ ಕಾಮಿನಿ ಅತ್ತ ದಡಿಗದ ನವ ಇತ್ತ ನೊಂದ ಕಾಮಿನಿ ಎತ್ತ ದಡಿಗದ ನವ ನಿತ್ತ ನೊಂದ ಕಾಮಿನಿ ಎತ್ತ ದಡಿಗದ ನವ ನಿತ್ತ ನಿಂತಿರಲು ಕಾಲಾಗ್ಲಿಯಾದೋ ಏನಿದೆ ನಯ್ಯದು ಕುಲಾಗ್ರಣಿಯೇ ಏನಿದೆ ನಯ್ಯದು ಕುಲಾಗ್ರಣಿಯೇ ವಿಪರೀತ ಕಾರ್ಯವು ಮಾನವಂತರಿಗಲ್ಲ ಗುಣಮಣಿಯೇ ಭ್ರೂಣ ಹತ್ಯಾ ದೋಷಿ ಹೆಂಗೊಲೆಗೇನು ಪ್ರಾಯಶ್ಚಿತ್ತವಿಲ್ಲವು ಹೀನರಾಗುವೆ ಬರಿದೆ ಮುಂದದಿ ಕಾಣಿಯುವುದೇ ಪಾಪ ಕೃತ್ಯದಿ ಏನಿದೆ ನಯ್ಯದು ಕುಲಾಗ್ರಣಿಯೇ ಕೊಡದು ಬೀಸಾಡ್ತೇನೆ. ಆಗ ಮಾಡುವುದಲ್ಲ ಎಂಬ ಕಾರಣಕ್ಕಾಗಿಯೇ ನಿನ್ನನ್ನು ಬಂದು ತಡೆದವನಿದ್ದೇನೆ. ಮಹಾರಾಜ ನೀನು, ಅದರಲ್ಲಿಯೂ ಸಾಮಾನ್ಯವಾಗಿರುವಂತಹ ಪೀಠವನ್ನ ಏರಿದವನಲ್ಲ. ಏನಿದೇನಿದು ಯದುಕುಲಾಗ್ರಣಿಯೇ? ಅಯ್ಯ, ನೀನಿರುವಂತಹ ಸ್ಥಾನದಲ್ಲಿ ಆಲೋಚನೆ ಮಾಡಿ ವ್ಯವಹರಿಸಲೇಬೇಕು. ಸಾಮಾನ್ಯರು ತಪ್ಪನ್ನು ಮಾಡಿದರು ಅಂತ ಆದ್ರೆ ಸ್ಥಾನಾಪನ್ನ ವ್ಯಕ್ತಿಗಳು ಸರಿಯಾದಂತಹ ಶಿಕ್ಷೆಯನ್ನು ಕೊಡಬಹುದು. ಆದ್ರೆ ಇಲ್ಲಿ ಪೀಠವನ್ನ ಹೊತ್ತಂತಹ ಕಿರೀಟವನ್ನು ಹೊತ್ತಿರುವಂತ ನೀನೇ ತಪ್ಪನ್ನೆಸುವುದಕ್ಕೆ ಮುಂದಾಗ್ತಾ ಇದ್ದೀಯ. ಹಾಗಿದ್ರೆ ನಿನಗೆ ನೀತಿಶಾಸ್ತ್ರದ ಕುರಿತಾಗಿ ಹೇಳಬೇಕಾ? ಅವಶ್ಯಕತೆ ಇಲ್ಲ ಅಂತ ಕಾಣುತ್ತದೆ. ನೀನೇ ಆಲೋಚನೆ ಮಾಡಿ ನೋಡು. ದಾಸಿಯೋರ್ವಳು ತಪ್ಪನ್ನ ಮಾಡಿದಳು ಅಂತ ಆದ್ರೆ ಕೇಶಮುಂಡನ ಆಗ್ತದೆ. ಸತಿಯಾದವಳು ತಪ್ಪನ್ನ ಸರಿದಳು ಅಂತ ಆದ್ರೆ ಮಲಗುವಂತ ಹಾಸಿಗೆಯನ್ನ 2 ಹಾಸಿಗೆ ಮಾಡಬೇಕಾಗ್ತದೆ. ಇನ್ನು ಮಿತ್ರನೋರ್ವ ತಪ್ಪನ್ನ ಮಾಡಿದಂತಾದ್ರೆ ಆಗ ಅವನ ಜೊತೆ ಮಾತನಾಡುವುದೇ
ನಾವು ನಿಲ್ಲಿಸಬೇಕಾಗ್ತದೆ. ಇನ್ನು ಚೋರನೋರ್ವ ತಪ್ಪನ್ನೆಸಗಿದ ಅಂತ ಆದ್ರೆ ಆಗ ಅವನಿಗೆ ಮಾತ್ರ ಮರಣದಂಡನೆ. ಅದರಲ್ಲಿಯೂ ಈ ಸ್ತ್ರೀಯನ್ನು ನೀನು ಕೊಲ್ಲುವುದಕ್ಕೆ ಮುಂದಾಗ್ತಾ ಇದ್ದೀಯ. ಎಷ್ಟೇ ತಪ್ಪನ್ನೆಸಗಿದಳು ಸಹಿತ ಸ್ತ್ರೀ ವಧಾರ್ಗಳಲ್ಲ, ಶಿಕ್ಷಾರ್ಹಗಳು. ಈ ವಿಚಾರವನ್ನು ತಿಳಿದಿರುವಂತಹ ನೀನು ಯಾಕೀಗ ಅವಳನ್ನು ಕೊಲ್ಲುವುದಕ್ಕೆ ಮುಂದಾಗ್ತಾ ಇದ್ದೀಯ? ಸ್ವಾಮಿ, ಯಾಕೆ ಏನು ಅಂತ ಹೇಳುವುದಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ. ಕೇಳಿ, ಅವಳನ್ನೇ ಕೇಳಿ. ಹಾಗೆ ಮಾಡಿ ಅಮ್ಮ. ನಿಮ್ಮನ್ನ ಅಪರಾಧಿಯ ಸ್ಥಾನದಲ್ಲಿ ಅವನಿಲ್ಲಿಸಿದ್ದಾನಲ್ಲ. ಅಪರಾಧಿ ಅಲ್ಲ ನಾನಂದ್ರೆ. ಅಪರಾಧಿ ನಾನಲ್ಲ, ದೈವದಾಣದಿಯಲ್ಲ. ಅಪರಾಧಿ ನಾನಲ್ಲ, ದೈವದಾಣದಿಯಲ್ಲ. ನೃಪನಾಗಿ ಬಂದು ದಾನವನು, ನೃಪನಾಗಿ ಬಂದು ದಾನವನು ಉಪಚಾರದಿದ್ದೆನ್ನ ತಿಳಿದ ಭೂಸುರನಾಗಿ, ಉಪಚಾರದಿಂದೆನ್ನ ತಿಳಿದ ಭೂಸುರನಾಗಿ ಅಪಹಾಸ್ಯ ಅಪಹಾಸ್ಯ ಅಪಹಾಸ್ಯಕ್ಕೊಳಗಾದೆ ಮುನಿಯೇ. ಉಪಚಾರದಿಂದೆನ್ನ ತಿಳಿದ ಭೂಸುರನಾಗಿ ಅಪಹಾಸ್ಯಕ್ಕೊಳಗಾದೆ ಮುನಿಯೇ. ನಾರದ್ರೆ, ನೀವು ಬರುವುದು ಸ್ವಲ್ಪ ತಡ ಆಯಿತು ಅಂತಾದ್ರೂ ಕೂಡ ನನ್ನವರು ಹಿಡಿದ ಕೂರಸಿಯಿಂದ ನನ್ನ ಶಿರವನ್ನೇ ಛೇದಿಸ್ತಾ ಇದ್ರು. ನಾಳೆಯ ದಿನದಲ್ಲಿ ಪ್ರಜೆಗಳು ಮಹಾರಾಜ ರುಚಿಮತಿಯನ್ನು ಯಾಕೆ ಕೊಂದ, ಯಾಕೆ ಕಡಿದ ಅಂತ ಕೇಳಿದ್ರೆ ಅವಳು ಅಪರಾಧಿ, ಅವಳಿಂದ ಅಪರಾಧವಾಯಿತು, ಅದಕ್ಕಾಗಿ ಕೊಂದೆ ಎನ್ನುವ ಉತ್ತರವೇ ಸತ್ಯವಾಗಿ ಹೋಗುತ್ತಾ ಇತ್ತು. ಸರಿಯಾದ ಸಮಯಕ್ಕೆ ನೀವು ಬರುವುದರ ಮೂಲಕ ನಾನು ಅಪರಾಧಿ ಅಲ್ಲ ಎಂದು ಹೇಳುವುದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟನಲ್ಲ ನಾರದ್ರೆ. ವಸಂತ ಕಾಲದಲ್ಲಿ ವಿಹಾರಾರ್ಥಿಯಾಗಿ ಮನದ ಬಯಕೆಯನ್ನು ನಾನು ನನ್ನವರಲ್ಲಿ ವ್ಯಕ್ತಪಡಿಸಿಕೊಂಡೆ. ಸರಿ, ರಾಜಕೀಯದ ಕಾರ್ಯಕಲಾಪ ಮುಗಿಸಿ ಬಂದು ನಾನು ಸೇರ್ತೇನೆ ರುಚಿಮತಿ ಎಂದು ನನ್ನವರು ಭರವಸೆಯನ್ನಿದ್ರು. ಅದುವೇ ಸತ್ಯ ಎಂದು ಗ್ರಹಿಸಿ ವಿಹರಿಸುತ್ತಾ ಮುಂದೆ ಸಾಗುತ್ತಿರುವಾಗ ಬ್ರಾಹ್ಮಣರವರು ಕಣ್ಣ ಮುಂಭಾಗದಲ್ಲಿ ಕಾಣಸಿಕ್ಕರು. ಸರಿ, ಉಪಚರಿಸಿದೆ, ಗೌರವಿಸಿದೆ, ಸತ್ಕರಿಸಿದೆ, ನಡೆದ ವಿಚಾರವನ್ನೆಲ್ಲ ಹೇಳಿದೆ. ನನ್ನವರಿಗಾಗಿ ಕಾಯುತ್ತಾ ಇದ್ದೇನೆ, ಅವರ ಬರುವಿಕೆ ನನಗೆ ಅತಿ ಮುಖ್ಯ ಅಂತ ಆಡಿದೆ. ಆಮೇಲೆ ತಿಳಿಯಿತು, ಈ ದುಷ್ಟ ರಕ್ಕಸನೆ ಬ್ರಾಹ್ಮಣನ ವೇಷವನ್ನು ಧರಿಸಿ ಬಂದು ನನ್ನ ಮನದ ವಾಂಛೆಯನ್ನು ಮೋಸದಿಂದ ತಿಳಿದ. ಆಗಲಿ ಪತಿಯನ್ನೊಡಗೂಡಿದ್ದೆ ಹೌದು ಅಂತಾದ್ರೆ ನೀನು ಪುತ್ರನನ್ನು ಪಡೆಯುತ್ತೀಯ ಅಂತ ಬ್ರಾಹ್ಮಣರು ಹರಸಿ ಕಳುಹಿಸಿದ್ರು. ಕರಟಿ ಕಮರಿ ಹೋದಂತ ನನ್ನ ಮನಸ್ಸಿಗೆ ಮತ್ತೆ ಆಸೆ ಚಿಗುರೊಡೆಯಿತು. ನಾನು ತಾಯಾಗುತ್ತೇನಲ್ಲ, ತಾಯ್ತನದ ಸೌಭಾಗ್ಯವನ್ನು ಅನುಭವಿಸ್ತೇನಲ್ಲ ಎನ್ನುವ ಸಂತೋಷದಿಂದಲೇ ನನ್ನವರ ಬರುವಿಕೆಯನ್ನೇ ಕಾಯುತ್ತಾ ಇದ್ದೆ. ನನ್ನವರು ಬಂದರು, ಜೊತೆಯಾದೆ. ಆಮೇಲೆ ತಿಳಿಯಿತು, ಕೂಡಿದ್ದು ನನ್ನವರಲ್ಲ, ಈ ದುಷ್ಟರ. ನನ್ನವರ ರೂಪ ಧಾರಣೆ ಮಾಡಿಕೊಂಡು ನನ್ನನ್ನು ವಂಚಿಸಿದ ನಾರದ್ರೆ, ನೀವೇ ಹೇಳಿ, ವನವಿಹಾರದ ಆಸೆಯನ್ನು ನಾನು ನನ್ನವರಲ್ಲಿ ವ್ಯಕ್ತಪಡಿಸಿದ್ದು ತಪ್ಪೇ? ತಪ್ಪಲ್ಲ. ಬಂದು ಸೇರ್ತೇನೆ ಅಂತ ಹೇಳಿದಾಗ ಅದನ್ನೇ ಸತ್ಯ ಅಂತ ನಂಬಿದ್ದು ತಪ್ಪೇ? ತಪ್ಪಲ್ಲ. ಬಂದಿರುವಂತಹ ವಿಪ್ರರನ್ನು ಪೂಜಿಸಿದ್ದು ತಪ್ಪೇ? ತಪ್ಪಲ್ಲ. ನನ್ನವರೇ ಕಣ್ಮುಂಭಾಗದಲ್ಲಿ ಕಾಣಸಿಕ್ಕಾಗ ನನ್ನವರೆಂದು ಅವರನ್ನು ಸೇವಿಸಿದ್ದು ತಪ್ಪೇ? ತಪ್ಪಲ್ಲ. ಇದರಲ್ಲಿ ನನ್ನದ್ದು ಯಾವುದು ತಪ್ಪಿದೆ ಹೇಳಿ? ತಾಯಿ, ಯಾವ ತಪ್ಪನ್ನು ನೀನೇ ಸಗಿದವಳಲ್ಲ ಅಂತ ಹೇಳಿಕೊಳ್ತಾ ಇದ್ದಿ. ಆದರೆ ನಿನ್ನ ಗಂಡ ಈಗ ನಿನ್ನನ್ನು ಕೊಲ್ಲುವುದಕ್ಕೆ ಮುಂದಾಗಿದ್ದ. ಕೊಲ್ಲಲಿ. ಕೊಲಲೆನ್ನ ಕಾಂತನು ಬದುಕಲ್ಲ ಏಗಿನು, ಕೊಲಲೆನ್ನ ಕಾಂತನು ಬದುಕಲ್ಲ ಏಗಿನು. ಯಾಕೆ ಬದುಕಲಿ? ಇಳೆಯೋ ಎನ್ನ ತಿನ್ನಲಿ ಎನ್ನ ತಿನ್ನಲಿ ಎನ್ನ ತಿನ್ನಲಿ
ನಾನು ಅಪರಾಧಿ ಅಲ್ಲ ಅಂತ ನಾನು ಸಾರಿ ಸಾರಿ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಯಾಕೆ ನಾನು ಬದುಕಬೇಕೆನ್ನುವ ಆಸೆಯಿಂದಲ್ಲ, ನನ್ನಿಂದ ಅಪರಾಧವಾಗಲಿಲ್ಲ ಎನ್ನುವ ವಿಚಾರದಷ್ಟೇ. ನಾರದ್ರೆ ಸತಿ ಧರ್ಮವನ್ನು ಅನುಸರಿಸಿದವಳು ನಾನು, ಪತಿಯ ಛಾಯಾನುವರ್ತಿನಿಯಾಗಿ ಬದುಕಿದವಳು ನಾನು, ನೆರಳಿನ ಉಪಾಧಿಯಲ್ಲಿ ಕಷ್ಟದಲ್ಲಿಯೂ ಸುಖದಲ್ಲಿಯೂ ಭಾಗಿಯಾಗಿದ್ದೆ, ಜೀವನವನ್ನು ಸಾಗಿಸಿದೆ. ಆದರೆ ಈ ದುಷ್ಟನಿಂದ ನಾನೀಗ ಪತಿಯಿದ್ದೆ. ಅವ ಆಡಿದ ಮಾತನ್ನು ನಾನು ಕೇಳಿಸಿಕೊಂಡೆ. ದುಷ್ಟ ಬೀಜನಿಂದ ಉದರದಲ್ಲಿ ಹುಟ್ಟುತ್ತದೆ. ಮಥುರೆಯ ಮಹಾರಾಣಿ ಮುಂದೆ ಉತ್ತರಾಧಿಕಾರಿಯನ್ನು ನೀಡಬೇಕಾದ್ದು ನನ್ನ ಆದ್ಯ ಕರ್ತವ್ಯ. ಆದರೆ ಈ ದುಷ್ಟನಿಂದ ಮುಂದೊಂದು ದುಷ್ಟ ಬೀಜ ಹುಟ್ಟುತ್ತದೆ ಎನ್ನುವುದು ಸತ್ಯ. ಮುಂದಿನ ನಾಡಿನ ಕೆಡುಕಿಗೆ ಪರೋಕ್ಷವಾದಂಥ ಕಾರಣ ನಾನೇ ಆಗ್ತೇನೆ. ಅದಾಗಬಾರದು ಅಂತಾದ್ರೆ ಉದರದಲ್ಲಿರುವಂಥ ಈ ದುಷ್ಟ ಬೀಜ ಬೆಳೆಯಬಾರದು. ಅದಕ್ಕಾಗಿ ಬದುಕುವ ಆಸೆ ನನಗಿಲ್ಲ. ಈ ಹಿಂದೆ ಸೀತಾಮಾತೆ ಬದುಕೇ ಸಾಕೆನಿಸಿಕೊಂಡಾಗ ಅಮ್ಮ ಭೂದೇವಿ ನನ್ನನ್ನು ಬಾಯಿ ತೆರೆದು ಸ್ವೀಕರಿಸು, ನಿನ್ನ ಮಡಲಿಗೆ ಸೇರಿಸಿಕೋ ಅಂತ ಕಣ್ಣೀರನ್ನು ಸುರಿಸಿದಾಗ ಭೂಮಿಯೇ ಬಾಯಿ ತೆರೆದು ಅವಳನ್ನು ಸ್ವಾಗತಿಸಿತಂತೆ. ಆದರೆ ಈ ದುಷ್ಟನಿಂದ ನಾನು ಅಪವಿತ್ರಳಾದ ಆ ಭಾಗ್ಯವೂ ನನಗಿಲ್ಲ. ಇನ್ನಿರುವುದೊಂದೇ ಭಾಗ್ಯ. ಏನ? ಹಿಡಿದಿರುವ ಇವರ ಕೂರಸಿಯಿಂದ ನನ್ನ ಶಿರಚ್ಛೇದನವಾಗಬೇಕು. ಅದನ್ನು ತಡೆಯಬೇಡ. ನಾನು ಸಾಯುತ್ತೇನೆ. ವ್ಯತಿಪಗೆಂದನು ನಿರ್ದೋಷಿಯವುದೆಲ್ಲ ಸತಿ ಬಾಳ್ವಿಗ ಅಪಚಾರವಾಯ್ತು. ಪತಿತೆಯ ಕೂಡಿ ಸಾಧಿಸಲೆಂದು ಧರ್ಮವ, ಪತಿತೆಯ ಕೂಡಿ ಸಾಧಿಸಲೆಂದು ಧರ್ಮವ, ಹತನಾಗಲಿ ಉದಪ್ಪಣೆಯ. ಸ್ವಾಮಿ ಮಹಾರಾಜ, ಘೋರವಾದಂತ ದುರಂತವೇ ಘಟಿಸಿ ಹೋಗ್ತಾ ಇತ್ತು. ಕೇವಲ ಕಣ್ಣಿಂದ ಕಣ್ಣಂತ ದೃಶ್ಯವನ್ನೇ ಸತ್ಯ ಅಂತ ಭ್ರಮಿಸಿ ಇವಳೇ ಪತಿತೆ, ಇವಳೇ ಪಾತಕಿ ಅಂತ ತೀರ್ಮಾನಿಸಿ ಕ್ಷಣಾರ್ಧದಲ್ಲಿ ಕೊಂದು ಮುಗಿಸಿ ಬಿಡ್ತಾ ಇದ್ದೆ. ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ರೆ ಹಾಗೆ ಆಗುವುದಲ್ವ? ಆಮೇಲೆ ಸತ್ಯ ಗೊತ್ತಾಯಿತು ಅಂತಾದ್ರೆ ನನಗೆ ಬದುಕೇ ದುರ್ಬರವಾಗಿ ಹೋಗ್ತಾ ಇತ್ತು. ಅಷ್ಟೊತ್ತಿಗೆ ತಾವು ಬಂದು ಆಗಬಹುದಾದಂತ ದುರ್ಘಟನೆಯನ್ನು ತಪ್ಪಿಸಿದ್ರಿ. ಹಾಗಾಗಿಯೇ ನಡೆದ ಘಟನೆಯನ್ನು ಸವಿಸ್ತಾರವಾಗಿ ಅವಳ ಬಾಯಿಂದಲೇ ಕೇಳುವಂತಾಯಿತು. ಕೇಳಿ ಸಂತೋಷವನ್ನು ಅನುಭವಿಸುವ ಭಾಗ್ಯ ಇಲ್ಲ ಸ್ವಾಮಿ. ಯಾಕೆ ಗೊತ್ತೇ? ಯಾಕೆ? ಮಾತಿನಿಂದ ಮನಸ್ಸಿನಿಂದ ಶುದ್ಧಳಿದ್ದಾಳೆ ಅವಳು. ಅವಳೇ ಹೇಳಿದ ಹಾಗೆ ದೇಹದಿಂದ ಪತಿತೆಯಾಗಿದ್ದಾಳೆ. ನೆಲೆಯಾಯಿತು ದುರ್ಬೀಜ ಅಂತ ಅವಳೇ ಒಪ್ಪಿಕೊಂಡಿದ್ದಾಳೆ. ಅವನೇ ನಮ್ಮ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗಬೇಕೆ? ಆ ಮಗುವನ್ನು ನಾವು ಬೇರು ನಮ್ಮ ಕರುಳ ಕುಡಿಯತ್ತು ಒಪ್ಪುವುದಕ್ಕೆ ಸಾಧ್ಯವೇ? ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ತ್ರಿಕರಣ ಶುದ್ಧಿಯಿಂದ ಧರ್ಮ ಕಾರ್ಯವನ್ನು ಸಾಧಿಸಬೇಕು ಸತಿಪತಿಗಳು ಒಂದಾಗಿ. ಆದರೆ ದೇಹದಿಂದ ಪತಿತೆಯಾಗಿರುವಂತ ಅವಳನ್ನ ಸೇರಿ ಹೇಗೆ ಧರ್ಮ ಕಾರ್ಯವನ್ನು ಸಾಧಿಸುವುದಕ್ಕೆ ಸಾಧ್ಯ? ಈ ಧರ್ಮ ಸಂಕಟವನ್ನು ಅನುಭವಿಸುವುದಕ್ಕಿಂತಲೂ ನನಗೆ ಸಾಯುವುದಕ್ಕೆ ಅಪ್ಪಳೆ ಕೊಡಿ ಸ್ವಾಮಿ. ನೀನು ದೋಷಿಯಲ್ಲ, ಅವಳು ದೋಷಿಗಳಲ್ಲ. ಮತ್ತೆ ದೋಷಿಯು ದಾನವನು, ದೋಷಿಯು ದಾನವನು ಅಳಿದಿಯ ನೈಸಲಿ ನೀನಿನ್ನು, ಅಳಿದಿಯ ನೈಸಲಿ ನೀನಿನ್ನು, ದೋಷದೊಳಿಯುವುದು ಮಹಾಸತಿ ರುಚಿಮತಿ, ದೋಷದೊಳಿಯುವುದು ಮಹಾಸತಿ ರುಚಿಮತಿ, ಕುಸನು ರಕ್ಷಿಸಿ ದೇಶಿಗನಾಗುವ ದೋಷಿಯು ದಾನವನು. ಈಗ ಬದುಕುವ ಆಸೆಯನ್ನೇ ನೀ ಕೈ ಬಿಡುವುದಕ್ಕೆ ಮುಂದಾಗ್ತಾ ಇದ್ದಿ. ಹಾಗಿದ್ರೆ ಇಲ್ಲಿ ತಪ್ಪಾದದ್ದು ಯಾರಿಂದ? ನಿನ್ನಿಂದಲೋ ಇವಳಿಂದಲೋ? ಅಲ್ಲವೇ ಅಲ್ಲ. ದೋಷಿಯು ದಾನವನು,
ಈಗ ನೀನೇ ಆಲೋಚನೆ ಮಾಡಿ ನೋಡು. ಈ ರೀತಿಯಾಗಿ ಅವಳು ಯೋಚಿಸ್ತಾ ಇದ್ದಾಳೆ, ಅವಳ ಮೇಲೆ ನೀನು ಆರೋಪವನ್ನ ಹೇರ್ತಾ ಇದ್ದಿ. ಹಾಗಿದ್ರೆ ತಿಳಿದು ಮಾಡಿದರೆ ಅಪರಾಧ, ತಿಳಿಯದೆ ಮಾಡಿದರೆ ಪ್ರಮಾದ. ಇವಳಿಂದ ಆದದ್ದು ಅದೇ ಅಲ್ವಾ? ನಿನ್ನ ರೂಪವನ್ನ ಧರಿಸಿ ಬಂದ ಎಂಬ ಮಾತ್ರಕ್ಕಾಗಿ ಇವಳು ನೀನೇ ಎಂದು ಭಾವಿಸಿ ಈ ರೀತಿ ಪ್ರಕರಣ ಮುಂದುವರೆದದ್ದಲ್ವಾ? ಈಗ ನೋಡು, ಅವ ಅಳಿದು ಹೋಗಿದ್ದಾನೆ, ಹೌದಾ? ನಾಳೆ ದಿನ ಅಂತ ಆದ್ರೆ ನೀ ತಿಳಿಯುವುದು, ಇವಳನ್ನು ಕೂಡಿ ಬಾಳ್ವೆಯ ನೆಸುವುದು ಹೇಗೆ, ಅದೆಷ್ಟು ಕಷ್ಟ ಸಾಧ್ಯ ಎಂಬುದಾಗಿ. ಹಾಗಿದ್ರೆ ನಾವೀಗ ಆಲೋಚನೆ ಮಾಡಲೇಬೇಕು. ಈ ರೀತಿಯಾಗಿದೆ ಅಂತಾದ್ರೆ ಇದರಿಂದ ಮುಂದೆ ಏನು ದೊಡ್ಡ ಕಾರ್ಯ ಎನ್ನುವಂಥದ್ದಾಗಲಿಕ್ಕಿದೆ. ಹಾಗೆ ಅಲ್ವೋ? ಈಗ ಬರೇ ಮನುಷ್ಯರು ಅಂತ ಅಲ್ಲ, ದೇವಲೋಕದಲ್ಲಿಯೂ ಹಾಗೆ. ಒಬ್ಬರು ಸಂಕಲ್ಪ ಮಾಡಿದ್ರು ಅಂತಾದ್ರೆ ದಾರಿ ಹೇಗೆ ಇರಲಿ, ಕವಲುಗಳೆಷ್ಟೇ ಒಡೆದಿರಲಿ, ಆ ನಂತರ ಸಂಕಲ್ಪ ಸಿದ್ಧಿ ಅನ್ನುವಂಥದ್ದು ಹಾಗೆ ಆಗ್ತದೆ. ಈಗಲೂ ಇವಳನ್ನು ನೀನು ಕೂಡುವುದಕ್ಕೆ ಹಿಂದಡಿಯನ್ನ ಇಡ್ತಾ ಇದ್ದೀಯ. ಆದರೆ ಒಂದು ಮಾತು ನಿನಗೆ ಹೇಳ, ಈ ರೀತಿ ಪ್ರಕರಣ ಹಿಂದಾದದ್ರ ಕುರಿತಾಗಿ ಹೇಳದ ಹೇಳಿ. ಸುರಗುರು ಕಥನವನು ಗೌತಮ ವರ ಋಷಿ ಚರಿತೆಯನು, ಗೌತಮ ವರ ಋಷಿ ಚರಿತೆಯನು ಅರಿತವನಲ್ಲವೇ ಬರಿದೆ ತಗೆ ಹಟಾಯ್, ಅರಿತವನಲ್ಲವೇ ಬರಿದೆ ತಗೆ ಹಟಾಯ್, ಪುರದೊಳಗೆ ಯಾರಿಗೂ ಅರುಹದೆ ಬಾಳಿದೆ. ಅರಿತವನಲ್ಲವೇ ಬರಿದೆ ತಗೆ ಹಠ, ಪುರದೊಳಗೆ ಯಾರಿಗೂ ಅರುಹದೆ ಬಾಳಿದೆ. ಈ ರೀತಿ ಹಿಂದಾಗಲಿಲ್ವಾ? ಹಿಂದಾದದ್ದು ಹೌದು, ದೇವಲೋಕದಲ್ಲಿಯೇ ಆದದ್ದು ಹೌದು. ಹಿಂದೆ ದೇವ ಋಷಿಗಳಾಗಿರುವಂತಹ ದೇವಗುರುಗಳಾಗಿರುವಂತಹ ಬೃಹಸ್ಪತಿ ಆಚಾರ್ಯರ ಮಡದಿ ತಾರೆ ತನ್ನ ಶಿಷ್ಯ, ತನ್ನ ಪತಿಯ ಶಿಷ್ಯ ತನಗೆ ಮಗನಿಗೆ ಸಮಾನನೇ ಆಗಿದ್ರು ಶಶಾಂಕನನ್ನ ಕೂಡಲಿಲ್ವ? ಅದರಿಂದ ಮುಂದಾದದ್ದೇನು? ಚಂದ್ರವಂಶದ ಆವಿರ್ಭವವೂ ಆಯಿತು, ಬುಧನ ಜನನವೂ ಆಯಿತು. ಹಾಗಿದ್ರೆ ಇದಕ್ಕೆಲ್ಲ ಒಂದು ಸಂಕಲ್ಪ ಅನ್ನುವಂಥದ್ದು ಇದ್ದೇ ಇರ್ತದೆ ಅಂತ ಹೇಳ್ತಾ ಇರುವುದು. ಇಷ್ಟಾದರೂ ಸತಿಪತಿಗಳಾಗಿರುವಂತ ಬೃಹಸ್ಪತಿ ಮತ್ತು ತಾರೆಯರು ಚೆನ್ನಾಗಿ ಬದುಕುತ್ತಾ ಇದ್ದಾರೆ, ಒಳ್ಳೆ ರೀತಿಯಿಂದ ಬದುಕನ್ನು. ಸ್ವಾಮಿ, ಇದನ್ನು ಸ್ವಲ್ಪ ಒಪ್ಪುವುದು ಕಷ್ಟ. ಯಾಕೆ ಗೊತ್ತಾ? ಯಾಕೆ? ಆ ಬೃಹಸ್ಪತಿ ತನ್ನ ಸಹೋದರ ಉಚಿತ್ಯನ ಮಡದಿಯಾಗಿರುವಂತ ಮಮತಿ ಅತ್ತಿಗೆ ತುಂಬು ಗರ್ಭಿಣಿಯಾದಂತಹ ಸಂದರ್ಭದಲ್ಲಿಯೇ ಹೋಗಿ ಬಲಾತ್ಕಾರ ಮಾಡಿದವನು. ಹಾಗಾಗಿ ಚಂದ್ರನನ್ನ ಆಕ್ಷೇಪಿಸುವಂತ ನೈತಿಕ ಬಲ ಆ ಸುರಗುರುವಿಗೆ ಇಲ್ಲವೇ ಇಲ್ಲ. ಮತ್ತು ಒಂದು ದೇವರ ಕಾರ್ಯವನ್ನು ನಾವು ಆದರ್ಶ ಅಂತ ಆಚರಿಸುವುದಕ್ಕೆ ಅನುಕರಿಸುವುದಕ್ಕೆ ಆಗುವುದಿಲ್ವಲ್ಲ. ಭೂಲೋಕದಲ್ಲಿ ಎಲ್ಲಿಯಾದ್ರೂ ಇಂತಹದ್ದು ನಡೆದಿದೆಯಾ? ಒಂದು ಪ್ರಕರಣ ನಡೆದದ್ದು. ಹೌದು. ಯಾವುದು? ಈ ನೆನಪು ಮಾಡಿ ಕೊಟ್ಟದ್ದು ಒಳ್ಳೇದಾಯ್ತು ನೋಡಿ. ನಾ ಮುಂದೆ ಏನು ಹೇಳುವುದಂತ ಆಲೋಚನೆ ಮಾಡ್ತಾ ಇದ್ದೆ. ಭೂಲೋಕದಲ್ಲೇ ಒಂದು ಪ್ರಕರಣ ಆಗಲಿಲ್ವಾ? ಯಾವುದು? ಗೌತಮ ಮಹರ್ಷಿಯ ಪತ್ನಿ ಅಹಲ್ಯೆ ದೇವೇಂದ್ರನನ್ನು ಕೂಡಿದ್ದವುದಾದರೂ ಆ ನಂತರದಲ್ಲಿ ಶಾಪ ವಿಮೋಚನೆ ಆದ ಬಳಿಕ ಆ ಗೌತಮ ಮಹರ್ಷಿಗಳು ಮತ್ತೆ ಅಹಲ್ಯರ ಜೊತೆಗೆ ಸುಖದಿಂದ ಸಂಸಾರವನ್ನು ಎಸಗಲಿಲ್ವಾ? ಅದೌದು ಸ್ವಾಮಿ. ಆದ್ರೆ ಒಂದು ಸಮಸ್ಯೆ ಉಂಟು. ಏನು? ತಿಳಿದಾಗ ಶಾಪವನ್ನ ಕೊಟ್ಟ ಗೌತಮ ಮಹಾಮುನಿ ಕಾಲಾಂತರದಲ್ಲಿ ಶ್ರೀರಾಮ ಬಂದು ಶಾಪ ವಿಮೋಚನೆ ಮಾಡಿ ಸತಿಪತಿಯರನ್ನು ಒಂದಾಗಿಸಿದ. ಅಹಲ್ಯ ಆದ್ರೆ ಅಲ್ಲಿ ಸುರಗುರು ಬೃಹಸ್ಪತಿಯ ಕತೆ, ಇಲ್ಲಿ ಗೌತಮ ಮುನಿಯ ಕತೆ. ಎಲ್ಲ ಮುನಿಗಳಲ್ಲಿಯೇ ಇಂಥದ್ದೆಲ್ಲ ನಡೆದಿದೆ ಎನ್ನುವುದನ್ನು ಹೇಳ್ತೀರಿ ಬಿಟ್ರೆ ನಮ್ಮ ರಾಜ ಮಹಾರಾಜರಲ್ಲಿ ಎಲ್ಲಿಯಾದ್ರೂ ಇಂತಹದ್ದು ನಡೆದದ್ದುಂಟಾ? ರಾಜ ಮಹಾರಾಜರ ಕತೆ ಇಲ್ಲ ಮಾರಾಯ. ಮತ್ ನಾನು ಏನ್ ಮಾಡ್ಲಿ ಸ್ವಾಮಿ? ಅಲ್ಲ, ಒಂದು ಕೆಲಸ ಮಾಡೋಣ. ನಾಳೆ ದಿನ ಭೂಲೋಕದಲ್ಲಿ ಈ ರೀತಿ ಆಯ್ತು ಅಂತಾದ್ರೆ ನಿನ್ನ ಉದಾಹರಣೆ ಕೊಟ್ಟು ನಾ ಹೇಳ್ತೇನೆ. ಅಂದ್ರೆ ಪ್ರಕರಣ ಇಲ್ಲಿಂದಲೇ ಪ್ರಾರಂಭ ಆಗಿದೆ ಅಂತ ಹೇಳುವುದು ಸ್ವಾಮಿ. ಆದ್ರೂ ಸರಿ, ಈಗ ದೋಷಿಗನಾಗಿರುವಂತ ದಾನವ ಅಳಿದ ಹೋಗಿದ್ದಾನೆ. ಅವ ಯಾಕೆ ದೋಷಿಗನಾಗಿ ಈ ರೀತಿಯೆಲ್ಲ ಮಾಡಿ ಹೋದ ಸ್ವಾಮಿ? ಅದಕ್ಕೂ ಪ್ರಮುಖವಾಗಿರುವಂತಹ ಕಾರಣ ಉಂಟು. ಅವ ಈ ಕ್ಷೇತ್ರಕ್ಕೆ ಈ ಲೋಕಕ್ಕೆ ಸಂಬಂಧಪಟ್ಟವನಲ್ಲ, ಗಂಧರ್ವ ಲೋಕದಲ್ಲಿದ್ದವ ಆತ. ಈ ಹಿಂದೆ ದೂರ್ವಾಸರು ಬಂದಂತಹ ಸಂದರ್ಭದಲ್ಲಿ ಮದ ಭರಿತನಾಗಿ ಅವರಿಗೆ ಅವಹೇಳನವನ್ನ ಮಾಡುವುದಕ್ಕೆ ಮುಂದಾದ. ಕುಪಿತಗೊಂಡಂತಹ ದೂರ್ವಾಸ ಮುನಿಗಳು ಅವನಿಗೆ ಶಾಪವನ್ನ ಇಟ್ರು. ಆಗ ಮರುಗಿದ, ಕಾಲಿಗೆರಗಿದ, ಬೇಡಿಕೊಂಡ.
ಹುಸಿ ಶಾಪವನ್ನು ಅನುಗ್ರಹಿಸುವಂತೆ ಕೇಳಿಕೊಂಡ. ಆಗ ಅವರೇ ಹೇಳಿದಂತಹ ಮಾತು, ಮುಂದೊಂದು ಸಂದರ್ಭ ಕುಲವತಿಯನ್ನ ನೀ ಕೂಡಿದಂತಹ ಮರುಗಳಿಗೆಯಲ್ಲಿ ಯಾವಾಗ ಒಬ್ಬ ಪುತ್ರ ನಿನ್ನಿಂದ ಜನನವಾಗ್ತದೋ, ಪುತ್ರನ ಜನನವಾಗ್ತದೋ, ಆ ಸಂದರ್ಭ ಯಾವ ಮಹಾರಾಜನಿಂದ ಅಥವಾ ಕೂಡಿದಂತಹ ಕುಲವತಿಯ ಪತಿಯಿಂದಲಾಗಿ ನಿನಗೆ ಸಾವು ಬರ್ತದೆ. ಆಗ ನೀ ಮತ್ತೆ ಗಂಧರ್ವ ಲೋಕವನ್ನ ಸೇರಿಕೊಳ್ತೀ ಎಂಬುದಾಗಿ. ಈಗ ಅಂದ್ರೆ ಈ ಕಥೆಯ ಬೀಜಾಂಕುರ ದೇವಲೋಕದಲ್ಲಿಯೇ ಆಗಿದೆ, ದೇವಲೋಕದಲ್ಲಿಯೇ ಪ್ರಾರಂಭ ಆದದ್ದು. ಸ್ವಾಮಿ ಶಾಪಗ್ರಸ್ತನಾಗಿ ರಕ್ಕಸನಾದ ಅವ ಮೋಸದಿಂದ ಈಕೆಯನ್ನ ಕೂಡಿದ. ಸ್ವಾಮಿ, ಹಾಗಾದ್ರೆ ಇವಳಲ್ಲಿ ಯಾವ ದೋಷವೂ ಬರ್ಲಿಕ್ಕಿಲ್ಲ ಅಲ್ವೇ? ಬರ್ಲಿಕ್ಕಿಲ್ಲ. ಯಾವ ಶಾಪವೂ ಅಂಟ್ಲಿಕ್ಕಿಲ್ಲ ಅಲ್ವೇ? ಇನ್ನೊಂದು ಹೇಳುವುದಾ, ಲೋಕದಲ್ಲಿರುವಂತಹ ಪ್ರತಿಯೊಬ್ಬರು ತಾವು ಮಾಡಿದಂತಹ ಪಾಪವನ್ನ ಕಳೆದುಕೊಳ್ಳಬೇಕು ಅಂತ ಆದ್ರೆ ಹೋಗುವುದೆಲ್ಲಿಗೆ? ಗಂಗಾ ನದಿಯಲ್ಲಿ ಸ್ನಾನವನ್ನ ಎಸಗುತ್ತಾರೆ. ನಮ್ಮ ಪಾಪ ಕಳೆದು ಹೋಯ್ತು ಅಂತ ತಿಳಿತಾರೆ. ಹಾಗೆ ಈ ದಾನವನು ಗಂಗೆಗೆ ಪಾಪ ತಾಗುವುದಿಲ್ಲ. ಹಾಗೆ ಈ ದಾನವನು ಬಂದ, ತಾ ಮಾಡಿದಂತಹ ಪಾಪವನ್ನ ಕಳೆದುಕೊಂಡ ಇವಳಲ್ಲಿ. ಅಂದ್ರೆ ಇವಳು ಒಂದು ರೀತಿ ಗಂಗಾ ಮಾತೆ ಇದ್ದ ಹಾಗೆ. ಅಂದ್ರೆ ಇನ್ನು ಮುಂದೆ ಯಾರೇ ಶಾಪ ಬಂದ್ರು ಇಲ್ಲಿ ಬಂದು ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಆಗ ಅಲ್ಲ ಮಾರಾಯ, ಅಂದ್ರೆ ಆ ರೀತಿ ಪವಿತ್ರಳು ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ನೀವು ಅನ್ಯೂನ್ಯತೆಯಿಂದ ಸಂಸಾರವನ್ನ ಸಾಗಿಸಬಹುದು ಅಂತ. ಅಲ್ಲ, ಅದು ಸಾಗಿಸಬಹುದು, ತೊಂದರೆ ಇಲ್ಲ. ಯಾಕಂದ್ರೆ ಇದು ಕಾಡ್ನಲ್ಲ ಆದದ್ದು ಅಲ್ವಾ? ಯಾರಿಗೆ ವಿಚಾರ ತಿಳಿತದೆ? ಈಗ ವಿಚಾರ ತಿಳಿದಿರುವಂತಹ ದಾನವು ಅಳಿದು ಹೋದ. ಇನ್ನು ನೀನ್ ಈ ಕಡೆ ವಿಚಾರವನ್ನ ತಿಳಿದವನಿ, ನಾನು ಹೇಳುವುದಿಲ್ಲ, ಅವಳಿಗೆ ವಿಚಾರ ಗೊತ್ತಿದೆ, ಅವಳು ಹೇಳು. ಹೌದಾ? ನೀವಿಬ್ರು ಹೇಳಲಿಲ್ಲ ಅಂತ ಆದ್ರೆ ಮತ್ತೆ ಜನರಿಗೆ ಹೇಗೆ ಗೊತ್ತಾಗ್ತದಪ್ಪ? ನನಗೆ ಸಮಸ್ಯೆ ಬಂದದ್ದೇ ಅಲ್ಲಿ. ಎಲ್ಲಿ? ಗೊತ್ತಿದ್ದ ಅವ ಸತ್ತು ಹೋದ, ಗೊತ್ತಿದ್ದ ನಾವು ಬೈಯೋರು ಯಾರಿಗೂ ಹೇಳುವುದಿಲ್ಲ. ಈಗ ಈ ಕತೆ ನಿಮಗ್ ಗೊತ್ತಾಗಿದೆಯಲ್ಲ, ನಾ ಪ್ರಚಾರ ಮಾಡುವ ಅಂತ ಹೇಳುವುದಾ? ಅಲ್ಲ, ಊರವರೆಲ್ಲ ಹೇಳ್ತಾರೆ. ನಾ ಹೇಳಲಿಕ್ಕೆ ಹೋಗುವುದಿಲ್ಲ. ನಾಳೆ ದಿನ ಇಂಥ ಸನ್ನಿವೇಶ ಇದಿರಾಯ್ತು ಅಂತ ಆದ್ರೂ ನಾನಾಗಿ ಹೇಳಲಿಕ್ಕೆ ಹೋಗುವುದಿಲ್ಲ. ಅವರಾಗಿ ಕೇಳಿದ್ರೆ ಹೇಳ್ತೇನೋ ಬಿಡ್ತೇನೋ ನನಗೆ ಗೊತ್ತಿಲ್ಲ. ಸ್ವಾಮಿ, ನಿಮ್ಮ ಮೇಲೆ ಪೂರ್ಣ ಭರವಸೆ ಉಂಟು. ನಾ ಹೇಳುವ ಮುಂದೆ ಎಲ್ಲಿಯಾದ್ರೂ ಸಂದರ್ಭ ಬಂತು ಅಂತ ಆದ್ರೆ ತಾವೇ ಮಾರ್ಗದರ್ಶಕರಾಗಿ ಇಲ್ಲಿಗೆ ಬರ್ತಾ ಇರ್ವಿ. ಖಂಡಿತವಾಗಿ. ಈಗ ಪರಮ ಸತ್ಯವೊಂದನ್ನ ಅರಿಯಲೇಬೇಕು. ಮುಂದಾಪ ಕಜ್ಜಕ್ಕೆ ಇದುವೇ ಪೀಠಿಕೆ ಎನ್ನುವುದಾಗಿ ತಿಳಿದು ಆದದ್ದನ್ನೆಲ್ಲ ಮರೆತು ಸುಖದಿಂದ ಸಂಸಾರವನ್ನು ಸಾಗಿಸು. ನಮೋ ನಮಃ. ರುಚಿಮತಿ, ಶರಣ ಸಂರಕ್ಷಕ ಮುರವೈರಿಯನು ಕಾಂಬ, ಶರಣ ಸಂರಕ್ಷಕ ಮುರವೈರಿಯನು ಕಾಂಬ, ಹಿರಿದಾದ ಪುಣ್ಯ ಸತ್ಫಲವು ದೊರಕಿತೆಂದೆನುತ ಆನಂದದಿ ಶ್ರೀಲಕ್ಷ್ಮೀ ವರನ ಸಂಸ್ತುತಿಸಿ ನಡೆದಂದ. ಅಚ್ಯುತ ಮುಕುಂದ ಶ್ರೀಕೃಷ್ಣ ಪರಮಾತ್ಮ, ನೀನೇ ರಕ್ಷಿಸು, ನೀನೇ ರಕ್ಷಿಸು. ಹುಟ್ಟು ಅಂತ ಹೇಳುವುದು ಅನಿವಾರ್ಯ, ಸಾವು ಅಂತ ಹೇಳುವುದು ವ್ಯಕ್ತಿಯ ಬದುಕಿನಲ್ಲಿ ಖಚಿತ ತಾನೆ. ಈ ಅಕ್ರೂರ ಸಾವನ್ನೇ ಹುಡುಕಿಕೊಂಡು ಹೋಗುತ್ತಾ ಇದ್ದೇನೆ ಅನ್ನುವ ಬೇಸರ ನನಗಿಲ್ಲವೇ ಇಲ್ಲ. ನನಗೆ ಉತ್ಪನ್ನವನ್ನ ಕೊಟ್ಟಂತ ಮಧುರಾ ಮಹೇಂದ್ರ ಕಂಸರಾಯ ತನ್ನ ಸಾವನ್ನೇ ಹತ್ತಿರವಾಗಿ ಕರೀತಾ ಇದ್ದಾನಲ್ಲ, ಅದು ನನ್ನ ಪಾಲಿಗೆ ಬೇಸರವಾಗುತ್ತಾ ಇದೆ. ಬರುವ ಚತುರ್ದಶಿ ದಿನದಂದು ಬಿಲ್ಲಪ್ಪದ ನೆಮವನ್ನಿಟ್ಟು ಹೋಗುವ ಅಕ್ರೂರ ಬಲರಾಮ ಕೃಷ್ಣನನ್ನ ಕರೆದುಕೊಂಡು ಬಾ ಅನ್ನುವುದಾಗಿ ಆಜ್ಞೆ ಮಾಡಿದ. ಸಾಕಷ್ಟು ಬುದ್ಧಿವಾದವನ್ನು ಹೇಳಿದೆ. ಆ ಭಗವಂತನಲ್ಲಿ ವಿರೋಧವನ್ನ ಕಟ್ಟಿಕೊಳ್ಳಬೇಡ ಒಡೆಯ, ಶರಣಾಗು. ಅವನ ಪಾದದಲ್ಲಿ ಒಂದು ಹೂವಾಗಿ ರಾರಾಜಿಸುವುದಕ್ಕೆ ಒಂದು ಅವಕಾಶ ಉಂಟು ಅಂತ ಕೇಳಿಕೊಂಡ್ರೆ ಅದನ್ನೇ ತಿರಸ್ಕಾರ ಮಾಡಿದ. ಏನು ಮಾಡೋಣ, ನಾನು ಬದುಕಬೇಕು ತಾನೆ, ನನಗೊಂದು ಪುಟ್ಟ ಸಂಸಾರ ಉಂಟು ತಾನೆ, ಹೆಂಡತಿ ಮಕ್ಕಳಿಗೂ ಸುಖವಾಗಿ
ಹಾಗಾದ್ರೆ ಅವನ ಆಜ್ಞೆಯಾಗಿದೆ. ಆದ ಕಾರಣ ನಂದ ಗೋಕುಲತ್ತ ಅವನ ನೆನೆಯುತ್ತ ಅತ್ತ ಸಾಗುತ್ತೇನೆ. ಬಂಧನ ಕ್ರೂರ ಗೋವಿಂದನ ದರ್ಶನಕ್ಕೆಂದು ಯಶೋದೆ ನಂದನರ ಮಂದಿರವನು ಪಕ್ಕು ಇಂದೀವರಾಕ್ಷ ಗೋವಿಂದಗೆ ಮಣಿದ ಭಕ್ತಿಯಲಿ ಬಂದೆ ನಂದ ಗೋಕುಲಕ್ಕಾಗಿ ಬಂದೆ. ಹೆಚ್ಚೇನು ಬೃಂದಾವನವನ್ನೇ ನಾನು ಕಾಣುತ್ತಾ ಇದ್ದನಲ್ಲ. ಶ್ರೀಕೃಷ್ಣ ಪರಮಾತ್ಮನ ಆ ಪುಟ್ಟ ಹೆಜ್ಜೆಯನ್ನೇ ಕಂಡೆ. ಒಂದು ಕಿಂಚಿತ ಧೂಳು ನಾನಾದೆ ಅಂತಾದ್ರೆ ನಾನೇ ಭಾಗ್ಯಶಾಲಿ, ನಾನೇ ಪುಣ್ಯವಂತ. ಹೆಚ್ಚೇಕೆ ಒಂದು ತುಳಸಿಯ ದಳವಾಗಿ ಅವನ ಕೊರಳಲ್ಲಿ ನಾನು ರಾರಾಜ್ಯ ಅಂತಾದ್ರೆ ನಾನೇ ಪುಣ್ಯವಂತನಾಗ್ತಾ ಇದ್ದೆ. ಏನು ಮಾಡೋಣ, ಆ ಕಾಣುವಂತಹ ಯೋಗ ನನ್ನ ಪಾಲಿಗಿಲ್ಲ. ಅಂತವನ ದರ್ಶನ ನನ್ನ ಪಾಲಿಗಾಗುತ್ತಾ ಇದೆ ಅಂತಾದ್ರೆ ಅವನನ್ನ ನಾನು ಸ್ಮರಿಸಲೇಬೇಕು. ಗೋವಿಂದ, ಅಚ್ಯುತ, ಮುಕುಂದ, ಶ್ರೀಕೃಷ್ಣ ಪರಮಾತ್ಮ. ಲಕ್ಷ್ಮೀ ಮನೋಹರನು ಅಕ್ರೂರನನು ಕಾಣುತ್ತ ಆ ಕ್ಷಣವೇ ಪೀಠದಿಂದಿಳಿದು ಸುಕ್ಷೇಮವೇ ಬಂದು ಬಾಯನು ತಲುಪಿ ಸುಕ್ಷೇಮವೇ ಬಂದು ಬಾಯನು ತಲುಪಿ ಸುವಿಚಕ್ಷಣನ ಮೈದಡವುದೆಂದ ಸುವಿಚಕ್ಷಣನ ಮೈದಡವುದೆಂದ ಸಭೆಯಲ್ಲಿ ಕುಳಿತಿರುವಂತಹ ಸಂದರ್ಭ, ಒಮ್ಮಿಂದೊಮ್ಮೆಲೆ ನಿನ್ನ ಆಗಮನ. ಮೊದಲು ಯಾರು ಅಂತ ನನಗೆ ಅರ್ಥ ಆಗಲಿಲ್ಲ. ಆಮೇಲೆ ಸರಿಯಾಗಿ ಗ್ರಹಿಸಿ ನೋಡಿದಾಗ ಬಂದವ ಕ್ರೂರನಲ್ಲದ ಅಕ್ರೂರ ಅಂತ ಗೊತ್ತಾಯಿತು. ಬಂದಿರುವಂತಹ ನಿನ್ನನ್ನ ನಿಲ್ಲಿಸಿಯೇ ಮಾತಾಡುವುದಲ್ಲ. ಸಿಗುವ ಅಕ್ರೂರ ಅತಿಥಿ ದೇವೋಭವ ಅಂತ ಹೇಳಿದ್ರು. ಮನೆಗೆ ಬಂದಂತಹ ಅತಿಥಿಯನ್ನ ತ್ರಿಕರಣ ಪೂರ್ವಕವಾಗಿ ಸತ್ಕಾರ ಮಾಡಬೇಕು. ನಿನ್ನ ಆಯಾಸದ ನಿವಾರಣೆಗೆ ಬೇಕಾಗಿ ಎಲ್ಲವನ್ನೂ ಸಿದ್ಧಪಡಿಸಿದ್ದೇನೆ. ಮಧುರೆಯಿಂದಲೇ ನೀನು ಬಂದಮ ಎನ್ನುವ ಹಾಗೆ ತಿಳಿದು ಒಂದೆರಡು ಪ್ರಶ್ನೆಗಳನ್ನು ಕೇಳಬಹುದಾ? ಮಾವ ಕಂಸಾದಿಗಳು ಮಾವ ಕಂಸಾದಿಗಳು ಮಾತೆ ದೇವಕಿಯು ಮಾವ ಕಂಸಾದಿಗಳು ಮಾತೆ ದೇವಕಿಯು ವಸುದೇವೋದಿ ಯದುವೀರರೆಲ್ಲೋ ವಸುದೇವೋದಿ ಯದುವೀರರೆಲ್ಲೋ ಮಾವ ಕಂಸಾದಿಗಳು ಮಾತೆ ದೇವಕಿಯು ವಸುದೇವೋದಿ ಯದುವೀರರೆಲ್ಲೋ ವಸುದೇವೋದಿ ಯದುವೀರ ಎಲ್ಲೋ ಕೋವಿದರೆ ಬೆಸಜನಗೆ ಮಾನನಿಧಿ ನೀ ಬಂದುದು ಕೋವಿದರೆ ಬೆಸಜನಗೆ ಮಾನನಿಧಿ ನೀ ಬಂದು ದಾವ ಕಾರ್ಯ ಬಂದು ದಾವ ಕಾರ್ಯ ಬಂದು ದಾವ ಕಾರ್ಯವು ಬೇಳು ನನಗೆ ಬರವಣಿಗೆ ಕಂಡು ಸಂತೋಷವಾಯಿತು. ಮಧುರೆಗೂ ನನಗೂ ಇರುವಂತ ಅವಿನಾಭಾವ ಸಂಬಂಧ ಏನು ಎಂದು ನಿನಗೂ ಗೊತ್ತುಂಟು. ಖಂಡಿತ. ಮುಖ್ಯವಾಗಿ
ಅಲ್ಲಿಯವರ ಕುರಿತಾಗಿ ಕ್ಷೇಮ ಸಮಾಚಾರವನ್ನು ಕೇಳಿ ತಿಳಿದುಕೊಳ್ಬೇಕು. ಅಜ್ಜ ಅಜ್ಜಿಯರಾದಂತಹ ಉಗ್ರಸೇನ ರುಚಿಮತಿಯರು, ತಂದೆ ತಾಯಿಯರಾದಂತಹ ವಸುದೇವ ದೇವಕಿಯರು ಹೇಗಿದ್ದಾರೆ ಕ್ರೂರ? ಕ್ಷೇಮವಾಗಿದ್ದಾರ? ಖಂಡಿತ ಕ್ಷೇಮವಾಗಿ. ಇನ್ನು ನಮ್ಮನ್ನೇ ನಂಬಿ ನೆಚ್ಚಿ ಬದುಕುತ್ತಿರುವಂತಹ ಯದು ಪರಿವಾರದವರು ಅವರೆಲ್ಲವರು ಹೇಗಿದ್ದಾರೆ? ಎಲ್ಲವರು ಸುಖವಾಗಿದ್ದಾರೆ ದೇವ. ಇವರೆಲ್ಲವರ ಕ್ಷೇಮಕ್ಕೆ ಕಾರಣೀಕರ್ತನಾದಂತಹ ನನ್ನ ಮಾವ ಕಂಸ ಅವ ಹೇಗಿದ್ದಾನೆ? ಇದ್ದಾರೆ ಇದ್ದಾರೆ ಇದ್ದಾರೆ. ಕ್ರೂರ, ಇಲ್ಲಿಯವರೆಗೆ ನೀನು ನೀನಾಗಿ ಬಂದದ್ದಲ್ವೇ ಅಲ್ಲ ಎನ್ನುವುದು ಸ್ಪಷ್ಟ. ಯಾರದ್ದು ಪ್ರೇರಣೆಯಿಂದ ಇಲ್ಲಿಯವರೆಗೆ ಬಂದವ ಹೌದು ಅಂತಾದ್ರೆ ಇಲ್ಲಿಯವರೆಗೆ ಬಂದದ್ಯಾಕೆ? ಏನು ವಿಶೇಷ? ಉಳಿದವರ ಕ್ಷೇಮ ಸಮಾಚಾರ ಹೇಳ್ಬಹುದಲ್ಲ? ಏನಂತ ಹೇಳಲಿ? ಶ್ರೀಪತಿಯೇ ಅರಿಯದೊಲಪೇಕ್ಷಿಪೆಯನ್ನೋ ಶ್ರೀಪತಿಯೇ ಶ್ರೀಪತಿಯೇ ಅರಿಯದೊಲಪೇಕ್ಷಿಪೆಯನ್ನೋ ಚಾಪದೋಸವ ಎಂದು ಮಾವಾ ಚಾಪದೋಸವ ಎಂದು ಮಾವಾ ಗೋಪಾಲ ಬರಲಿ ಗೋವಿಂದ ಬರಲಿ ಗೋಪಾಲ ಬರಲಿ ಮಧುರಾಪುರಗೆ ಎಂಬ ನಿರೂಪವಿತ್ತಟ್ಟಿದನು ದೇವ ನಿರೂಪವಿತ್ತಟ್ಟಿದನು ಅಟ್ಟಿದನು ದೇವ ಶ್ರೀಪತಿಯೇ ಆದರೆ ನಿನ್ನ ದರ್ಶನ ಅಂತ ಹೇಳುವುದು ನನ್ನ ಪಾಲಿಗೆ ಲಭಿಸಿತು ಲಭಿಸಿತು ಲಭಿಸಿತು. ನಾನೇ ಭಾಗ್ಯವಂತ, ನಾನೇ ಭಾಗ್ಯವಂತ, ನಾನೇ ಭಾಗ್ಯಶಾಲಿಯೇ ಹೌದು. ಹಾಗಾಗಿ ನಾನು ನಾನಾಗಿ ಬಂದವನಲ್ಲವೇ ಅಲ್ಲ, ಮತ್ತೆ ಇದಕ್ಕೆ ಇನ್ನೊಬ್ಬರ ಪ್ರೇರಣೆ ಅಂತ ಹೇಳುವುದುಂಟು ಭಗವಂತ. ಓಹೋ ದೇವ, ತಮ್ಮ ಮಾವನೇ ಆದಂತಹ ಮಧುರಾ ಮಹೇಂದ್ರನ ಅಡಿಯಲ್ಲಿ ಆಳಾಗಿ ದುಡಿದಿದ್ದವನು ಈ ಅಕ್ರೂರ. ನನಗೂ ಒಂದು ಸಂಸಾರ ಉತ್ಪನ್ನವನ್ನ ಕೊಟ್ಟಿದ್ದಾನೆ. ಅವನ ಆಜ್ಞೆ ಆಯಿತು ಅಂತಾದ್ರೆ ನಡೆದುಕೊಳ್ಳಬೇಕಾದ ನನ್ನ ಆದ್ಯ ಕರ್ತವ್ಯ ತಾನೆ. ಸರಿ. ಹಾಗಾಗಿ ಅವನೇ ನನ್ನ ಅಡ್ಡಿದ್ದಾನೆ ಇಲ್ಲಿಗೆ ಬರುವುದಕ್ಕಾಗಿ. ದೇವರೇ, ನಿಮ್ಮ ದರ್ಶನ ಆಯಿತು, ಆದರೆ ಮುಂದಿನ ವಿಚಾರವನ್ನ ಹೇಗೆ ಹೇಳಲಿ ಹೇಗೆ ಹೇಳಲಿ? ಏನಾಯ್ತು? ಬರುವ ಚತುರ್ದಶಿ ದಿನದಂದು ಬಿಲ್ ಹಬ್ಬವನ್ನ ಇಟ್ಟುಕೊಂಡಿದ್ದಾನೆ ನಿಮ್ಮ ಮಾವ. ಹಾಗೂ ಅಕ್ರೂರ ಬಲರಾಮ ಕೃಷ್ಣನನ್ನು ಕರೆದುಕೊಂಡು ಬಾ ಮಧುರಾಪುರಕ್ಕೆಂದಾಗಿ ಹೊಟ್ಟಿದ್ದಾನೆ. ಬಿಲ್ಲ ಹಬ್ಬದ ಆಮಂತ್ರಣವನ್ನ ತೆಗೆದುಕೊಂಡು ಇಲ್ಲಿಯವರೆಗೆ ಬಂದವ. ಹೌದು ಭಗವಂತ. ಅಜ್ಜನ ಮನೆಯಲ್ಲಿ ಹಬ್ಬಕ್ಕೆ ಕರೆದ್ರೆ ಸಂತೋಷ ಆಗುವುದಿಲ್ವೇನೋ ಅಕ್ರೂರ? ಸಂತೋಷವಾದ ವಿಚಾರವನ್ನ ಇಷ್ಟು ದುಃಖದಲ್ಲಿ ಯಾಕೆ ಹೇಳುವುದು ನೀನು? ಅಜ್ಜ ಅಜ್ಜಿ ಏನೋ ಕ್ಷೇಮ, ಅಪ್ಪ ಅಮ್ಮ ಕ್ಷೇಮ, ಯಾದವರೆಲ್ಲ ಕ್ಷೇಮ. ಆದರೆ ಮುಂದೂ ಕೂಡ ನೀವುಗಳು ಕ್ಷೇಮವಾಗಿರಬೇಕು ಎನ್ನುವುದೇ ನಮ್ಮ ಮಹದಾಸೆ. ಆದ್ರೆ ತಮ್ಮ ಮಾವ ನನ್ನನ್ನ ಇಲ್ಲಿ ಅಟ್ಟಿದ್ದು ಬಿಲ್ ಹಬ್ಬದ ನೆಮವನ್ನು ಇಟ್ಟುಕೊಳ್ಳದ್ದು ತಮ್ಮನ್ನ ಕೊಲ್ಲುವುದಕ್ಕಾಗಿ ದೇವ, ಕೊಲ್ಲುವುದಕ್ಕಾಗಿ. ಈ ಗುಡ್ಡ ವಿಚಾರ ಎಂದ ಮಾತನು ಕೇಳಿ ಹರುಷತೆ ಮಾತನು
ಮಂದರೋದರ ಮಂದರೋದರ ನುಡಿದ ಆಚಣ ಎಂದ ಮಾತನ್ನು ಕೇಳಿ ಗರುಷದೆ ಮಂದರೋದರ ನುಡಿದ ನಾಕ್ಷಣ ಮಂದರೋದರ ನುಡಿದ ನಾಕ್ಷಣ ಮಂದರೋದರ ನುಡಿದ ನಾಕ್ಷಣ ತಾ ನುಡಿದ ಆಚಣ ನುಡಿದ ನಾಕ್ಷಣ ಎಂದ ಮಾತನು ಕೇಳಿ ಹರುಷದೆ ಮಂದರೋತ್ತರ ನುಡಿದ ನಾಕ್ಷಣ
ಯೋಚನೆ ಮಾಡುವ ಅಗತ್ಯ ಇಲ್ಲ. ಅನಿವಾರ್ಯ ಹೇಳದೆ ಹೋದರೆ ನೀನಾಡಿದಂತಹ ಮಾತು ಮನಸ್ಸಿಗೆ ಸಂತೋಷವಾಯಿತು. ಏನು ಸಂತೋಷವ? ನಮ್ಮವರೆಲ್ಲರೂ ಬಾಯನ್ನು ಬಿಟ್ಟುಕೊಂಡು ನೋಡ್ತಾ ಇದ್ದಾರೆ. ನನಗೆ ದುಃಖ ಆಗುತ್ತಾ ಇದೆ. ಕೊಲ್ಲುವ ಸುದ್ದಿ ಹೇಳಿದಾಗ ಕೃಷ್ಣ ಯಾಕೆ ಇಷ್ಟೆಲ್ಲ ಹಾರ್ತಾನೆ ಅಂತ ಯೋಚನೆ ಮಾಡುವ ಅಗತ್ಯ ಇಲ್ಲ. ತಮಗೇನೋ ಖುಷಿ. ನೀನೇ ಹೇಳಿದ ಹಾಗೆ ಚತುರ್ದಶಿಯ ದಿವಸದಂದು ಬಲರಾಮ ಕೃಷ್ಣ ನಾವಿಬ್ಬರೂ ಬರ್ತೇವೆ. ಯೋಚನೆ ಮಾಡುವ ಅಗತ್ಯ ಇಲ್ಲ. ಇಲ್ಲಿಯವರೆಗೆ ಮಾವ ಅನೇಕ ರೀತಿಯಲ್ಲಿ ನನ್ನನ್ನು ಕೊಲ್ಲಲು ಸುಖವಾಗಿ ಪ್ರಯತ್ನಿಸಿದ್ರು ವಿಫಲ ಯತ್ನವೇ ಆಗಿ ಹೋಯಿತು. ವಿಫಲವಾಗಿ ಹೋಗಿದೆ. ಆದರೆ ಸ್ವಕ್ಷೇತ್ರದಲ್ಲಿ ಬಲ ಹೆಚ್ಚು ಎನ್ನುವ ಕಾರಣಕ್ಕಾಗಿ ಅಲ್ಲಿಗೆ ಕರೆಸಿಕೊಳ್ಳುವಂತಹ ಯೋಚನೆ ಇರಬಹುದು. ಯೋಚಿಸುವ ಅಗತ್ಯ ಇಲ್ಲ. ಈಗ ಪಾಪದ ಕೊಡ ತುಂಬಿದೆ ಅವನದ್ದು. ಸರಿಯಾದಂತಹ ಕಾಲ ಬರುವುದಷ್ಟೇ ಅಲ್ಲ, ಮಾವನ ಅಂತ್ಯ ಪರ್ವವನ್ನು ನಾನು ನಿರ್ಧರಿಸ್ತೇನೆ. ಯೋಚನೆ ಮಾಡುವ ಅಗತ್ಯ ಇಲ್ಲ. ಎಲ್ಲ ಭಗವಂತನ ಲೀಲೆ. ಹೌದು. ನೋಡು, ಅಲ್ಲಿಂದ ಇಲ್ಲಿಯವರೆಗೆ ಬಂದಂತಹ ನೀನು ಸ್ವಲ್ಪ ದಣಿವಾರಿಸಿಕೊಳ್ಬೇಕು. ಹೋಗುವ ಸಿದ್ಧತೆಯನ್ನು ಮಾಡಿಕೊಂಡು ಬೆಳಗಿನ ಶುಭ ಮುಹೂರ್ತದಲ್ಲಿ ಹೊರಡೋಣ. ವಿಶ್ರಾಂತಿಗೆ ಆ ಕಡೆ ಅಕ್ರೂರನನ್ನು ಸಮಾಧಾನಿಸಿದ್ದಾಯ್ತು. ಅಣ್ಣನಿಗೆ ವಿಷಯವನ್ನು ಹೇಳಬೇಕಲ್ಲ. ಅಣ್ಣ ನೀನು ಮೈಮರೆತಿದ್ದೀಯ ಎಂಬುದು ನನಗೆ ಅರ್ಥವಾಗಿದೆ. ಸರಿ. ಇದಕ್ಕೆ ಕಾರಣ ಅಜ್ಜನಾದಂತ ಅಕ್ರೂರ ನಮ್ಮ ಮನೆಗೆ ಆಕಸ್ಮಿಕವಾಗಿ ಪ್ರವೇಶ ಮಾಡಿದ್ದಾನೆ. ಬಂದದ್ದಷ್ಟೇ ಅಲ್ಲ, ಹೊಸ ಸುದ್ದಿ, ಬಿಸಿ ಬಿಸಿ ಸುದ್ದಿ ತಂದಿದ್ದಾರಂತೆ. ಖಂಡಿತ. ಈಗ ನನ್ನನ್ನು ಕರೆದದ್ದು ನಾವು ಅಲ್ಲಿಯವರೆಗಾಗಿ ಹೋಗ್ಬೇಕು. ಹೋಗುವುದಕ್ಕೆ ಬೇಕಾಗಿ ಸಿದ್ಧತೆ ಎನ್ನುವುದಾಗಬೇಕು. ಆಗಲೇಬೇಕು. ಜೊತೆಗೆ ಈ ಪ್ರಯಾಣದಲ್ಲಿ ಅಲ್ಲ ನಾವು ಹೊರಟಿರುವಂತಹ ಕಾರ್ಯ ಯಶಸ್ಸನ್ನ ಪಡೆಯಬೇಕು ಅಂತಾದ್ರೆ ನಮ್ಮವರೆಲ್ಲವರಿಗೂ ಆಮಂತ್ರಣ ಬೇಕು ಅಲ್ವಾ? ಅವರೆಲ್ಲರೂ ಬರುವ ಉತ್ಸುಕತೆಯಲ್ಲಿದ್ದಾರೆ. ಶುಭ ಕಾರ್ಯವನ್ನು ಕಾಣುವುದಕ್ಕೆ ಬೇಕಾಗಿ ಆಮಂತ್ರಣ ಕೊಡಬೇಕಾದ್ದು ಮನೆಯ ಯಜಮಾನರ ಕರ್ತವ್ಯ. ಹಿರಿಯ ನೀನೇ ಅಲ್ವಾ? ನೀನೇ ಕರೆದ್ರು ಒಳ್ಳೇದು. ಕರೀಲ? ಖಂಡಿತ. ಯಾಕೆ ಕರಿತೇನೆ ಗೊತ್ತಾ? ನೋಡ ಬನ್ನಿರಿ ಉಗ್ರಸೇನರು ಜನಕರ ಬಂಧ ಮೋಕ್ಷವೋ ಜನನಿ ಜನಕರ ಬಂಧ ಮೋಕ್ಷವೋ ಜನನಿಯ ಬಂಧ ಮೋಕ್ಷವೋ ಜನಕನ ಬಂಧ ಮೋಕ್ಷವೋ ತನುಜಾಗಂಸಗೆ ಮೃತ್ಯು ದೀಕ್ಷೆಯೋ ಆ ತನುಜಾಗಂಸಗೆ ಮೃತ್ಯು 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 ಮೃತ್ಯು
ಉಗ್ರಸೇನನು ನಾಡಿಗಧಿಪತಿ ಅಗನು ಮುಂದಿನ್ನು ಅಧಿಪತಿ ಆಪ ಮುಂದಿನ್ನು ಅಧಿಪತಿ ಅಗನು ಮುಂದಿನ್ನು ಬನ್ನಿರಿ ಉಗ್ರಸೇನನು ನಾಡಿಗಧಿಪತಿ ಅಗನು ಮುಂದಿನ್ನು ಮನೆಯಲ್ಲಿ ಶುಭ ಕಾರ್ಯ ನಡೀತದೆ ಅಂತಾದ್ರೆ ಅದಕ್ಕೆ ಮನೆ ಯಜಮಾನನಾದವನು ಕರೆಯನ್ನು ಕಳಿಸಿಕೊಡ್ಬೇಕದು ಶಿಷ್ಟಾಚಾರ. ಆಮಂತ್ರಣ ಬೇಕು. ಇವತ್ತಿನ ದಿವಸ ಕೃಷ್ಣಬಲರಾಮರು ಬರಬೇಕು ಎಂಬ ಹಾಗೆ ಅಕ್ರೂರನ ಮೂಲಕವಾಗಿ ವಿಷಯವನ್ನು ಮುಟ್ಟಿಸಿದ್ರು ಸಹ ನಮ್ಮವರ ನಿರೀಕ್ಷೆ ಹೇಗೆ? ಇಂಥ ಒಂದು ಪ್ರಸಂಗ ಯಾವಾಗ ಬರ್ತದೆ ನಿರೀಕ್ಷೆಯಲ್ಲಿದ್ದಾರೆ. ತಡವಾಗಾದ್ರೂ ಒಟ್ಟಿಲ್ಲ ಈ ಪ್ರಸಂಗ ಇವತ್ತು ಆಗಲೇಬೇಕು ಎನ್ನುವ ಹಾಗೆ ನನ್ನ ಸಂಕಲ್ಪವಲ್ಲ, ನಿನ್ನ ಸಂಕಲ್ಪ. ಜೊತೆಯಲ್ಲಿ ಬರೆಸಿಕೊಳ್ಳುವ ಮೂಲಕವಾಗಿ ತನ್ನ ಕಡೆಗೆ ಮೃತ್ಯುವಿನ ಆಹ್ವಾನಿಸಿಕೊಳ್ತಾ ಇದ್ದಾನೆ. ಮಾವ ಎನ್ನುವುದಕ್ಕೆ ಅನುಮಾನ ಇಲ್ಲವೇ ಇಲ್ಲ. ಹಾಗಾಗಿ ನಮ್ಮವರಿಗೆಲ್ಲ ಸಿಹಿ ಸುದ್ದಿ ಏನು ಗೊತ್ತಾ? ಬನ್ನಿರಿ, ನೋಡಿರಿ, ಆನಂದ ಪಡೆಯಿರಿ. ಇವತ್ತಿನ ದಿವಸ ನಡೆಯಬಹುದಾದಂತಹ ಕಾರ್ಯಕ್ರಮ ಇನ್ನು ಮುಂದೆ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆಗುತ್ತದೆ ಮತ್ತೆ ನಿರೀಕ್ಷೆಯೂ ಬೇಡ. ನಾ ಭೂತ ನಾ ಭವಿಷ್ಯತಿ ಎನ್ನುವ ರೀತಿ ಎಂಬ ಹಾಗೆ ಕಂಸವದ ಪ್ರಕರಣ ಎನ್ನುವುದು ವಿಶೇಷವಾಗಿ ಲೋಕಲದಲ್ಲಿ ಕಲ್ಯಾಣವನ್ನು ಕಾಣುತ್ತಾ ಯಾವೆಲ್ಲ ಕಣ್ಣುಗಳುಂಟು ಅವುಗಳೆಲ್ಲ ಒಂದು ನಿರೀಕ್ಷೆಯ ಕಾರ್ಯವಿದು. ಆದ್ದರಿಂದ ಬನ್ನಿ 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 ಎಲ್ಲ ಬನ್ನಿ ಎಲ್ಲ ಬನ್ನಿ ಎಲ್ಲ ಬನ್ನಿ. ಅವರೆಲ್ಲರೂ ನಿಂತಿದ್ದಾರೆ. ಯಾಕೆ? ನಾವು ಪ್ರಯಾಣ ಹೊರಟಾಗ ಹಿಂದು ಬದಿಯಲ್ಲಿ ಬೆಂಬಲವನ್ನು ಸೂಚಿಸುವ ಸಲುವಾಗಿ ನಾವು ಜೊತೆಗಿದ್ದೇವೆ. ನೀವು ಕಾರ್ಯಕ್ರಮ ಮುಂದುವರಿಸಿ ಅಂತ ಹೇಳಿದಾಗ ಉಂಟು. ಖಂಡಿತ, ಅನುಮಾನ ಇಲ್ಲ. ಆದ್ರೆ ಹೋಗುವುದು ವೈರಿಯ ಮನೆಗಲ್ವಾ? ಹೌದು. ಸಿದ್ಧತೆ ಎನ್ನುವುದು ನಮ್ಮಲ್ಲಿ ಬಹಳಷ್ಟು ರೀತಿಯಲ್ಲಿ ಬೇಕು. ಆಹಾರ ಪದಾರ್ಥಗಳು ಅದು ಹೇಗೆ ಗೊತ್ತಾ? ಉದಯ ಕಾಲದೊಳ್ ಎದ್ದು ತುಂಬಿಸಿ ಮುದದಿ ಗೆಳೆಯರ ಸಹಿತ ಹೋಗುವ ಮಧುರೆಗಿಂದ ಮಧುರೆಗಿಂದ ಮುದರಿಗೆಳೆಯರ ಸಹಿತ ಹೋಗುವ ಇಂಥ ಒಂದು ಕಾರ್ಯಕ್ರಮ ಹೊರಡುತ್ತ ಕಾಲದಲ್ಲಿ ವಿರೋಧಿ ನಮ್ಮ ಮಾವನಾದ್ದರಿಂದ ಅಲ್ಲಿ ನಮಗೆ ಏನನ್ನೇ ತಿನ್ನುವುದಕ್ಕೆ ಕೊಟ್ಟರು ಸಹ
ಆ ಆಹಾರಗಳೆಲ್ಲ ವಿಷಾನ್ನಕ್ಕೆ ಸಮಾನವಾಗ್ತದೆ. ಆದ್ದರಿಂದ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇತ್ಯಾದಿ ಆಹಾರ ಪದಾರ್ಥಗಳನ್ನು ನಾವು ಹೊರಡುವಂತಹ ಬಂಡಿಯಲ್ಲಿ ಸಿದ್ಧಪಡಿಸುವುದಕ್ಕೆ ಹೇಳ್ತೇನೆ. ಒಂದೆರಡು ಸಜ್ಜಿಗೆ ಚೀಲ ಮತ್ತೆ ಹಾಕು, ಹೆಚ್ಚಿಗೆ ಬೇಕಾಗ್ತದೆ. ಅದ್ಯಾಕ? ಅದು ನಮ್ಗೆ ಬೇಕಲ್ಲ. ಅವಲಕ್ಕಿ ಹಾಗೂ ಮೊಸರನ್ನು ಕಟ್ಕೊಳ್ಳಿಕ್ಕೆ. ಹಾಗಾಗಿ ಅದಕ್ಕೆ ಬೇಕಾದಂತ ಎಲ್ಲಾ ಪೂರ್ವ ಸಿದ್ಧತೆಯನ್ನ ನೀನು ಮಾಡುದು ಬೇಡ. ಹೊರಡುವ ವ್ಯವಸ್ಥೆ ನಾನು ಮಾಡಿಕೊಡ್ತೇನೆ. ನಮ್ಮ ಸ್ನೇಹಿತರನ್ನು ಒಡಗೂಡಿಕೊಂಡು ಕಂಸವದ ಪ್ರಕರಣಕ್ಕೊಂದು ಮಂಗಳವನ್ನು ಹಾಡುವುದಕ್ಕೆ ಕ್ಷಣ ಗಣನೆ ಈಗಿನ ಪ್ರಾರಂಭ. ಶುಭ ಮುಹೂರ್ತವನ್ನು ನೋಡಿ ಅಕ್ರೂರನನ್ನ ಸೇರಿಕೊಂಡು ಯಾಕೆ ಅಕ್ರೂರ? ಉಭಯರನ್ನ ಕೂಡಿಕೊಂಡು ಬಂದೆ ಮಧುರಾ ನಗರದತ್ತ. ಆದ್ರೆ ನನಗೂ ಒಂದು ಪುಟ್ಟ ಸಂಸಾರ ಅನ್ನುವುದುಂಟು, ಪುಟ್ಟ ಮನೆ ಅಂತ ಹೇಳುವುದುಂಟು. ನಿಮ್ಮ ದರ್ಶನ ನನಗೆ ಹೇಗಾಯಿತೋ ನನ್ನ ಹೆಂಡತಿ ಮಕ್ಕಳಿಗೂ ನಿಮ್ಮ ದರ್ಶನ ಆಗಬೇಕು ದೇವರೇ. ನನ್ನ ಮನೆಗಾಗಿ ಬರಬೇಕು, ನಿಮ್ಮ ದರ್ಶನವನ್ನು ತೋರಿಸಬೇಕು, ನನ್ನ ಆದರ ಆತಿಥ್ಯವನ್ನು ತಾವು ಸ್ವೀಕರಿಸಬೇಕು ಅಂತ ನನ್ನ ಭಿನ್ನಹ. ಅಕ್ರೂರ ದೇವರೇ, ನಿನ್ನ ಭಕ್ತಿಯ ಪರಾಕಾಷ್ಠೆಗೆ ಮೆಚ್ಚಿದ್ದೇನೆ ನಾನು. ಆದ್ರೆ ಈಗಲೇ ಬರ್ಲಿಕ್ಕೆ ಆಗುವುದಿಲ್ಲ. ಅಂದರೆ ಕಾರಣ ಕಂಸನ ಆಳ್ವಿಕೆಯಲ್ಲಿರುವವ ನೀನು. ನಿಮ್ಮ ಮನೆಯ ಆತಿಥ್ಯವನ್ನ ನಾವು ಸ್ವೀಕರಿಸಿದೆವು ಅಂತ ಆದ್ರೆ ಹಂಗಿಗೆ ಒಳಗಾಗಬೇಕಾದ ಅನಿವಾರ್ಯತೆ ಉಂಟು. ಹಾಗಾಗಿ ಉದ್ದೇಶಿತವಾದ ಸಂಕಲ್ಪದೊಂದಿಗೆ ಮುನ್ನೊತ್ತಿ ಹೊರಟವರು ನಾವು. ಆ ಸಂಕಲ್ಪವನ್ನ ಪೂರೈಸಿ ಹಿಂತಿರುಗುವ ಹೊತ್ತಿಗೆ ನಿನ್ನ ಮನೆಗೆ ಖಂಡಿತ ಬರ್ತೇನೆ, ನಿರೀಕ್ಷೆಯಲ್ಲಿ. ಆಗಲಿ ಬಲರಾಮ. ಅಣ್ಣ, ಗೋಪಿಕೆಯರನ್ನು ಸಮಾಧಾನಿಸಿ ಹೊರಟು ಅಕ್ರೂರನನ್ನು ಸಮಾಧಾನಿಸಿದ್ದಾಯ್ತು. ಮುಖ್ಯವಾಗಿ ಕಾಣಬೇಕಾದದ್ದು ಮಾವನನ್ನಲ್ಲ. ಹೌದು, ಹೋಗೋಣ. ಹೆಸರ ಗದ್ದೆಯ ನೇರುತ್ತ ಬಂದನು ಬೇಸರಿಲ್ಲದೆ ಕಳರಜಗ ದಿನದ ಹೆಸರ ಗದ್ದೆಯ ನೇರುತ್ತ ಬಂದನು ಬೇಸರಿಲ್ಲದೆ ಕಳರಜಗ ಹೆಸರ ಗದ್ದೆಯ ನೇರುತ್ತ ಬಂದ. ಇಲ್ಲಪ್ಪ ಇರ್ಲಿ. ಎಂತ ಭಾಗವತ್ರೆ, ನಾನು ಬರುವಾಗ ಏನು ಹೇಳಿದ್ರಲ್ಲ ಹೇಳಿ. ಹೆಸರ ಕತ್ತೆಯ ನೇರುತ್ತ ಬಂದ ಬೇಸರಿಲ್ಲದೆ ಕಳ ರಜಕ. ಓಹೋ, ನನ್ನ ನೋಡ್ರಿ ಖಳನಾಯಕನ ಕಾಣ್ತಾ ಇದ್ದೇನಾ? ತಪ್ಪೋಯ್ತು, ಸರಿಯ ಪುಸ್ತಕ ನೋಡಿ ಹೇಳಿ. ಇಲ್ಲಪ್ಪ, ಅದಲ್ಲ ಅದು. ಮತ್ತೆ ಹೆಸರ ಕತ್ತೆಯ ಹೇರುತ್ತ ಬಂದನು ಆಗಬೇಕು ಬಿಟ್ರೆ ಹೇರುತ್ತ ಬಂದನು ಆಗ್ಬೇಕು. ಹೇರುತ್ತ ಬಂದನು ಅಲ್ಲ. ಹೌದೇ? ಈ ಬಟ್ಟೆ ಎಲ್ಲ ಕತ್ತೆ ಮೇಲೆ ತುಂಬಿಕೊಂಡು ಬರಲಿಲ್ಲ ನಾನು, ಅದಕ್ಕೆ ಹೇರುತ್ತ ಅಷ್ಟೇ ಸಾಕು. ಅಡ್ಡಿಲ್ಲ. ಕಳ ರಜಕ ಬೇಡ, ರಜಕ ಸಾಕು. ರಜಕ ರಜಕ ಅಂದ್ರೆ ಇರ್ಲಿ. ನಮಸ್ಕಾರ. ನಮಸ್ಕಾರ. ಪರಿಚಯ ಆಯ್ತಾ? ಇಲ್ಲ, ಗೊತ್ತಾಗ್ಲಿಲ್ಲ. ನಾವಲ್ವ ಸ್ವಾಮಿ ಅಗಸರು. ಗಸರು? ಅಗಸ. ಅಗಸ? ಗೊತ್ತಾಗ್ಲಿಲ್ವಾ? ಇಲ್ಲ. ರಾಜ ರಜಕ. ರಜಕ, ಅಗಸ, ಎಂತ ಮರ ಇದು? ಅದು ಗೊತ್ತಾಗ್ಲಿಲ್ವಾ? ನಾವು ಮಡಿವಾಳರು. ಓಹೋ, ಮಡಿವಾಳ. ಹೌದು, ನಿಮ್ಮ ಮೂಗಿಂದ ಕೆಳಗೆ ಬಿದ್ದವನಲ್ಲ ನಾನು. ಮಡಿವಾಳ್ರ ನಮ್ಮ ಪರಿಚಯ ಇದ್ರ ಅಂತೇಳಿ ಹಾಗೆ. ಮಡಿವಾಳ ಅಂದ್ರೆ ನೀವು ಅಗಸರು ರಜಕರೆಲ್ಲ ಹೇಳೋದು ನೋಡಿ ಎಂಥದೋ ಒಂದು ಮಾಡಿದೆ. ಗೌರವ ಗೌರವ ಗೌರವ. ಸ್ವಾಮಿ, ನಿಮ್ಮ ತಪ್ಪಲ್ಲ, ನೀವು ಅಂತಲ್ಲ, ಕೆಲವರು ನಮ್ಮನ್ನು ಕನಿಷ್ಠ ಮಾಡ್ತಾರೆ. ಹೌದಪ್ಪ, ಕನಿಷ್ಠ. ಹೌದು, ಕನಿಷ್ಠ ಮಾಡುವುದು ಇದು ನಾವು ನಮ್ಮ ತಪ್ಪಲ್ಲ. ಅದು ನಮ್ಮ ಹಿರಿಯವರು ಮಾಡಿದಂತ ಒಂದು ತಪ್ಪಿಗಾಗಿ ನಾವೀಗ ಹೇಳಿಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಎಂತ ತಪ್ಪು ಮಾಡಿದ್ದವರು? ನಮ್ಮ ಬೊಮ್ಮ ಮಡಿವಾಳ ಇದ್ದಲ್ಲ, ಬೊಮ್ಮ ಮಡಿವಾಳ. ಹೌದೌದು, ಅವ ಮಾಡಿದಂತ ತಪ್ಪು. ಹಿಂದೊಮ್ಮೆ ಬ್ರಹ್ಮದೇವ ನಮ್ಮ ಜಾತಿ ಬೊಮ್ಮ ಮಡಿವಾಳನ್ನು ಕರೆದಿದ್ದು, ಇನ್ನೊಬ್ಬರನ್ನು ಕರೆದಿದ್ದು, 2 ಜನಕ್ಕೆ 2 ಪುಸ್ತಕ ಕೊಟ್ಟಿದ್ದು. ಇದು ಮನೆಗೆ ತಕೊಂಡು ಹೋಗಿ ಸಂದರ್ಭ ಬಂದಾಗ ನಾನು ಕರೀತೇನೆ, ಆಮೇಲೆ ಪುಸ್ತಕ ಹಿಡ್ಕೊಂಡು ಬನ್ನಿ ಅಂತ ಹೇಳಿದ್ದು. ಈ ನಮ್ಮ ಜಾತಿಯ ಏನು ಮಾಡಿದ, ಬೊಮ್ಮ ಮಡಿವಾಳ ತಕೊಂಡು ಹೋದ, ಪುಸ್ತಕ ಆಟದಲ್ಲಿಟ್ಟ. ಕೆಲವು ವರ್ಷಗಳ ನಂತರ ಬ್ರಹ್ಮದೇವ ಇಬ್ಬರನ್ನು ಕರೆದ. ಯಾಕೆ ಕರೆದಿದ್ದು ಗೊತ್ತಾಗ್ಲಿಲ್ಲ. ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಲ್ಲ. ಯಾವ್ದು ವಿಚಾರದ ಬಗ್ಗೆ? ಇದು ಯಾರಿಗೆ ಪಟ್ಟ ಯಾರಿಗಂತ ಆಗ್ಬೇಕಲ್ಲ, ಹಾಗೆ ಅರಸಲ್ ಪಟ್ಟ. ಹಾಗೆ ನಮ್ಮ ಬ್ರಹ್ಮ ಮಡಿವಾಳನಂತ ಓದ್ಲಿಕ್ಕೆ ಹೇಳ್ದ. ಇವ ಪುಸ್ತಕ ತೆಗ್ದಿದ್ದ ತಡ ಅಗಸನಾದಂತ ನಾನು ಅಂದ. ಅಲ್ಲಿಗಾಯ್ತು, ನಮ್ಗೆ ಅಗಸಲ್ ಪಟ್ಟ ಆಯ್ತು. ಈ ಕಡೆ ಇದ್ದಮ್ಮ ಅರಸನ ಅಂತ ನಾವು ಅಂತ ಹೇಳಿದ. ಅರಸ ಪಟ್ಟ ಅವ್ರಿಗೆ ಹೋಯ್ತು. ಬೊಮ್ಮ ಮಡಿವಾಳ ತಪ್ಪು ಮಾಡಿದ್ದೆ ಎಲ್ಲಿ ಗೊತ್ತುಂಟಾ? ಈ ಪುಸ್ತಕ ತಗೋಗ ಅರ್ಥದಲ್ಲಿ ತೇಲುವ ಅರಸ ಎನ್ನುವಂತ 3 ಅಕ್ಷರ ಇದ್ದಿತ್ತು. ಆ ರ ಎನ್ನುವಂತ ಅಕ್ಷರದ ಬುಡದಲ್ಲಿ ಗೆದ್ದಲು ತಿಂದಿತ್ತು. ಅಲ್ಲಿಗೆ ಅಗಸ ಅಂತ ಆಗಿ ಹೋಯ್ತು.
ಅಲ್ಲಿಂದ ನೋಡಿ ನಮ್ಗೆ ಈ ಪಟ್ಟ ಎಂತ ಒಂದು ಪಟ್ಟ ಇದ್ದದನ್ನ ಹಾಳು ಮಾಡ್ಕೊಂಡ್ರು ಮರ್ರೆ. ನಮ್ಮ ಬೊಮ್ಮಡಿ ಮಾಡಿ ತಪ್ಪು. ಇರ್ಲಿಯಪ್ಪ, ತೊಂದ್ರೆ ಇಲ್ಲ. ಆ ಲೆಕ್ಕದಲ್ಲಿ ನಿಮ್ಮ ಆ ಜನ್ಮ ಶತ್ರು ಯಾವ್ದು? ಆ ಜನ್ಮ ಶತ್ರು ಯಾವ್ದು? ಪುಸ್ತಕ ಆಯ್ತಲ್ಲ ಗೆದ್ದಲು. ಇರ್ಲಿಯಪ್ಪ ಇರ್ಲಿ. ಆದ್ರಿಂದ ಹೀಗಾಯ್ತು. ಹಾಗಂತ ನಾವು ಬೇಸರ ಪಟ್ಕೊಳ್ಳುವುದಿಲ್ಲ. ಇಲ್ಲಪ್ಪ. ಯಾಕೆ ಹೇಳಿ? ಯಾಕೆ ಹೇಳಿ? ಅರಸ ಎಷ್ಟು ಅಕ್ಷರ? ಅಕ್ಷರ 3. ನಮಗೆ ಸಾಮ್ಯತೆ ಉಂಟು, ಹೊಂದಾಣಿಕೆ ಉಂಟು. ಅರಸ 3 ಅಕ್ಷರ. ಅಗಸ ಎಷ್ಟು ಅಕ್ಷರ? ಅಕ್ಷರ 3. ಅಕ್ಷರ 3 ಅಲ್ವಾ? ಅರ್ಥ ಮಾತ್ರ ಬೇರೆ. ಮತ್ತೆ ಅವರು ಊಟ ಮಾಡುವುದು ಏನನ್ನ? ಮೃಷ್ಟಾನ್ನ ಭೋಜನ. ನಾವು ಊಟ ಮಾಡುವುದು ಮುಷ್ಟಿಯನ್ನ ಭೋಜನ. ಅವರು ಇರುವಂತ ಸ್ಥಳ ಯಾವುದು? ಸಜ್ಜಾಗ್ರಹ. ನೀವಿರುವುದು? ನಾವು ಸೊಳ್ಳೆ ಗ್ರಹ. ಅವರು ಕೂತ್ಕೊಳ್ಳುವುದು ಯಾವುದು ಹಾಸನ? ಸಿಂಹಾಸನ. ನಮಗೆ ಹೊಳಿ ಬದಿ ಕೊಲ್ಲಿ ಆಸನ, ಶಿಲಾಸನ. ಇರ್ಲಿ. ಆದ್ರಿಂದ ಸಾಮ್ಯತೆ ಉಂಟು ಅಂತ ಹೇಳಿದ್ದು. ಅಡ್ಡಿಲ್ಲ. ಮತ್ತೆ ಹೇಳ ಉಳಿದವರು ಏನೇ ಹೇಳಿ, ನಮಗೆ ದೇವರು ವರ ಇದು ನಮಗೆ ಕೊಟ್ಟಿದ್ದು. ಹೌದಾ? ಈ ಕೆಲಸ ಕೊಟ್ಟಿದ್ದು ದೇವರು ವರ. ಕೊಟ್ಟವರು ಯಾರು? ಯಾರು? ಪಾರ್ವತಮ್ಮ. ಯಾವ ಪಾರ್ವತಮ್ಮ? ಇದು ಈಶ್ವರಪ್ಪನ ಹೆಂಡತಿ. ಎಂತ ಹೇಳಿ? ಯಾರ ಹೆಂಡತಿ? ಯಾರನ್ನ ಎಂತ ಮಾಡಿದ್ರಿ? ಅಲ್ಲ, ಕೈಲಾಸ. ಓ, ಕೈಲಾಸವಾಸ ಪರಮೇಶ್ವರನ ಹೆಂಡತಿ ಪಾರ್ವತಿ ದೇವಿ. ಅದೇ ನಾವು ಅಮ್ಮ ಅಂತ ಕರೆಯುವುದು. ನೀವು ಒಳ್ಳೆ ಪಕ್ಕದ ಮನೆ ಪಾರ್ವತಮ್ಮ ಸುದ್ದಿ ಹೇಳ್ದಾಗ ಉಂಟು. ಅಲ್ಲಲ್ಲ, ಪ್ರೀತಿಯಿಂದ ಅಮ್ಮ ಅಂತ ಕರೆಯುವುದು. ಹಾಗಾಗಿ ಒಂದು ದಿವಸ ಏನಾಯ್ತು ಕಥೆ ಗೊತ್ತುಂಟ? ಈಶ್ವರಪ್ಪ ಮತ್ತು ಪಾರ್ವತಮ್ಮ ಈ ಭೂಲೋಕಕ್ಕೆ ವಿಹಾರಕ್ಕೆ ಬಂದಿದ್ದು. ವಿಹಾರ ಎಲ್ಲ ಪೂರೈಸಿದ್ರು. ಒಂದು ದಿವಸ ಹೊಳೆ ಬದಿಯಲ್ಲಿ ಬಂದ್ರು. ಹೊಳೆ ಬದಿಯಲ್ಲಿ ಬಂದು ಸ್ನಾನ ಮಾಡಿದ್ರ. ಈ ಪಾರ್ವತಮ್ಮ ಎಂತ ಮಾಡಿದ್ರು? ಸೀರೆ ಉಟ್ಕೊಂಡು ಬಂದಿದ್ರ. ಆ ಸೀರೆಯನ್ನ ಉಟ್ಟಂತ ಸೀರೆಯನ್ನು ಬಿಚ್ಚಿಟ್ಲು. ಬೇರೆ ಸೀರೆ ಉಟ್ಕೊಂಡು ಹೋಗಿ ಆಯ್ತು ಪಾರ್ವತಮ್ಮ ಈಶ್ವರಪ್ಪ. ಅಷ್ಟೊತ್ತಿಗೆ ನಮ್ಮ ಜಾತಿ ಒಬ್ಳು ಹೆಂಗಸು ಬಂದಿದ್ದಾರೆ. ಆ ಕಡೆ ಈ ಕಡೆ ನೋಡುದು, ಆ ಸೀರೆಯನ್ನು ನೋಡಿದ್ರು. ಯಾರು ಇರ್ಬೋದು ಅಂತ, ಸೀರೆ ಉಂಟು, ಯಾರದ್ದು ಅಂತ ಕೇಳಿದ್ರು. ಯಾರೂ ಬರ್ಲಿಲ್ಲ. ಆವಾಗ ನಮ್ಮ ಜಾತಿ ಹೆಂಗಸು ಏನ್ ಮಾಡಿದ್ರು ಗೊತ್ತಾ? ಗೊತ್ತಿಲ್ಲ. ಅದನ್ನ ಚಂದ ಮಾಡಿ ತೊಳೆದು ಮನೆಗೆ ತಕೊಂಡು ಹೋಗಿ ಪೆಟ್ಟಿಗೆಯಲ್ಲಿ ಹಾಕಿ ಹಾಗೆ ಆ ಹೊಳೆ ಬದಿಯಲ್ಲಿ ಸೀರೆ ನಿಮ್ಮ ಜಾತಿ ಹೆಂಗಸು ಮನೆ ತಗೊಂಡು ಹೋಗಿದ್ದ? ಏ ದೇವ್ರೆ. ಕೆಲವು ತಿಂಗಳ ನಂತರದಲ್ಲಿ ಅದೇ ಊರಲ್ಲಿ ಜಾತ್ರೆ ಆಗಿತ್ತು. ಆ ಜಾತ್ರೆಗೆ ನಮ್ಮ ಜಾತಿ ಹೆಂಗಸು ಆ ಸೀರೆಯನ್ನು ಉಟ್ಕೊಂಡು ಹೋಗಿತ್ತು. ಅಲ್ಲಿಗೆ ಹೋದ್ಲು. ಆ ಜಾತ್ರೆಗೆ ಅಷ್ಟೊತ್ತಿಗೆ ಅಲ್ಲಿ ಪಾರ್ವತಮ್ಮ ಈಶ್ವರಪ್ಪ ಇಬ್ರು ಬಂದಿದ್ರು. ಆ ಸೀರೆ ನೋಡಿ ಈ ಪಾರ್ವತಮ್ಮನಿಗೆ ಸ್ವಲ್ಪ ಅನುಮಾನ. ಈ ಸೀರೆ ಎಲ್ಲೋ ನೋಡಿದ್ದೇನೆ, ನಂದೇ ಇರಬಹುದಂತ ನೇರವಾಗಿ ನಮ್ಮ ಜಾತಿ ಹೆಂಗಸು ಹತ್ರ ಕೇಳಿದ್ರು. ಇದು ಈ ಸೀರೆ ನೀನೇ ಹಣ ಕೊಟ್ಟು ತಗೊಂಡಿದ್ದ? ಎಷ್ಟು ಕೊಟ್ಟೆ? ಹೀಗೆಲ್ಲ ಕೇಳಿದ್ರು. ನೋಡಿ, ನಮ್ಮ ಜಾತಿ ಹೆಂಗಸು ಪ್ರಾಮಾಣಿಕತೆ ಎಷ್ಟು ಅಂತ ಹೇಳ್ತೇನೆ. ನಿಮ್ ಜಾತಿ ಹೆಂಗಸು ಪ್ರಾಮಾಣಿಕ ಅಂದ್ರೆ ನಾವು ತೆಗ್ದಾಕ್ತಾರ? ಆವಾಗ ಹೇಳಿದ್ದು, ಇಲ್ಲ ನಾನು ಹೊಳೆ ಬದಿಗೆ ಹೋದಾಗ, ಬಟ್ಟೆ ತೊಳೆದು ಹೋದಾಗ ಅಲ್ಲೊಂದು ಸೀರೆ ಇತ್ತು, ಅದನ್ನು ಸ್ವಚ್ಛ ಮಾಡಿ ತೊಳೆದು ಪೆಟ್ಟಿಗೆಯಲ್ಲಿಟ್ಟು ಇವತ್ತು ಜಾತ್ರೆಗೆ ಕೂತ್ಕೊಂಡು ಬಂದಿದ್ದೇನೆ ಅಂತ ಹೇಳಿಯೇ ಬಿಟ್ಟು. ಆದ್ರೆ ಆ ಪಾರ್ವತಮ್ಮನಿಗೆ ಆವಾಗ ಒಂದು ಸಂತೋಷ ಆಗಿತ್ತು ಅಂತ ಹೇಳಿದ್ರೆ, ಅಂದ್ರೆ ಒಂದು ಪ್ರಾಮಾಣಿಕತೆ, ಮತ್ತೊಂದು ಸೀರೆ ನೋಡಿದ್ಲ ಎಷ್ಟು ಸ್ವಚ್ಛ ಆಗಿ ತೊಳೆದಿದ್ದಾರೆ. ಆದ್ರಿಂದ ಅಲ್ಲಿಗೆ ಒಂದು ವರ ಕೊಟ್ಲು. ಇನ್ನು ಮುಂದೆ ನೀವು ಬಟ್ಟೆ ತಳ್ಕೊಂಡೇ ಇರಿ ಅಂತ ಒಂದು ವರ ಕೊಟ್ಲು. ಅಲ್ಲಿಗೆ ಸರಿ ಆಯ್ತಾ? ವಿಷಯ ಅಲ್ಲ ಹಾಗೆ ಹೇಳುವುದಕ್ಕೆ ಹೋದ್ರೆ ತುಂಬಾ ಉಂಟು. ಬಿಡಿ, ನನಗೆ ಸಮಯದ ಅಭಾವ ಉಂಟು. ನಾನು ಮುಂದೆ ಹೋಗ್ತೇನೆ ನೋಡುವ. ಈಗ ಹೋಗ್ಬಾ, ಇದ್ರೆ ಶಬ್ದ ಮಾಡ ಬೇಡ, ನಾನೇ ಹೋಗುದು. ಇದೆಂತ ಕತೆ ಮಾರ್ರ? ನಾನು ಬರುವಾಗ ದಾರಿಯಲ್ಲಿ ಒಂದು ಬರದ ಬೇರು ಇಲ್ಲ, ಒಂದು ಕಲ್ಲು ಇಲ್ಲ, ಆದ್ರೆ ಬಿದ್ದಿ ಸುಳ್ಳಲ್ಲ. ನಿಮ್ಮ ಮುಖದ ಮೇಲೆ ಕಣ್ಣು ಉಂಟಾ ಇಲ್ಲ? ನಿನಗೆ ಹೇಗೆ ಕಾಣಿಸ್ತದೆ? ಉಂಟ ಇಲ್ಲ, ಕೇಳಿದಕ್ಕೆ ಉತ್ತರ ಕೊಡ್ಬೇಕು. ಅದಕ್ಕೆ ಪ್ರಸಂಗ ಮಾತಾಡ್ಲಿಕ್ಕೆನಾ? ಉಂಟು ಉಂಟು. ಉಂಟಾ? ಇದ್ರೆ ಆಗ್ಲಿಕ್ಕಿಲ್ಲ. ದೃಷ್ಟಿ ಉಂಟಾ ಇಲ್ಲೋ ಕಣ್ಣಲ್ಲಿ? ಉಂಟಪ್ಪ. ಹಾಗಾದ್ರೆ ನನಗೆ ಯಾಕೆ ತಾಗದೆ ನೀನು? ಎಲ್ಲ ತಾಗಿದ್ದು ನಾನಾ ನೀವು? ನೀನೇ ತಾಗಿದ್ದು. ಹೌದು, ಸುಳ್ಳೆ ಬೇಡ. ಯಾಕೆ ಸುಳ್ಳು ಹೇಳುವುದು? ನೀನೇ ತಾಗಿದ್ದ. ಎಂತ ಮಾತಾಡ್ತೀಯ? ಗೊತ್ತಾಯ್ತು ನನಗೆ, ನೀನೇ ತಾಗಿದ್ದು. ತಾಗುವಂತ ಸಂದರ್ಭದಲ್ಲೇ ನಾ ತಾಗಿಸ್ಕೊಳ್ಳಿಲ್ಲ, ಈಗ ನಾ ತಾಗಿಸ್ಕೊಳ್ತೇನ? ಅಂದ್ರೆ ನೀನು ಹೇಳಿದ್ದು ನಾವು ನಂಬಬೇಕಷ್ಟೇ. ನಂಬಲೇಬೇಕು. ಯಾಕೆ ತಾಗಿದ್ದು, ಯಾಕೆ ಹೀಗೆ ಮಾಡಿ ಅಂತ ಹೇಳ್ಬೇಕೀಗ. ನೀನು ಯಾರು ಅಂತಲೇ ಗೊತ್ತಾಗ್ಲಿ. ನನ್ ಪರಿಚಯ ಆಗ್ಲಿಲ್ವಾ? ನಾನು ರಾಜ ರಜನ್. ಬಟ್ಟೆ ತೊಳೆಯುವ
ಮಡಿವಾಳ ಪೋರ ಕನಿಷ್ಠ ಗೌರವ ಕೊಟ್ಟು ಗೌರವ ತಗೊಳ್ಬೇಕು. ಮಡಿವಾಳ ಪೋರ ಅಲ್ಲ ಬೇಡ. ಅದು ಗೌರವ ಕೊಡುದು ಹೇಗೆ ಗೊತ್ತಾ? ಎದುರುಗಡೆ ಇದ್ದಂತ ವ್ಯಕ್ತಿ ಗೌರವಾನ್ವಿತ ವ್ಯಕ್ತಿ ಹೌದು ಅಂತ ಆದ್ರೆ ಗೌರವ ಸೂಚ್ಯವಂತ ಭಾಷೆ ನಮ್ಮ ಬಾಯಿಂದ ಬರ್ತದೆ. ಇದು ಕಂಡ್ರೆ ಹಾಗೆಲ್ಲ ಇಡ್ತು ಅಡಸಂತೆ ಕಾಣುದಿಲ್ಲ. ಜನ ನೋಡಿ ಮಾತಾಡುವವರು ನೀವು. ನಿಮ್ಮ ಸಂಸ್ಕಾರಕ್ಕೆ ಬಿಟ್ಟಿದ್ದು ನಾ ಏನೇನು ಮಾತಾಡುವುದಿಲ್ಲ. ಅಂದ್ರೆ ನೀನು ರಜಾಕ ರಜಾಕ. ಹೌದೌದು. ಯಾರಯ್ಯ ರಜಗ ಯಾರಯ್ಯ ರಜಗ ನೀನೆಲ್ಲೂ ನೋಡಿತ್ತು ತೋರುವಿ ಮಾಡಿ ವಸ್ತ್ರ ಇವುದು ಬತ್ತುಯೋ ತೋರುವಿ ಮಾಡಿ ವಸ್ತ್ರ ಇವುದು ಮತ ಸೇರೋ ನಿನ್ನ ಆಲಯ ಬೇಗನೆ ಸಬಲು ಮೀರಿದರಿ ಮಾತ ಏಡು ಬಂದಪದು ಮೀರಿದ ಈ ಮಾತ ಏಡು ಬಂದಪದು ಸೇರೋ ನಿನ್ನ ಆಲಯ ಬೇಗನೆ ಸಬಲು ಮೀರಿದರಿ ಮಾತ ಕೇಡು ಬಂದಪದು ಮಡಿವಾಳ ಬೇಡ. ಮಡಿವಾಳ್ರೆ ಗೌರವ ಕೊಡ. ನಾನು ಗೌರವ ಕೊಡ್ತೇನೆ. ಏ ಮಡಿವಾಳ್ರೆ ಅದು ಮತ್ತೆ ಯಾಕೆ ಮಡಿವಾಳ್ರೆ ಸಾಕು. ಸೇರಿಸುವುದಕ್ಕೆ ಓ ಮಡಿವಾಳ್ರೆ ಮಡಿವಾಳ್ರೆ ಸಾಕು. ಹೌದಾ? ಬಹಳ ಸಂತೋಷ ಆಯ್ತು ನೀವು ಸಿಕ್ಕಿದ್ದು. ಯಾಕೋ ಕಾರಣ ಹಬ್ಬಕ್ಕೆ ಹೊರಟವ್ರು ನಾವು. ಹೌದಾ? ನೋಡು ದೂರ ನಿಂತ್ಕೊಳ್ಳಿ ಪುಣ್ಯಕ. ಅಪ್ಪ ವಾಸನೆ ಬರ್ತಾ ಉಂಟು. ಅಲ್ಲ ನಿಮ್ಮಲ್ಲಿ ಸರಿ ಇಲ್ಲ, ನೀನು ಮೂಗು ಸರಿ ಇಲ್ಲ. ಮೂಗು ಸರಿ ಇಲ್ಲ. ಅಲ್ಲ ನೀವು ನಿಮ್ ಭಾಷೆ ಬರ್ತದೆ ಮಾರ. ಅಲ್ಲ ನೀವು ಬಂದಿದ್ದೀರಿ ಹೌದಾ? ಬರುವಾಗ ಒಂದು ಹಳ್ಳ ಹೊಳೆ ಯಾವ್ದು ಸಿಗ್ಲಿಲ್ವಾ? ಇದೆಲ್ಲ ತೊಳ್ಕೊಂಡು ಬರೋದು ಬಿಟ್ಟು ವಾಸನೆ ಎಲ್ಲ ಸಿಕ್ತಾ? ನಿನ್ನಂತ ಬಟ್ಟೆ ತೊಳಿ ಸಿಗ್ಲಿ. ಮಡಿವಾಳ ಸಿಗ್ಲಿಲ್ಲ ನಮಗೆ, ಅದರಿಂದ ಕಷ್ಟ ಆಯ್ತು ನಮಗೆ. ಎಲ್ಲ 3 ಕಾಸಿನವ್ರೆ ಅಂದ್ರೆ ನಿಮ್ ಬಟ್ಟೆ ತೊಳಿಲಿಕ್ಕೆ ನಾನಿದ್ದವ ಅಂತ ತಿಳ್ಕೊಂಡ್ಯಾ? ಮತ್ತೆ ಯಾರ ಬಟ್ಟೆ ಇಳೆಯ ಎಂಬಾಲರೆ ಸಾಕು ಸಾಕು ಇಳೆ ಬಳಸಕುಗಳ ಬೇಡಿರುತ್ತ ಇಳಿಬಿಡ ಕಂಸನಿಗೆ ಸಲಿಸುವ ಕಾರ್ಯವು ನೆಲೆಯಿಲ್ಲದರೂ ಚಲಿಸಿರಿ ಮುಂದಾಗಿ ಏನಾಯ್ತಾ? ಏನು ಆಗ್ಲಿಲ್ಲ. ಆಯ್ತಾ? ಏನಾಯ್ತಾ ಕೇಳ್ತೀಯ? ಒಂದು ಗೌರವ ಕೊಡ್ಲಿಕ್ಕೆ ಗೊತ್ತಿಲ್ಲ. ಏನಾಯ್ತಾ? ಬಟ್ಟೆ ಕೊಡ. ಹೆಚ್ಚು ಮಾತಾಡಿದ್ರೆ ಜಾಗ್ರತೆ. ಏನ ನಿಮ್ಮ ಬಟ್ಟೆ ತೊಳಿಲಿಕ್ಕೆ ನಾನು ಜನ ಅಂತ ತಿಳ್ಕೊಂಡ್ಯಾ? ನಿಮ್ಮ ಬಟ್ಟೆ ತೊಳೆಯುವುದಲ್ಲ ಇದು. ಇದು ಯಾರ ಬಟ್ಟೆ ಗೊತ್ತುಂಟಾ? ಇದು ಕಂಸ ಮಹಾರಾಜನ ಬಟ್ಟೆ. ಇಷ್ಟು ಮಾತಾಡುವ ನೀ ಯಾರ? ಅಲ್ಲ ನೀನು ವಿಷಯ ಗೊತ್ತಿಲ್ಲ. ಏನ? ಕಂಸನಿಗೆ ಅಡಿಯಂದ್ರು ನಾವು. ನಾನು ಕೃಷ್ಣ ಅವ ರಾಮ. ನೀ ಕೃಷ್ಣ ಯಾರೇ? ನಾನೇ ಇವನ ತಪ್ಪಾಯ್ತಾನ. ನಿನ್ನ ವಿಷಯ ಕೇಳಿ ತಿಳಿದಿದ್ದೇನೆ. ಆಯ್ತಾ? ಅಯ್ಯೋ ನೀನು ಮಾಡಿದ ಸಾಧನೆ 1 2 ಕೇಳ. ಮೈ ಮುಟ್ಬಿಡ ಮೈ ಮುಟ್ಬಿಡ. ನೀನು ಚಿಕ್ಕವನಿರುವಾಗ ನಿಮ್ಮ ತಂದೆಯವರು ಕತೆ ಹೇಳಿದ್ರೆ ಬೇಗ ಹೇಳ ಸಾಯತ್ತ ಉದ್ದ ಹೇಳಿಬಿಡ ಯಾವ್ದನ್ನ ಯಾರು ಗೊತ್ತುಂಟಾಗ ಅದೆಲ್ಲ ಬೇಡ. ನೀನು ಚಿಕ್ಕವನಿರುವಾಗ ಒಂದು ಹೊಳೆ ದಾಟಿ ಹೋಗ್ಬೇಕಿತ್ತಂತೆ. ಅದು ಯಾವುದು? ಯಮುನಾ ನದಿ. ನಿನ್ನ ಅಪ್ಪಯ್ಯ ಒಂದು ಬುಟ್ಟಿಯಲ್ಲಿ ಇಲ್ಲ ಬೆಕ್ಕಿನ ಮರಿ ಇಲ್ವಲ್ಲ, ಬೆಕ್ಕಿನ ಮರಿಯಾಗ ನಿನ್ನ ಬುಟ್ಟಿಯಲ್ಲಿ ಹಾಕೊಂಡು ಹೊಳೆ ದಾಟ್ಲಿಕ್ಕೆ ಹೋದ್ನಂತೆ. ಹೋಗುವಾಗ ನಿನ್ನ ಈ ಕಾಲು ಬೆರಳು ಆ ನದಿಗೆ ತಾಗಿತ್ತಂತೆ, ಅಂದ್ರೆ ನೀರಿಗೆ ತಾಗಿತ್ತು. ಆವಾಗ ಆ ನೀರೇ ಇಬ್ಬಾಗ ಹೋಯ್ತಂತೆ ಕೃಷ್ಣ, ಇಬ್ಬಾಗ ಆಯ್ತಂತೆ. ದಾರಿ ಮಾಡಿಕೊಟ್ಟಿದ್ದು. ದಾರಿ ಮಾಡಿಕೊಟ್ಟಿದ್ದಲ್ಲ, ನಿನ್ನನ್ನು ಮುಟ್ಟುವುದಕ್ಕೆ ಆ ನದಿಯು ಹೇಸ್ತಾ ಉಂಟು ಅಂತ ಅರ್ಥ. ಮೂರ್ಖಾಸ್ತವನೇ ಅದಲ್ಲ, ದಾರಿ ಮಾಡಿಕೊಡುವುದು ಬೇರೆ, ಪ್ರವಾಹ ಇದ್ದಲ್ಲಿ ಅದೆಲ್ಲ ಬೇಡ. ಅವ್ನು ಮುಟ್ಲಿಕ್ಕೆ ಕೆಲಸಕ್ಕೆ ಆದ ನೀರು ಪೂರ್ತಿ ಗೊತ್ತಾಗ್ತಿತ್ತು. ಗೊತ್ತೋಟ ಏನಾಗ್ತಿಲ್ಲ. ನೀವು ಹೋಗ್ತಿಲ್ವ? ನೀವು ಹೋಗ್ತಿಲ್ವಾ? ತಮ್ಮ ನೋಡೋ ನಮ್ಮ ಕಂಸ ಮಹಾರಾಜರು ಗೊತ್ತಾದ್ರು ಉಂಟಲ್ಲ, ಮತ್ತೆ ನೀವು ಬದುಕುವುದಿಲ್ಲ. ನಾನೇ ಹೋಗ್ತೇನೆ. ಮತ್ತೆ ನಂದಿಲ್ಲ ಇಲ್ಲ. ಒಂದು ಕೈ ಎತ್ತ ನೀನು, ಮತ್ತೊಂದು ಕೈ ಎತ್ತ, 2 ಕೈ ಎತ್ತ, ಹಿಂತಿರ್ಗ ಅಲ್ಲಿ ಇಟ್ಕೊಂಡು ನಾಟಕ ಮಾಡ್ತೀಯ ನೀನು. ಕೊಡ್ತೀಯಲ್ವ ಹೇಳ? ಮತ್ತೆ ಶಾಪ ಇದು.
ಬಂದಂತಹ ಸಂದರ್ಭದಲ್ಲಿ ಕೂಲೆ ಆ ಪೀಡೆ ಆನೆಯನ್ನು ಮರ್ದಿಸಿದ್ದಾಯ್ತು, ಕುಬ್ಜೆ ಡೊಂಕಂತಿದ್ದ ಹಾಗಾಯ್ತು, ಜೊತೆಗೆ ಶಿವಧನುಸ್ಸನ್ನು ಮುರಿದಿದ್ದಾಯ್ತು. ಇನ್ನು ಮುಂದೆ ಏನು ಎನ್ನುವುದರ ಪ್ರತಿಕ್ರಿಯೆ ಹೇಗೆ? ಬ್ರಹ್ಮಾಂಡವು ಬಾಯಿ ಬಿಡೆ ತರಹರಿಸಿದ ಕಂಸ ಕರಣವು ಕಂಪಿಸಿ ಭೀತಿಯೊಳಿಯನಿಗೆ ಹೊರೆದರು ಚಾರಕರು. ಏನು ವರ್ತಮಾನ ಅದು? ನಮ್ಮ ಚಾರಕರು ಬಂದಾಡ್ತಾ ಇದ್ದಾರೆ. ಬರುತ್ತಾ ರಾಮಕೃಷ್ಣರು ನಮ್ಮ ರಜಕನನ್ನೇ ಕೊಂದು ಮುಗಿಸಿದರಂತೆ. ಪೂಜೆಗಾಗಿರಿಸಿದಂತಹ ಧನುಸ್ಸನ್ನು ಭಂಗಪಡಿಸಿದರಂತೆ. ಯಥಾರ್ಥವೇ ಇದು? ಕಂಸನ ಹೃದಯ ಸ್ತಂಭಿಸಲು 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 ಗೋವಳರ ವರ್ತಮಾನವ ಕೇಳಿ ಗೋವಳರ ವರ್ತಮಾನವ ಕೇಳಿ ಚಿತ್ತದಲ್ಲಿ ಕಡುನೊಂದು ವ್ಯರ್ಥ ಭರಿಸಿದೆನೇಗೆ ವ್ಯರ್ಥ ಭರಿಸಿದೆನೇಗೆ ಶಿವ ಶಿವ ಅದ್ಭುತ ಪೃಥ್ವಿ ನಡುಗುದಲಿವುದು ಪೃಥ್ವಿ ನಡುಗುದಲಿವುದು ಗೋವಳರ ವರ್ತಮಾನವ ಕೇಳಿ ಚಿತ್ತದಲ್ಲಿ ಕಡುನೊಂದು ಮೊದಲೇ ಹೆದರಿದವನ ಮೇಲೆ ಹಾವೆಸದ ಹಾಗೆ ಆಗಿ ಹೋಯ್ತಲ್ಲ ಸನ್ನಿವೇಶ. ಅಂದಿನ ದಿನ ಅಶರೀರವಾಣಿ ಕೇಳಿಸಿದ ಕ್ಷಣದಿಂದ ಮೃತ್ಯು ಭಯದಿಂದ ನಾನು ಆತಂಕಿತನಾಗಿ ಹೋದವ. ಹೇಗಾದರೂ ವಿರೋಧಿಯ ನಾಶವಾಗಲೇಬೇಕು ಅನ್ನುವುದಕ್ಕಾಗಿ ನಾನಾ ಯತ್ನಗಳನ್ನು ಮಾಡಿದರೆ ಎಲ್ಲವೂ ನಿರರ್ಥಕವಾಗಿ ಹೋಯಿತು. ಆದ್ದರಿಂದಲೇ ಸ್ವಕ್ಷೇತ್ರದಲ್ಲಿ ಅಧಿಕ ಬಲ, ವಿರೋಧಿಗಳನ್ನು ಇಲ್ಲಿಗೆ ಬಾರಿಸಿ ಅವರನ್ನು ಹೊಸಗೆ ಬಿಡೋಣ ಹೀಗೆ ನಿರ್ಣಯಿಸಿ ಅವರನ್ನು ಭರಿಸಿದರೆ ಇಲ್ಲಿ ಬಂದು ಅವರು ನಡೆಸಿದಂತಹ ವಿದ್ಯಮಾನಗಳನ್ನು ಆಲಿಸಿದಾಗ ಅಂತರ್ಯದಲ್ಲಿ ಅಡಕವಾಗಿದ್ದಂತಹ ಭೀತಿ ಮತ್ತಷ್ಟು ವೃದ್ಧಿಗೊಳ್ಳುವುದಕ್ಕೆ ಪ್ರಾರಂಭವಾಗಿದೆ. ದಾರಿಯಲ್ಲಿ ಸಾಗುತ್ತಿರುವಂತಹ ಮಾರಿಯನ್ನು ನಾನೇ ಭರಿಸಿಕೊಂಡ ಹಾಗೆ ನನ್ನ ಮರಣಕ್ಕೆ ನಾನೇ ಮುನ್ನಡೆ ಬರೆಯುವಂತಹ ಸ್ಥಿತಿಯಾಗಿ ಹೋಯಿತೆ ಶಿವ. ಅಲ್ಲದೆ ಹೋದ್ರೆ ನಂದ ಗೋಕುಲದಲ್ಲೇ ಆ ಹುಡುಗರನ್ನು ಹಾಗೆ ಬಿಡುತ್ತಿದ್ದಾರೆ. ಸ್ವಲ್ಪ ಹೆಚ್ಚು ಬದುಕಲಿಕ್ಕಾದ್ರೂ ಅವಕಾಶ ಆಗ್ತಿತ್ತೋ ಏನು. ನನ್ನ ಮರಣವನ್ನು ನಾನೇ ಭರಿಸಿಕೊಂಡನು. ಈ ಆತಂಕ ಸಮಯ ಅದೇ ಮಧ್ಯರಾತ್ರಿ ಮೀರಿದೆ. ಯಾವುದಕ್ಕೂ ಸ್ವಲ್ಪ ವಿಶ್ರಾಂತಿ ಬೇಕು. ಸಜ್ಜಾಗೃಹವನ್ನು ಸೇರಿ ಈ ಪರಿಚಿತ್ತಿಸಿ ಬಯದು ಶ್ರೀಪತಿಯ ನೆನೆದು ಸಜ್ಜಾಗ್ರಗದಿ ಪವಡಿಸಿರೆ ಭೀಕರ ದುಸ್ವಪ್ನ ದುಸ್ವಪ್ನ ದುಸ್ವಪ್ನವ ಕಂಡು ಬೆದರಿ ಏನಾಗುತ್ತಿದೆಯೋ 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 ನಾ ಏನ ನೋಡುವೆನೋ ನಾ
ಸುಖವಾಗಿ ನಿದ್ರಿಸೋಣ. ಈ ನಿರ್ಣಯದಿಂದ ಸಜ್ಜವನೆಯನ್ನು ಸೇರಿ ರತ್ನಪಲ್ಲಂಗದ ಮೇಲೆ ಹಂಸತೂಲಿಕಾ ತಲ್ಪದಲ್ಲಿ ಹಾಯಾಗಿ ಪವಡಿಸಿದ್ದೆ. ಸುಖವಾದ ನಿದ್ದೆ ಬಂದಿತ್ತು. ಆದರೆ ತಕ್ಷಣದಲ್ಲಿ ಭೀಕರವಾದಂತಹ ಸ್ವಪ್ನ. ಅಪ್ಪ, ಏನಿದು? ಮಲಗಿದ ರತ್ನ ಪಲ್ಲಂಗದಿಂದ ಉರುಳಿ ತಪ್ಪನೆ ಅದರಗೊರಗಿದೆ. ಏನ ಕಂಡೆ? ಏನಾಯಿತು? ಏನ ಮಾಡಲಿ? ಕಂಡುದು ಕನಸಾದರೂ ಪ್ರತ್ಯಕ್ಷವಾಗಿ ನೋಡಿದ ಅನುಭವವನ್ನು ಅದು ಒದಗಿಸಿಕೊಡ್ತಾ ಇದೆ. ಸುಖಪ್ರದವಾದ ಕನಸಲ್ಲ, ಕಂಡ ಕನಸೇನು? ನೆತ್ತಿಗೆ ತೈಲವ ಒತ್ತುತ್ತ ನೆತ್ತಿಗೆ ತೈಲವ ಒತ್ತುತ್ತ ತೈಲವ ಒತ್ತುತ್ತ ತೈಲವ ಒತ್ತುತ್ತ ನೆತ್ತಿಗೆ ತೈಲವ ಒತ್ತುತ್ತ ತೈಲವ ಒತ್ತುತ್ತ ಒತ್ತುತ್ತ ತೈಲವ ಮೃತ್ತಿಗೆ ಲೇಪಿಸಿ ತನುವಿಗೆ ಮೃತ್ತಿಗೆ ಲೇಪಿಸಿ ಲೇಪಿಸಿ ಮೃತ್ತಿಗೆ ಲೇಪಿಸಿ ತನುವಿಗೆ ಕತ್ತೆಯ ನಡರುತ್ತ ಕತ್ತೆಯ ನಡರುತ್ತ ಕತ್ತೆಯ ನಡರುತ್ತ ಕತ್ತೆಯ ನಡರುತ್ತ ದಕ್ಷಿಣ ಯಾತ್ರೆಗೆ ಗಮಿಸಿರುತ್ತ ಕತ್ತೆಯ ನಡರುತ್ತ ಕತ್ತೆಯ ನಡರುತ್ತ ಕತ್ತೆಯ ನಡರುತ್ತ ಕತ್ತೆಯ ನಡರುತ್ತ ದಕ್ಷಿಣ ಯಾತ್ರೆಗೆ ಗಮಿಸಿರುತ್ತ ಏನ ಮಾಡಲಿ ನಾನು ಏನ ಕಂಡೆ ಸರಿಯಾಗಿಯೇ ನೆನಪಿನಲ್ಲಿದೆ. ನೆತ್ತಿಯ ಮೇಲೆ ಎಳ್ಳೆಣ್ಣೆಯ ಲೇಪನವನ್ನು ಗೈದು ಮೈಗೆಲ್ಲ ಮಣ್ಣನ್ನು ಲೇಪಿಸಿ ರಕ್ತವರ್ಣ ರಂಜಿತವಾದ ವಸನವನ್ನು ಕೆಂಪು ವರ್ಣದ ಮಾಲಿಕೆಯನ್ನು ಧರಿಸಿ ಪ್ರಾಣಿಗಳಲ್ಲೇ ನೈತ್ಯಕ್ಕೆ ಪ್ರತೀಕವಾದ ಕತ್ತೆಯ ಬೆನ್ನಾರಿ ದಕ್ಷಿಣ ಯಾತ್ರೆಯನ್ನು ಕೈಗೊಂಡಂತಹ ಸ್ವಪ್ನ. ಏನಿದರ ಫಲ? ಸ್ವಪ್ನ ಶಾಸ್ತ್ರಕಾರರ ಲಕ್ಷಣದ ಹಾಗೆ ಇದು ಶುಭ ಫಲವನ್ನು ಕೊಡಬಹುದಾದ ಕನಸಲ್ಲ, ಭೀಕರವಾದ ದುಸ್ವಪ್ನ. ಯಾವನಿಗೆ ಸ್ವಪ್ನದಲ್ಲಿ ಎಣ್ಣೆ ಲೇಪಿಸಿದಂತಹ ಅನುಭವವಾಗುತ್ತದೆಯೋ, ಯಾವನೋ ಮೈಗೆ ಮಣ್ಣನ್ನು ಲೇಪಿಸಿದ ಕನಸು ಕಾಣುತ್ತಾನೆಯೋ, ರಕ್ತವರ್ಣದ ವಸನದಿಂದಲೋ ಹೂವುಗಳಿಂದಲೋ ಅಲಂಕೃತಗೊಂಡ ಸ್ವಪ್ನ ಯಾವನಿಗೆ ಬೀಳುತ್ತದೆಯೋ, ಅಲ್ಲ ಕತ್ತೆಯ ಬೆನ್ನೇರಿ ಪಯಣಿಸಿದ ಸ್ವಪ್ನಕ್ಕೆ ಯಾವನು ಒಳಗಾಗ್ತಾನೆ? ಇಲ್ಲ, ತೆಂಕಮುಖವಾದ ಯಾತ್ರೆಯನ್ನು ಕೈಗೊಂಡಂತಹ ಸ್ವಪ್ನ ಯಾವನಿಗೆ ಬೀಳುತ್ತದೆಯೋ ಅವರೆಲ್ಲರಿಗೂ ಒಂದೇ ಫಲ. ಶೀಘ್ರದಲ್ಲೇ ಅವರು ಮೃತ್ಯುವಶರಾಗಿ ಹೋಗ್ತಾರೆ. ಹಾಗಿದ್ರೇನು? ನನಗೆ ಮರಣವೇ? ಬಹುದಲ್ಲ, ಅಂತಃಪುರವನ್ನು ಈಕ್ಷಿಸಿದರೆ ಕಂಡಂತಹ ಕನಸು ನಮಗೆ ಮತ್ತೆ 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 ಮರುಕಳಿಸ್ತಾ ಇದೆ. ಯಾರೆಲ್ಲ ನನ್ನ ವಿರೋಧಿಯ ದಮನಕ್ಕಾಗಿ ನನ್ನಿಂದ ಆಜ್ಞೆಯನ್ನು ಕೈಗೊಂಡು ಇಲ್ಲಿಂದ ಹೊರಟು ಹೋದರು ಅವರ ಬೆನ್ನನ್ನು ಮಾತ್ರ ಕಂಡಿದ್ದೇನೆ. ಮತ್ತೆ ಮುಖ ನೋಡುವ ಅವಕಾಶ ಬರಲಿಲ್ಲ. ಶಕಟನೋ, ಧೇನುಕನೋ, ವಾತನೋ, ವತ್ಸನೋ, ಬಕನೋ, ಪ್ರಲಂಬನೋ, ಕೇಶಿಯೋ, ಅಘನೋ, ತೃಣಾವರ್ತನೋ, ಒಬ್ಬರೇ ಇಬ್ಬರೇ ಅಸಂಖ್ಯ ಸಂಖ್ಯೆಯಲ್ಲಿ ಹೋದವರೆಲ್ಲ ನಮ್ಮ ವಿರೋಧಿಯಿಂದ ಮೃತ್ಯುವಶರಾಗಿ ಹೋಗಿದ್ದಾರೆ. ಈ ವರ್ತಮಾನ ನಮಗೆ ಬಂದಿದೆ. ಆದರೆ ಇಂದಿನ ದಿನ ಕನಸಿನಲ್ಲಿ ಪ್ರತ್ಯಕ್ಷವಾಗಿ ನನ್ನ ಮುಂಭಾಗದಲ್ಲಿ ಬಂದು ಒಬ್ಬೊಬ್ಬರು ಮುಂದುವರೆದು ನನ್ನನ್ನು ಬೇಗ ತಪ್ಪಿಕೊಳ್ಳುವುದಕ್ಕೆ ಸಿದ್ಧರಾಗುತ್ತಾ ಇದ್ದಾರೆ. ನಿನಗಾಗಿ ಹಸುವನ್ನು ಕಳಕೊಂಡು ಯಮಲೋಕವನ್ನು ಸೇರಿದವರಿದ್ದೇವೆ. ನಮ್ಮ ಪ್ರಭುವಾದ ನಿನಗೆ
ಒಂದು ಉನ್ನತವಾದ ಸ್ಥಾನವನ್ನು ಅಲ್ಲಿ ಕಾಯ್ದಿರಿಸಿದ್ದೇವೆ. ಬಾ ಪ್ರಭು ಅನ್ನುವ ಹಾಗೆ ನನ್ನನ್ನು ಸಮೀಪಕ್ಕೆ ಕರೆಯುವುದಕ್ಕೆ ಮುಂದೆ ಎಲ್ಲ ಭ್ರಮೆ. ನಮಗೆ ಸತ್ತವರೆಲ್ಲ ಇಲ್ಲಿಗೆ ಬರಲಿಕ್ಕೆ ಉಂಟು, ಎಲ್ಲ ಸ್ಮಶಾನಕ್ಕೆ ಹೋಗಬೇಕಾದದ್ದು. ಹಾಗಿದ್ರೇನು ಈಗ ನಮಗೆ ಅರ್ಥ ಆಗ್ತದೆ, ಏನೋ ದೋಷ ಇರಬೇಕು. ಅದಕ್ಕಾಗಿಯೇ ದರ್ಪಣವನ್ನು ಈಕ್ಷಿಸಿ ನಮ್ಮ ಮುಖವನ್ನು ಅವಲೋಕಿಸೋಣ. ಈ ನಿರ್ಣಯದಿಂದ ಮುಂದಾದರೆ ದರ್ಪಣ ದರ್ಶನದಲ್ಲಿ ಮುಖ ಗೋಚರಿಸುವುದಿಲ್ಲ. ಯಾವನಿಗೆ ಕನ್ನಡಿ ನೋಡುವಾಗ ಮುಖ ಗೋಚರಿಸುವುದಿಲ್ವೋ ಅವನಿಗೆ ಮರಣ ಶೀಘ್ರವೇ ಯಾವ ದೃಷ್ಟಿಯಿಂದ ನೋಡಿದ್ರು ಈಗ ನಮಗರ್ಥ ಆಯಿತು. ಅದು ಬೆಳಕಿನ ವ್ಯವಸ್ಥೆ ಸರಿ ಇಲ್ಲ. ದೀಪ ಸ್ವಲ್ಪ ಹಿರಿದು ಮಾಡುವ, ಎಲ್ಲ ಸರಿಯಾಗಿ. ಉರಿಯುವುದು ಒಂದೀಪವು ಉರಿಯುವುದು ಒಂದೀಪವು ಎರಡಾಗುತ್ತ ಮೂರಾಗುತ್ತ ಉರಿಯುವುದು ಒಂದೀಪವು ಎರಡಾಗುತ್ತ ಮೂರಾಗುತ್ತ ನಾಲ್ಕಾಗುತ್ತ ಕಾಣುತ್ತಲಿದೆ. ಅರಮನೆಯಲ್ಲವ ಈಕ್ಷಿಸೆ, ಅರಮನೆಯಲ್ಲವ ನೀಕ್ಷಿಸೆ. ಹರಿಮಯ 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 ವಾಯಿನಯ್ಯೋ ಅಕಟ. ಕೃಷ್ಣ ಕೃಷ್ಣ ಅರಮನೆಯ ಹೊರ ಒಳಗೆ ಶ್ರೀಕೃಷ್ಣಮಯವಾಗಿರಲು ಕುದಿನ ಕುದಿನ ಸಿಡಿನ ಕುದಿರದು. ಎಂತಹ ವಿಚಿತ್ರ! ಅರಮನೆಯ ಬೆಳಕಿಗಾಗಿ ವ್ಯವಸ್ಥೆಗೊಳಿಸಿದ ನಂದಾದೀಪವನ್ನು ಹಿರಿದು ಮಾಡೋಣ ಅನ್ನುವ ಉದ್ದೇಶದಿಂದಲೇ ಕಿರುಬೆರಳಿನಿಂದ ಅದನ್ನು ಮಿಂಟಿದರೆ ಉರಿಯುವ ಒಂದೇ ದೀಪದ ಶಿಖೆ ನನ್ನ ಕಣ್ಣುಗಳಿಗೆ ಎರಡಾಗಿ, ಅಲ್ಲ ಮತ್ತೆರಡಾಗಿ, ಹೀಗೆ ಅಗಣಿತವಾಗಿ ಕಾಣಿಸುವುದಕ್ಕೆ ಪ್ರಾರಂಭಿಸಿತು. ಯಾವನಿಗೆ ಆಗಲಿ ಉರಿಯುವ ಒಂದೇ ದೀಪದ ಶಿಖೆ ಎರಡಾಗಿ ಕಾಣಿಸಿದರೆ ಶೀಘ್ರದಲ್ಲೇ ಅವನ ತಲೆ ಮೇಲೆ ಎರಡು ದೀಪ ಇಡುವ ಕಾಲ ಬಂತು ಅಂತರ್ಥ. ಎಂತಹ ಚೋದ್ಯ ಇದು! ಅರಮನೆಯನ್ನೆಲ್ಲ ಈಕ್ಷಿಸಿದರೆ ಎಲ್ಲೆಲ್ಲೂ ಎಲ್ಲೆಲ್ಲೂ ನಮ್ಮ ವಿರೋಧಿಯಾದಂತಹ ಕೃಷ್ಣನೇ ಗೋಚರಿಸ್ತಾ ಇದ್ದಾನೆ. ಅಹುದಲ್ಲ, ತನ್ನದ್ದಾದಂತಹ ಬಾಲಲೀಲೆಯಿಂದ ಎಸಗಿದಂತಹ ಅಗಣಿತವಾದಂತಹ ಅವನದ್ದಾದ ಕಾರ್ಯ ನಮ್ಮ ಕಣ್ಣ ಮುಂಭಾಗದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕಾಳಿಯ ದರ್ಪಾಪಹಾರಕನಾದ ಕೃಷ್ಣ, ಗೋಪಿ ಜಾರನಾದ ಕೃಷ್ಣ, ನವನೀತ ಚೋರನಾದ ಕೃಷ್ಣ, ವೇಣುಗಾನ ವಿಕಾರನಾದ ಕೃಷ್ಣ, ಕೃಷ್ಣ ಕೃಷ್ಣ. ಹಾಗಿದ್ರೇನು? ಈಗ ನಮಗರ್ಥ ಆಗ್ತದೆ. ಬಿಚ್ಚುಗತ್ತಿಯ ಭಟರ ಕಾವಲಿರುವ ಕಂಸನ ಶಯ್ಯಾಗಾರವನ್ನು ಪ್ರವೇಶಿಸುವುದಕ್ಕೆ ಕೃಷ್ಣನಿಗೆ ಬಿಡಿ ಒಂದು ನೊಣಕ್ಕೂ ಆಸ್ಪದ ಇಲ್ಲ. ಅಂತಹ ಭದ್ರವಾದ ಕಾವಲಿರುವ ನಮ್ಮ ಸಜ್ಜವನೆಯನ್ನು ಕೃಷ್ಣ ಹೇಗೆ ಸೇರುವುದಕ್ಕೆ ಸಾಧ್ಯ? ನಮಗೀಗ ಅರ್ಥ ಆಗ್ತದೆ. ಹೊರಗಿನಿಂದ ಒಳಗೆ ಬಂದ ಕೃಷ್ಣ ಅಲ್ಲ ಇವ, ಒಳಗಿನಿಂದಲೇ ಹೊರಗೆ ಬಂದ ಕೃಷ್ಣ. ಭಯದಿಂದಲೇ ಆಗಲಿ, ವಿರಾಧಕ್ಕಾಗಿಯೇ ಇರಲಿ, ಅಶರೀರವಾಣಿ ಕೇಳಿಸಿದ ಆ ಕ್ಷಣ ಮೊದಲುಗೊಂಡು ಕೃಷ್ಣನನ್ನು ಸ್ಮರಿಸುತ್ತಾ ಬದುಕಿದ್ದು ಸುಳ್ಳು. ಉಣ್ಣುವಾಗ, ಉಡುವಾಗ, ಕೊಡುವಾಗ, ಪಡೆಯುವಾಗ, ಬಿಡುವಾಗ, ನಡೆವಾಗ, ನುಡಿವಾಗ ಕೃಷ್ಣ ಕೃಷ್ಣ ಕೃಷ್ಣ. ಆಗಲಿ, ಅವ್ಯಾಹತವಾದಂತಹ ವಿರೋಧದಿಂದಲಾದರೂ ಕೃಷ್ಣನನ್ನು ಹೃದಯಸ್ಥನನ್ನಾಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಹೌದಲ್ಲ? ಸರ್ವವ್ಯಾಪಕನಾದ ಅವನನ್ನು
ಅತಿಕ್ರಮಿಸಿ ಉಳಿಯುತ್ತೇನೆ, ಅವನನ್ನು ಮೀರಿ ಬದುಕುತ್ತೇನೆ. ಈ ಭಾವವೇ ಬರಡಾಗಿ ಹೋಯಿತು. ಆದ್ದರಿಂದಲೇ ಮನಸ್ಸಿಗೆ ನೆಮ್ಮದಿಸಿ ಬೆಳಗಾಗ್ಲಿಕ್ಕೆ ಸ್ವಲ್ಪ ಸಮಯ ಇದೆ, ವಿಶ್ರಾಂತಿ. ತರಣಿ ಉದಯಿಸಿ ಪೂರ್ವ ಶೈಲಾದಿ, ತರಣಿ ಉದಯಿಸಿ ಪೂರ್ವ ಶೈಲಾದಿ, ಭಕ್ತಿ ಭಾವದಿ ಹರನ ಪೂಜಿಸಿ ಭಕ್ತಿ ಭಾವದಿ ಹರನ ಪೂಜಿಸಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮುಷ್ಟಿಕಾದ್ಯರ ನಿರಿಸಿ ದ್ವಾರದಿ ಸಭೆಗೆ ಹರಿ ಬರಲೆಂದು ಹೋದಿರ್ತಾರಾಗ. ಪೂರ್ವಾದ್ರಿಯಲ್ಲಿ ಸೂರ್ಯೋದಯವಾಗುವ ಶುಭ ಮುಹೂರ್ತಕ್ಕೆ ನಿದ್ದೆಯನ್ನರಿದದ್ದು ಪ್ರಾತರ್ವಿಧಿಗಳನ್ನು ಪೂರೈಸಿ ಕುಲದೇವನಾದ ಪರಮೇಶ್ವರನನ್ನು ಮನಸಾರೆ ಆರಾಧಿಸಿದೆ. ಹರಿಯಾದರೇನು ಹರನಾದರೇನು ಅವರಲ್ಲಿ ಅವಿನಾಭಾವವನ್ನು ಕಂಡುಕೊಳ್ಳಬಹುದಾದ ಸಂಸ್ಕಾರ ನಮ್ಮಲ್ಲಿ ಈಗ ಜಾಗೃತವಾಗಿದೆ. ಆದ್ದರಿಂದಲೇ ಪ್ರತ್ಯಕ್ಷವಾಗಿ ಹರಿಯಲ್ಲಿ ವಿರೋಧ, ಅಪರೋಕ್ಷವಾಗಿ ಹರಿಯ ಸ್ವರೂಪನಾದಂತಹ ಪರಮೇಶ್ವರನ ಆರಾಧನೆ, ಈ ಎರಡನ್ನೂ ಮೇಳೈಸಿ ಹೊಂದಬೇಕಾದದ್ದನ್ನು ಹೊಂದಬೇಕು ಅನ್ನುವಂತಹ ನಿರ್ಣಯದಿಂದಲೇ ಆಸ್ಥಾನವನ್ನು ಸೇರಿದ್ದೇನೆ. ಹೆಬ್ಬಾಗಿಲಿನ ಕಾವಲಿಗಾಗಿ ಚಾಣೂರ ಮುಷ್ಟಿಗರನ್ನೇ ನಿಯೋಜಿಸುತ್ತೇನೆ. ನಿಮ್ಮನ್ನ ತಡೆದು ನಿಲ್ಲಿಸಿದೆ ಯಾಕೆ ಗೊತ್ತುಂಟೋ? ನಮ್ಮ ಒಡೆಯನಾದಂತಹ ಕಂಸನ ವೈರಿಗಳು ನೀವು. ನಮ್ಮ ಒಡೆಯ ನಮಗೆ ಆಜ್ಞೆಯನ್ನ ಮಾಡಿದ್ದಾನೆ, ಕೃಷ್ಣ ಬಲರಾಮರು ಬಂದ್ರು ಅಂತಾದ್ರೆ ಅವರನ್ನ ಅಲ್ಲಿಯೇ ತಡೀರಿ ಎಂಬುದಾಗಿ. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೇನೆ, ಯಾರು ನೀವು, ನಾವ್ಯಾರು ಎಂಬುದಕ್ಕೆ ನಿನಗೆ ಹಾಕೋ. ಚಾಣೂರ ಮುಷ್ಟಿಕ ಅಲ್ಲ ಮುರಿಯುವುದೇಕೆ ಮಧುರೆ ವಲ್ಲಭಾಯನ ಅಲ್ಲ ಮುರಿಯುವುದೇಕೆ ಮಧುರೆ ವಲ್ಲಭ ಎಂಬಾಯ ಇಲ್ಲಿ ಭರಿಸಲು ನಾವು ಬಂದೆವು ಮಲ್ಲ ಚಾಣೂರ. ಇಲ್ಲಿ ಭರಿಸಲು ನಾವು ಬಂದೆವು ಮಲ್ಲ ಚಾಣೂರ. ಹೆಜ್ಜೆ ಮುಂದಿಟ್ರೆ ನಮ್ಮ ಮಾವನೇ ಇಲ್ಲಿಯವರೆಗಾಗಿ ನಮ್ಮನ್ನ ಕರೆಸಿಕೊಂಡದ್ದು. ಅವನ ಆಣತಿಯಂತೆ ನಾವು ಇಲ್ಲಿಯವರೆಗೆ ಬಂದವರಿದ್ದೇವೆ. ಹಾಗಾಗಿ ಆದಷ್ಟು ಶೀಘ್ರವಾಗಿ ಮಾವನನ್ನು ಕಾಣಬೇಕು. ಅಲ್ಲದೆ ಹೋದ್ರೆ ಏನ್ ಮುಂದೆ ಹೋಗ್ತೀರಾ? ಮುಂದೆ ಹೋಗ್ಲಿಕ್ಕೆ ಬಿಡುವರಲ್ಲ ನಾವು. ನಿಮ್ಮ ಕೈ ಕಾಲು ಮುರಿತೇವೆ ನಾವು. ಅಡವಿಯೋಳು ಗೋವುಗಳನ್ನು ಬಿಡದೆ ಕಾವ ಕೊಲ್ಲರುಳು. ಅಡವಿಯೋಳು ಗೋವುಗಳನ್ನು ಬಿಡದೆ ಕಾವ
ಯುದ್ಧ ತರವೇ ಮಲ್ಲರೊಡೆಯ ಚಾಣೂರು ಹುಡುಗರೊಡನೆ ಯುದ್ಧ ತರವೇ ಮಲ್ಲರೊಡೆಯ ಚಾಣೂರು ಅಡವಿಯೋಡು ಗೋವುಗಳದು ಬಿಡದೆ ಕಾವ ಗೊಲ್ಲರ ಹುಡುಗ ಈಗ ನಾವು ಗೋವುಗಳನ್ನ ಕಾಯ್ದು ಬದುಕುತ್ತಾ ಇದ್ದವರು ಮಾತ್ರವೇ ಅಲ್ಲ ನಮ್ಮಂತ ಹುಡುಗರಲ್ಲಿ ಹೋರಾಟಕ್ಕೆ ಬಂದಿರುತ್ತಾದ್ರೆ ಪರಿಣಾಮ ಬೇರೆ ರೀತಿಯಲ್ಲಿ ಆಗುತ್ತದೆ. ಹಾಗಂತ ನಾವು ವಿಳಾಸದ ಹೋದವರಲ್ಲ. ಕಂಸರಾಯರಿಗೆ ಅಳಿಂದರಾದಂತ ನಾವೇ ಮಾವನ ನಿರೂಪವನ್ನೇ ಹೊತ್ತು ಇಲ್ಲಿ ತನಕ ಬಂದವರು. ಬಂದಂತ ನಮ್ಮನ್ನು ತಡೆಯುವುದಕ್ಕೆ ಬಂದ್ರೆ ನಿಮ್ಮ ಕುರಿತಾಗಿ ಯೋಚಿಸದೆ ಬಡಿದುಕೊಳ್ತೇವೆ. ನಿನ್ನ ಕೊಲುವೆ ನೋಡಲ ಸಲುಗೆ ಯಾವ ಸೀಮೆ ಮಾವ ನಿಮಗೆ ಬರಲ್ಲ. ಹಸಿ ಹಸಿ ಬೆಣ್ಣೆ ವಾಸನೆ ಬರ್ತದೆ ಮೈಯಲ್ಲಿ. ಏನು ನಂದ ಗೋಕುಲದ ಹಟ್ಟಿ ಅಂತ ಭಾವಿಸಿದೆಯಾ ಇದನ್ನು? ಅದಲ್ಲ ಅಂತ ಗೊತ್ತು ಮಾವ. ಮಥುರಾ ಮಹೀಂದ್ರನಾದ ಪಟ್ಟಮಲ್ಲ ಕಂಸನ ಆಸ್ಥಾನ. ಹೇಳದೆ ಕೇಳದೆ ನಮ್ಮ ಆಸ್ಥಾನವನ್ನು ಪ್ರವೇಶ ಓಡೋಡಿಕೊಂಡು ಬಂದು ನನ್ನ ಜಂಗಲನ್ನೇ ಏನು ಬೆಟ್ಟದ ಕೋಡುಗಲ್ಲ ಇದು, ಏನು ಸಲುಗನ್ನಗೆ ಮಲಿತು ನಿಲ್ಲುವೆ ಏಕೆ ಮಾವ ಅಳಿಯನಲ್ಲವೇ ಅಳಿಯನಲ್ಲವೇ ಮಲೆತು ನಿಲ್ಲುವೆ ಏಕೆ ಮಾವ ಅಳಿಯನಲ್ಲವೇ ಒಲಿದು ಕರೆಸಿ ಕೊಲುವೆಗೇನೋ ಒಲಿದು ಕರೆಸಿ ಕೊಲುವೆಯೇನೋ ತಿಳಿಯಬೇಡವೇ ಅಳಿಯನಲ್ಲವೇ ಮಲೆತು ನಿಲ್ಲುವೆ ಏಕೆ ಮಾವ ಅಳಿಯನಲ್ಲವೇ ಒಲಿದು ಕರೆಸಿ ಕೊಲುವೆ ಏನು ತಿಳಿಯಬೇಡವೇ ಒಲಿದು ಕರೆಸಿ ಕೊಲುವೆ ಏನು ತಿಳಿಯಬೇಡವೇ ಮಾವ ಅಳಿಯ ಅಲ್ಲವೇ ನಿನಗೆ ತಿಳಿಯಬೇಡವೇ ನಮಗೆ ಅರ್ಥವೇ ಆಗಲಿಲ್ಲ. ಕಾರಣ ಇಲ್ಲಿಯವರೆಗೆ ಬರುವುದಕ್ಕೆ ಕಾರಣ ನೀವೇ. ಅಕ್ರೂರ್ನಲ್ಲಿ ನಿರೂಪವನ್ನು ಇತ್ತು ಕೃಷ್ಣ ಬಲರಾಮರು ಬರಬೇಕು ಎಂಬ ಹಾಗೆ ಕಳಿಸಿದವರು ನೀವೇ ಇದ್ದೀರಿ. ನಾವು ಎಣಿಸಿಕೊಂಡದ್ದು ನಮ್ಮ ಮಾವ ಬೆಲ್ಲ ಹಬ್ಬಕ್ಕಾಗಿ ನಮ್ಮನ್ನ ಪ್ರೀತಿಯಿಂದ ಕರೆಸಿಕೊಂಡಿರಬಹುದು ಎನ್ನುವ ಹಾಗೆ. ಆ ಕಾರಣಕ್ಕೆ ಬೇಕಾಗಿ ಸಲುಗೆಯನ್ನು ಬೆಳೆಸಿಕೊಂಡಂತ ನಾವು ನಿಮ್ಮ ಜಂಗೆಯನ್ನು ಯಾರಿದ್ದು ಅದಕ್ಕೆ ಸಿಟ್ಟುವಂತೆ ಮಾವ ಯಾಕೆ ಸಿಟ್ಟು? ಬಗುಳ ಬೇಡ
ಬೆಟ್ಟದ ತುಟಿ ಎರಡು ಮಾಡಿದರೆ ಕೆನ್ನ ಕೆನ್ನ ಹುಡಿ ಮಾಡಿ ಅಂತ ಕೆಟ್ಟ ಮಾವನನ್ನು ಕಂಡಾಗ ಬಹಳ ಮಾತಾಡ್ಬೇಕು ಅಂತ ಅನಿಸುದು ನಮಗೆ. ನಿನ್ನ ಹತ್ರ ಮಾತುಕತೆ ಸಂಬಂಧ ಬೆಳೆಸಲಿಕ್ಕೆ ಬರಿಸಿದ್ದಲ್ಲ ಇಲ್ಲಿಗೆ. ಏನು ಬಿಲ್ಲ ಹಬ್ಬದ ಊಟ ಉಂಡು ಹೋಗಬಹುದು ಅಂತ ಯೋಚನೆ ಮಾಡಿದ್ರ? ಆಮಂತ್ರಣ ಇದ್ದದ್ದು ಹಾಗೆ ಬಿಲ್ಲ ಹಬ್ಬ ಅನ್ನುವುದೊಂದು ನೆವನ ಮಾತ್ರ. ಯಾಕಂದ್ರೆ ನಯವಂಚಕರಲ್ಲಿದ್ದ ನಮ್ಮದು ನೇರ ವ್ಯವಹಾರ ಇಲ್ಲ. ನೀನು ಹುಟ್ಟು ಕಳ್ಳ ಅನ್ನುವುದನ್ನು ನೀನು ಸ್ಪಷ್ಟಪಡಿಸಿದ್ದಿ. ಭದ್ರವಾದಂತಹ ಕಾವಲಿನಲ್ಲಿದ್ದ ಸೆರೆಮನೆಯಲ್ಲಿ ಸಂಜನಿಸಿದ ನೀನು ಯಾರಿಗೂ ಗೊತ್ತಾಗದೆ ಹಾಗೆ ಅಲ್ಲಿಂದ ಆ ಕ್ಷಣದಲ್ಲೇ ಕಣ್ಮರೆಯಾಗುವಂತಹ ಒಂದು ಜಾಣ್ಮೆಯನ್ನು ಕಾಣಿಸ್ತಿಂತಾದ್ರೆ ನಿನ್ನಲ್ಲಿ ನೇರ ವ್ಯವಹಾರ ಅಲ್ಲ, ಇದು ನಮಗೆ ಅರ್ಥ ಆಯ್ತು. ಅದಕ್ಕಾಗಿ ಹಬ್ಬದ ಒಂದು ಕೊಡುಗೆ ಅನ್ನುವ ಹಾಗೆ ನಿಮ್ಮನ್ನು ಆಕರ್ಷಿಸಿ ನಿಮ್ಮ ನಿತ್ತ ಕಡೆಗೆ ಬರಿಸಿದ್ದು ನೀನೆ ಸಗಿದ ಅಪರಾಧಕ್ಕಾಗಿ ನಿನ್ನನ್ನು ವಿಚಾರಿಸುವುದಕ್ಕಾಗಿ. ಅಪರಾಧ ಮತ್ತೇನು ಏನಾಯ್ತು? ಹೌದೇನೋ? ಯಾರು ಏನು ಯಾಕೆ ಹೇಗೆ ಯಾವ ವಿವೇಚನೆಯೂ ಇಲ್ಲದೆ ಮಾಡಿದೆಯಲ್ಲ ಬೇಡದೇ ಇದ್ದ ಕೆಲಸ ನಮಗ ವರ್ತಮಾನ ಬಂತು. ದೇವಕಿ ಕಂದ ನಂದಗೋಕುಲದಲ್ಲಿ ಬೆಳೆಯುತ್ತಾ ಇದ್ದಾನೆ. ಎಷ್ಟಾದ್ರೂ ನಮ್ಮ ತಂಗಿ ಮಗ ಅಲ್ವಾ, ನಾಳೆ ಬೆಳೆಯಬೇಕಾದ ಹುಡುಗ ಅಲ್ವಾ, ಹೇಗೆ ಬೆಳೆಯುತ್ತಾನೆ ನೋಡುವ ಅಂದ್ರೆ ಒಂದು ಚಂದ ಕಾಣುವ. ಅದಕ್ಕಾಗಿ ಒಂದು ಅನುಕೂಲವನ್ನು ಒದಗಿಸಿಕೊಡೋಣ. ಪಾಪ ಬಡವರ ಹಳ್ಳಿಯಲ್ಲಿ ಏನು ಸಿಗ್ತದೆ, ಅದಕ್ಕಾಗಿ ಸಣ್ಣ ಪ್ರಾಯದಲ್ಲಿ ಎದೆ ಹಾಲುಣ್ಣದೇ ಇದ್ದ ಮಕ್ಕಳ ಬೆಳವಣಿಗೆ ಒಳ್ಳೆಯದಾಗುವುದಿಲ್ಲ. ಅದಕ್ಕಾಗಿ ನಿನಗೆ ಮೊಲೆಯೂಡಿಸುವುದಕ್ಕಾಗಿ ಸುಗುಣೆಯಾದ ನಿಷ್ಕಲ್ಮಶವಾದ ಮನಸ್ಸನ್ನು ಹೊಂದಿದ ಮುಗುದೆ ಅಂತ ಗುರುತಿಸಲ್ಪಟ್ಟ ಪೂತನಿಯ, ಹೌದಾ, ಮುಗಿದ ಪೂತನಿ. ಆ ಪೂತನಿಯನ್ನು ಕಳುಹಿಸಿಕೊಟ್ರೆ ಯಾಕೆ ಅವಳನ್ನು ಕಂದೆ? ಪೂತನಿಯನ್ನ ನೀನು ಕಳುಹಿಕೊಟ್ಟದ್ದು ಹೌದು. ಅವಳು ಬಂದು ಎಲ್ಲರಿಗೂ ಮೊಲೆ ಹಾಲನ್ನು ಉಣಿಸುವುದಕ್ಕೆ ಮುಂದಾದ ಎಲ್ಲರಿಗೂ. ಹೌದಪ್ಪ, ಅಲ್ಲ ನಮ್ಮಲ್ಲಿರುವಂತಹ ಮಕ್ಕಳು. ಅದೇ ನಾನು ಹೇಳಿದ್ದು, ನಮ್ಮ ಪೈಕಿ ಇಬ್ಬರು ಹುಡುಗರಿದ್ದಾರೆ, ಅವರಿಗೆ ಕೊಟ್ಟರೆ ಸಾಕು. ಹೌದೌದು, ಅವಳದ್ದು ಸ್ವಲ್ಪ ಉದಾರ ಮನಸ್ಸು, ಧಾರಾಳ ಉಂಟು, ಎಲ್ಲರಿಗೂ ಕೊಟ್ಟಿರ್ಬೇಕು. ನಿಮ್ಮ ಹಾಗೆ ದೊಡ್ಡ ಹಾಗೆ ನಮ್ಮ ಅಮ್ಮನ ಬಳಿಯಲ್ಲಿ ಬಂದು ಕೇಳಿದಂತೆ, ಇತ್ತತ ರಂಗನ ಎತ್ತಿಕೊಂಬೆನು ನಾನು ಅಂತ ಕರೆದುಕೊಂಡು ಬಯಲಿಗೆ ಹೋದ್ಲು. ಹಸಿವಾಗ್ತದ ಅಂತ ಕೇಳಿದ್ಲು, ಹೌದು ಒಂದೇ. ಹಾಲು ಕುಡಿತೀಯ ಅಂತ ಕೇಳಿದ್ಲು, ಹೌದು ಒಂದೇ. ಹಾಲು ಉಣಿಸುತ್ತಿರುವಂತಹ ಸಂದರ್ಭದಲ್ಲಿ ನನಗೊಂದು ಅಭ್ಯಾಸ ಎಂತದ್ದು, ಹಾಲು ಕುಡಿಬೇಕಿದ್ರೆ ನಾನು ಕೊಂಡು ಮುಚ್ಚಿಕೊಂಡು ಹಾಲು ಕುಡಿಯುವುದು. ನೀನು ಬೆಕ್ಕಿನ ಜಾತಿಯ ಹೇಳಿ, ಬೇಕಾದ್ರೆ ಹಾಗೆ ಮಾಡ್ತಾರೆ, ಹಾಗೆ ಗೊತ್ತಾಗಬಾರ್ದು ಅನ್ನುವುದಕ್ಕಾಗಿ ಅದು ಕಣ್ಣು ಮುಚ್ಚಿ ಹಾಲು ಕುಡಿಯುವ. ಹಾಲನ್ನು ಕುಡಿಯುತ್ತಿರುವ ಸಂದರ್ಭದಲ್ಲಿ ಅಯ್ಯೋ 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 ಎನ್ನುವ ಬೊಬ್ಬೆ ಕೇಳಿ ಬಂತು. ಹೌದಾ? ಕೊಂಡು ಬಿಟ್ಟು ನೋಡ್ತೇನೆ, ಏನಾಯ್ತು ಮಾವ, ಭೂತನಿ ರಕ್ತ ಕಾರಿಕೊಂಡು ಸತ್ತೋಗಿದ್ಲು ಮಾವ. ನಾನು ಕೊಂದದ್ದಲ್ಲ, ಅವಳೇ ಸತ್ತೋಗಿದ್ದು. ಹೌದೇನೋ? ಈಗ ಉಣ್ಣುವುದಕ್ಕಾದ್ರೂ ಒಂದು ಮಿತಿ ಬೇಡುವ, ಕೊಡ್ತಾರೆ ಅನ್ನುವುದಕ್ಕಾಗಿ ಅವರ ನಾಶ ಆಗುವಷ್ಟು ತಕೊಳ್ಳೋದು ಆಗುದಿಲ್ಲ. ಒಂದು ಹಿಂದೆ ಮುಂದೆ ಆಲೋಚನೆ ಮಾಡಬೇಡ. ಎಂತ ನಿನ್ನದು ಹೊಟ್ಟೆಯ ಸಮುದ್ರವ ಅಲ್ಲ ಅಂತ ಹೋಗ್ಲಿ ಬಿಡು. ಈಗ ಪೂತನಿ ಒಂದೇ ನಮ್ಮಲ್ಲಿರುವುದಲ್ಲ, ಅಲ್ಲ ಬೇರೆ ವಿಷಯ ಉಂಟು ಉಂಟು. ಹೌದೇನೋ? ಮಕ್ಕಳ ಆಟಕ್ಕಿರ್ಲಿ ಅನ್ನುವುದಕ್ಕಾಗಿ ಒಂದು ಶಕಟವನ್ನು ಕೊಡುಹಿದ್ದೆ. ಏನು ಮಾಡಿದೆ? ಶಕಟ ಬಂಡಿಯ ರೂಪದಲ್ಲಿ ಬಂದ. ಬಂಡಿಯನ್ನು ಹತ್ತಿದಾಗ ಲಟಕ್ಕನೆ ಮುರಿದು ಹೋಯ್ತು. ಆಮೇಲೆ ಶಕಟಾಸುರ ಅಂತ ಗೊತ್ತಾಯ್ತು. ಯಾವ ಅನಿಷ್ಟದ ಕಾಲು ನಿನ್ನದ್ದು. ಹೊಸ ಬಂಡಿ ಅದು. ನಮಗೆಲ್ಲ ಹೊಸ ಬಂಡಿ ಕಟ್ಕೊಂಡು ಒಂದ್ಸರಿ ಏರ್ಬೇಕು ಅಂತ ಆಸೆ ಆಗುದು. ಅಲ್ಲ, ಅದು ಸಹಜವೇ. ನಮ್ಮನೆಗಂತೂ ಬಹಳ ಆಸೆ. ಹೌದಾ? ಹೊಸತು ನೋಡಿದ್ರೆ ಏರಿ ಬಿಡುವ ಅಂತ. ಹೌದು, ಹೀಗೆ ಮುರಿದು ಹಾಕಿದ್ರೆ ಮತ್ತೆ ಹೊಸತು ಏರುವುದು ಹೇಗೆ? ಏನು ಮಾಡಿದೆ? ಅದು ನಮ್ಮ ಬಳಿಗೆ ಬಂತು. ನಮ್ಮ ಗೋವುಗಳ ತಂಡದಲ್ಲಿ ಇದ್ದ ವಿಶೇಷ ಗೋವು ಇದೇ ಯಾವುದಪ್ಪ ಅಂತ ಒಮ್ಮೆ ಮೈ ಸ್ಪರ್ಶ ಮಾಡಿದಷ್ಟೇ. ಆಮೇಲೆ ಆಸುರಿ ಪ್ರವೃತ್ತಿ ತೆಳೆದ ನಮ್ಮ ಮೇಲೆ ಎರಗಿದ. ಅವನನ್ನು ಕೊಂದಿಯಾ? ಕೊಂದು ವಾತ. ಅವನು ವಾತ ರೂಪದಲ್ಲಿ ಬಂದ. ಆ ಗಾಳಿ ಗಾಳಿಯ ರೂಪದಲ್ಲಿ ಬಂದವನನ್ನ ಮುಟ್ಟಿದ್ದಷ್ಟೇ ಸತ್ತೋದಮ್ಮ. ಬಕನನ್ನೇನು ಮಾಡಿದೆ? ಬಕ ಪಕ್ಷಿಯಾಗಿ ಬಂದ, ಮೇಲಕ್ಕೆ ಕರ್ಕೊಂಡು ಹೋಯ್ತು. ಕೊಕ್ಕಿನಿಂದ ಕುಕ್ಕುವುದಕ್ಕೆ ಬಂದ. ಆ ಕೊಕ್ಕನ್ನು ಹಿಡಿದು ನೆಲಕ್ಕೆ ಬಡಿದೆವು. ಹೋಗಲಿ, ನಮ್ಮ ವಸನವನ್ನು ಮಡಿ ಮಾಡುವ ರಜಕನನ್ನು ಯಾಕೆ ಹಬ್ಬಕ್ಕೆ ಬರಬೇಕು ಎನ್ನುವ ಕಾರಣಕ್ಕಾಗಿ ವಚನವನ್ನ ಕೊಡುವ ಎನ್ನುವ ಹಾಗೆ ಕೇಳಿದ್ರು. ಅವ ದೊಡ್ಡ ಅಧಿಕ ಪ್ರಸಂಗಿ ಮಾವ. ಅಧಿಕ ಪ್ರಸಂಗಿ ಮಾವ ಮಡಿವಾಳ ದೊಡ್ಡ ಅಧಿಕ ಪ್ರಸಂಗಿ ಮಾವ ಅಂದೆ. ಕೊಡುವ ಎನ್ನುವ ಹಾಗೆ ಕೇಳಲಿಲ್ಲ. ಎಳೆದಾಡುವಾಗ ಬಟ್ಟೆ ಗಂಟು ಒಂದು ತಲೆ ಮೇಲೆ ಬಿದ್ದು ಸತ್ತೋದ ಮಾವ. ಮತ್ತೆ ಅಷ್ಟು ಕಾರ್ಯಕುಶಲತೆ ಇಲ್ಲದೆ ಇದ್ದವ ಎಳೀಲಿಕ್ಕೆ ಹೊರಟದ್ದು ಯಾಕೆ? ಅಲ್ಲ, ಕೊಡ್ಲಿಲ್ವಲ್ಲ, ಬೇಡದಿದ್ದದೆಲ್ಲ ಮಾಡಿಕೊಂಡು. ಹುಟ್ಟು ಕುಬ್ಜೆ 3 ಡೊಂಚಿದ್ದವಳು ಅವಳನ್ನೆಂತದ್ದು ಮಾಡಿದೆ? ಅಲ್ಲ, ಕಾಲ ಸ್ಪರ್ಶ ಆದ ತಕ್ಷಣದಲ್ಲಿ ಕುಬ್ಜೆಯ ರೂಪು ಹೋಗಿ ಸುಂದರಾಕೃತಿಯನ್ನು ತಳಿದ್ಲು ಮಾವ. ಕಾಲ್ಗುಣ ಒಳ್ಳೆಯದು. ಕೇಳಿದ್ದಕ್ಕೆಲ್ಲ ಒಂದೊಂದು ಕಾರಣ ಕೊಡ್ತೀನಿ ನನ್ನ ಮುಂಭಾಗದಲ್ಲಿ. ಕೃಷ್ಣನೇ ಪಿತ ಮಾದೆಯ ಬಳಿಲ
ಎಲ್ಲ ವಿರೋಧದ ಕೆಲಸವನ್ನು ಮಾಡಿ ಅದನ್ನು ಸಮರ್ಥಿಸುವುದಕ್ಕೆ ಜಾಣ್ಮೆಯ ಉತ್ತರವನ್ನು ನೈಗೆ ಮಾಡಿ ನನ್ನಲ್ಲಿ ಮಾತನಾಡುವುದಕ್ಕೆ ಮುಂದಾದ್ರೆ ದೇವತೆಗಳು ಸಂತಸಗೊಂಡು ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಇದರ ಅರ್ಥ ಲೋಕಕಂಟಕರಾದಂತಹ ಕಂಸನ ವಧೆಯಾಯಿತು ಎಂಬಂತಹ ಸಂತೋಷದ ನುಡಿಯನ್ನ ಅವರು ಹೂವಿನ ಮೂಲಕವಾಗಿ ತನಗೆ ಸುರಿಸುತ್ತಾ ಇದ್ದಾರೆ. ಜನರೆಲ್ಲರೂ ನಿಟ್ಟುಸಿರನ್ನು ಬಿಟ್ಟರು. ನಮ್ಮ ಕಾರ್ಯ ಇನ್ನೂ ಉಂಟು. ಅಜ್ಜ ಅಜ್ಜಿ ಹಾಗೂ ತಂದೆ ತಾಯಿಯರ ಬಂಧ ವಿಮೋಚನೆ ಮಾಡುವುದರ ಜೊತೆಯಲ್ಲಿ ಆಮೇಲೆ ಉಗ್ರಸೇನ ಭೂಪತಿಯ ಪಟ್ಟಬಂಧ ಮಹೋತ್ಸವ ಮಾಡಿಸಿ ವಿದ್ಯಾಭ್ಯಾಸ ಪೂರ್ಣಗೊಳಿಸುವುದಕ್ಕೆ ಬೇಕಾಗಿ ಸಾಂದೀಪುರಿ ಮಹರ್ಷಿಗಳ ಆಶ್ರಮವನ್ನು ಸೇರಿಕೊಳ್ಳೋಣ. ಮಂಗಲ ಜಯ ಜಯತು ಜಯತು ಜಯ ಮಂಗಲ ಜಯ ಜಯತು ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ವೇಣ ಮನ್ನವ ನಾರಾಯಣ ತೇನ ಮನ್ನವ ಪವನಾರ ಸಂದನ ಮನ್ನವ ತದಯತ್ತನಿಂದದ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ.